ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇವತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಪುಣ್ಯ ಮಣ್ಣಿನಲ್ಲಿ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅದ್ದೂರಿಯಾಗಿ ಲೋಕಾರ್ಪಣೆಯಾಗಿರುವಂಥದ್ದು. ಪುತ್ತೂರಿನಲ್ಲಿರುವಂತಹ ಅದೆಷ್ಟು ಯುವ ಮನಸ್ಸುಗಳು ನಾವು ಕೂಡ ವಿಮಾನಯಾನ ಸಂಸ್ಥೆಯಲ್ಲಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನುವಂತಹ ಕನಸನ್ನ ಹೊತ್ತಿರಬಹುದು, ಆಸೆಗಳನ್ನ ಇಟ್ಕೊಂಡಿರಬಹುದು. ಇಂಥವರಿಗೆ ರೆಕ್ಕೆಯನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಿದೆ. ಈ ಒಂದು ಕಾಲೇಜ್, ಏವಿಯೇಷನ್ ಕಾಲೇಜ್ ಏನಿದೆಯೋ, ಆರಂಭ ಆಗ್ಲಿಕ್ಕಿದೆಯೋ, ಇದು ಭಾರತದ ಪ್ರತಿಷ್ಠಿತ ಸ್ಕೈಬರ್ಡ್ ಏವಿಯೇಷನ್ ಜೊತೆ ಕೈಜೋಡಿಸಿರುವಂಥದ್ದು. ಸ್ಕೈಬರ್ಡ್ ಏವಿಯೇಷನ್ ಅನ್ನುವಂಥದ್ದು ಸುಮಾರು 18 ವರ್ಷಗಳಿಗಿಂತಲೂ ಅಧಿಕ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದೆ. ಅದರ ಜೊತೆಗೆ ಒಂದಲ್ಲ ಎರಡಲ್ಲ 10,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಎಜುಕೇಶನ್ ಸಂಸ್ಥೆಯಲ್ಲಿ ಒಂದು ಎಜುಕೇಶನ್ ಅನ್ನ ಪಡ್ಕೊಂಡು ಉನ್ನತವಾಗಿರುವಂತಹ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತದ್ದು ಇನ್ನೊಂದು ವಿಶೇಷವಾಗಿರುವಂತಹ ವಿಚಾರ. ಇಷ್ಟೊಂದು ಪ್ರತಿಷ್ಠಿತವಾಗಿರುವಂತಹ ಸ್ಕೈಬರ್ಡ್ ಏವಿಯೇಷನ್ ಜೊತೆಗೆ ಪುತ್ತೂರಿನಲ್ಲಿ ಓಪನಿಂಗ್ ಆಗ್ತಾ ಇರುವಂತಹ ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜ್ ಕೈಜೋಡಿಸಿಕೊಂಡಿರುವಂತದ್ದು. ಇವತ್ತು ಏವಿಯೇಷನ್ ಕಾಲೇಜಿನ ಬಗೆಗಿನ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗಣ್ಯರು ಕೂಡ ಇದ್ದಾರೆ. ಪ್ರಗತಿ ಎಜುಕೇಶನ್ ಸೆಂಟರ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರುವಂತದ್ದು. ಪುತ್ತೂರಿನಲ್ಲಿರುವಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ಕಲಿತು ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ, ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಇದೇ ಪ್ರಗತಿ ಸ್ಟಡಿ ಸೆಂಟರ್ನ ಕನಸಿನ ಕೂಸು ಈ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಇವತ್ತು ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಇವರು ಜೊತೆ ನೀವು ಕೂಡ ಮಾತನಾಡಬಹುದು. ಯಾವುದೇ ಪ್ರಶ್ನೆಗಳಿದ್ರೆ ಕೂಡ ನೇರ ಪ್ರಸಾರದ ಮೂಲಕ ನೀವು ಕರೆ ಮಾಡಿ ಮಾತನಾಡಬಹುದಾಗಿದೆ, ಪ್ರಶ್ನೆಗಳನ್ನ ಕೂಡ ಕೇಳಬಹುದಾಗಿದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿಗಳು ಅಂತ ಹೇಳಿದ್ರೆ ಸ್ಕೈಬರ್ಡ್ ಏವಿಯೇಷನ್ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಸುಜಾತಾ ಬೈರಿ ಮೇಡಮ್ ಇದ್ದಾರೆ. ಹಾಗೆಯೇ ಸ್ಕೈಬರ್ಡ್ ಏವಿಯೇಷನ್ ನ ಪ್ರಾಂಶುಪಾಲರಾಗಿರುವಂತಹ ಕೆಂಪರಾಜು ಸರ್ ಇದ್ದಾರೆ. ಏವಿಯೇಷನ್ ಟ್ರೈನರ್ ಕಮ್ ಪ್ಲೇಸ್ಮೆಂಟ್ ಮ್ಯಾನೇಜರ್ ಆಗಿರುವಂತಹ ಬಿಬಿನ್ ಅವರಿದ್ದಾರೆ. ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ನ ಕಾರ್ಯದರ್ಶಿಯಾಗಿರುವಂತಹ ಗೋಕುಲ್ನಾಥ್ ಪಿವಿ ಸರ್ ಇದ್ದಾರೆ. ನಮಸ್ತೆ, 4 ಜನರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೇನೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ, ತಮಗೂ ಕೂಡ ಶುಭಾಶಯ. ಥ್ಯಾಂಕ್ ಯು ಸರ್. ಗೋಕುಲ್ ಸರ್, ನಿಮ್ಮ ಕನಸಿನ ಕೂಸು ಇದು. ತುಂಬಾ ವರ್ಷಗಳಿಂದ ಪುತ್ತೂರಿನಲ್ಲಿ ಏವಿಯೇಷನ್ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಕನಸನ್ನ ಕಂಡಿದ್ರಿ. ಇವಾಗ ಇದು ಈಡೇರಿರುವಂತದ್ದು. ನಿಮ್ಮ ಕನಸಿನ ಕೂಸನ್ನ ಜನರ ಮುಂದೆ ಇಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಸರ್? ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮತ್ತು ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರನ ಆಶೀರ್ವಾದದಿಂದ 14 ವರ್ಷಗಳಿಂದ ಪ್ರಾರಂಭ ಮಾಡಬೇಕು. ಪುತ್ತೂರಲ್ಲಿ ಕೂಡ ಒಂದು ಯುವಕರಿಗೆ ಹಾರುವ ಒಂದು ಕನಸಿರುತ್ತೆ. ಅವರಿಗೆ ಒಂದು ಹಕ್ಕಿಯ ರೆಕ್ಕೆಗಳಂತೆ ಒಂದು ರೆಕ್ಕೆಯನ್ನು ಜೋಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವ ಒಂದು ಆಸೆ ಇಂದು ಮಧ್ಯಾಹ್ನ 12:15 ಗಂಟೆಗೆ ಶುಭ ಮುಹೂರ್ತದಲ್ಲಿ ನೆರವೇರಿತು. ಸಂತೋಷದ ವಿಷಯ. ಬೆಂಗಳೂರಿನಂಥ ಮಹಾನಗರಗಳಿಗೆ ಹೋಗಿ ಕಲಿಯುವುದಂತೂ ಬಹಳ ವೆಚ್ಚ, ನಿಮ್ಗೆ ಗೊತ್ತಿದೆ. ಅದೇ ಪುತ್ತೂರಲ್ಲಿ ಅವರಿಗೆ ಆ ಬೆಂಗಳೂರಿನ ಕೋರ್ಸನ್ನು ಕೊಡಲಿಕ್ಕೆ ಒಪ್ಪಿದಂತಹ ನಮ್ಮೆಲ್ಲರ ಒಂದು ದೇವತೆ ಅಂತ ಹೇಳ್ಬೋದು ನಮ್ಮ ಸ್ಕೈಬರ್ಡ್ ಏವಿಯೇಷನ್ನ ಚೇರ್ಮನ್ ಸುಜಾತಾ ಬೇರಿ ಮೇಡಮ್ ಅವರಿಗೆ ನನ್ನ ನಿಜವಾಗ್ಲೂ ಈ 2 ಕರಗಳನ್ನು ಜೋಡಿಸಿದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಮೇಡಮ್. ಯಾಕಂದರೆ ಇಂದು ಪುತ್ತೂರಿಗೆ ಒಂದು ಮೊದಲನೇದಾಗಿ ಏವಿಯೇಷನ್ ಕಾಲೇಜ್ ಬಂದಿದೆ. ಇದು ಬರಬೇಕಾದ್ರೆ ನೀವು ಪಟ್ಟ ಕಷ್ಟಗಳು, ಏರ್ಪೋರ್ಟ್ ಕ್ಲಿಯರೆನ್ಸಿಂದ ಹಿಡಿದು ಐಯಾಟ ಲೈಸೆನ್ಸು ಅಥವಾ ಎಲ್ಲ ವಿಚಾರಗಳಲ್ಲೂ ಇಲ್ಲಿ ನೀವು ನಮಗೆ ಸಹಕಾರವನ್ನು ನೀಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಸ್ ಮೇಡಮ್. ಯಾರೆಲ್ಲ ಬಂದಿದ್ರು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ? ಗಣ್ಯರು ಅಂತ ಹೇಳೋದಾದ್ರೆ ಎಲ್ಲರೂ ಬಂದಿದ್ರು. ನಾವು ಕರೆದವರು ಯಾರು ಬರದೇ ಇಲ್ಲ. ಇಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಇರ್ಬೋದು, BJPಯ ನಮ್ಮ ಜಿಲ್ಲೆಯ ಅಧ್ಯಕ್ಷರಿರ್ಬೋದು, ಕಾವು ಹೇಮನಾಥ್ ಶೆಟ್ಟಿ ಅವರು ಇರ್ಬೋದು, ಎಲ್ಲ ಗಣ್ಯರು ಬಂದಿದ್ದಾರೆ ಇವತ್ತು. ಅವರು ಇವರು ಅಂತಲ್ಲ, ಎಲ್ಲರೂ ಬಂದಿದ್ದಾರೆ. ಬಹಳ ಖುಷಿಯಿಂದ ಬಂದಿದ್ದಾರೆ. ಬಂದವರು ಎಲ್ಲರೂ ಹೇಳೋದು ಒಂದೇ, ನಮಗೆ ಫ್ಲೈಟೇ ಇದೆ ಇಲ್ಲಿ. ನನ್ನ ಮಾಕಪ್ ರೂಮ್ ಅಂತ ಕರಿತೀವಿ ನಾವು ಏವಿಯೇಷನ್ ಭಾಷೆಯಲ್ಲಿ. ಅದನ್ನು ನೋಡಿ ಎಲ್ಲರೂ ಫ್ಲೈಟಲ್ಲಿ ಕೂತ ಒಂದು ಫೀಲಿಂಗು. ಮತ್ತು ಎಲ್ಲ ಕ್ಲಾಸ್ ರೂಮ್ಗಳು ಹವಾನಿಯಂತ್ರಿತ. ಲ್ಯಾಬ್ ಇರ್ಬೋದು ಅಥವಾ ಮಾಕ್ ರೂಮ್ಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಚೇಂಜಿಂಗ್ ರೂಮ್ಸ್ ಇರ್ಬೋದು, ಎಲ್ಲವನ್ನು ನೋಡಿ ತುಂಬ ಹೊಸ ಒಂದು ಪರಿಕಲ್ಪನೆಯನ್ನು ಪುತ್ತೂರಿಗೆ ನೀಡಿದ್ದೀರಾ. ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳಿದರು. ಆದರೆ ಇನ್ನು ಕ್ವಾಲಿಟಿ ಎಜುಕೇಷನನ್ನು ನೀಡುವ ಮುಖಾಂತರ ನಾವು ಅವರ ಭರವಸೆಯನ್ನು ನಾವು ಅದನ್ನು
ಸಾಕಾರಗೊಳಿಸುವುದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಓಕೆ, ಹಾಗೇನೆ ಸುಜಾತ ಮೇಡಮ್, ನೀವೊಂಥರ ಡೈನಮಿಕ್ ಲೇಡಿ ಇದ್ದಾಗೆ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿರುವಂಥದ್ದು. ಇವಾಗ ನೀವು ಸ್ಕೈಬರ್ಡ್ ಏವಿಯೇಷನ್ನ ಚೇರ್ಮನ್ ಆಗಿರುವಂಥದ್ದು. ನಮಗೆ ಸ್ಕೈಬರ್ಡ್ ಏವಿಯೇಷನ್ನ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಮಾಹಿತಿ ಕೊಡೋದಾದ್ರೆ. Skybird Aviation, we are into this aviation industry from past 18 years. And we are not only the training institution, we are having the ground handling agency. ಅಂದರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂದರೆ ಪ್ಲೇಸ್ಮೆಂಟ್ ಎಲ್ಲ ನಮ್ಮ ಸ್ಕೈಬರ್ಡ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡಲ್ಲೇ ಮಾಡ್ಬೋದು. ಆ ಥರ ವಿ ಆರ್ ಆಲ್ರೆಡಿ ಗಾಟ್ ಟೈ ವಿತ್ ತನೇಜಾ ಏರೋಸ್ಪೇಸ್. ವಿ ಕ್ಯಾನ್ ಪ್ಲೇಸ್ ಅವರ್ ಓನ್ ಸ್ಟೂಡೆಂಟ್ಸ್ ಟು ಅವರ್ ಓನ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಏಜೆನ್ಸಿ. ಆ ಥರ ಇಲ್ಲಿ ತನಕ ನಾವು 5,000+ ಸ್ಟೂಡೆಂಟ್ಸ್ಗೂ ವಿ ಹ್ಯಾವ್ ಪ್ಲೇಸ್ಡ್ ಸೋ ಮೆನಿ ಸ್ಟೂಡೆಂಟ್ಸ್ ಆ್ಯಂಡ್ ಅವರ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಲೈಕ್ ಎಮಿರೇಟ್ಸ್, Dubai and somewhere like USA. So many students are working. Not only domestic and international also we are placing. And ನಮ್ಮ ಸಂಸ್ಥೆಗೆ IATA ಅಫಿಲಿಯೇಟೆಡ್ ಇದೆ. ಸರ್ಟಿಫಿಕೇಟ್ ಬಂದು ಕೆನಡಾನಿಂದ ಬರುತ್ತೆ ಅವರಿಗೆ. ಈಗ ಅದಕ್ಕೋಸ್ಕರ ಅದು IATA ಸರ್ಟಿಫಿಕೇಷನ್ ಆಡ್ ಮಾಡಿದ್ರಂದರೆ ಅವರಿಗೆ ಇಂಟರ್ನ್ಯಾಷನಲ್ ಆಗಿ ಬೆಟರ್ ಜಾಬ್ ಸಿಗ್ಬೋದು. ಆ ಥರ. ಓಕೆ, ಕೆಂಪರಾಜ್ ಸರ್, ನಿಮ್ಮ ಹತ್ರ ಕೇಳೋದಿದ್ರೆ, ನೀವು ಅಲ್ಲಿ ಪ್ರಾಂಶುಪಾಲರಾಗಿರುವಂಥದ್ದು, ಹಾಗಾಗಿ ಹಲವಾರು ವಿಚಾರಗಳು ಖಂಡಿತವಾಗ್ಲೂ ಗೊತ್ತಿರುತ್ತೆ ನಿಮಗೆ. ಪುತ್ತೂರಿನಲ್ಲಿರುವಂಥ ಪ್ರಗತಿ ವಿಸ್ತಾರ ಕಾಲೇಜ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು. ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ ಎಲ್ಲ ವೀಕ್ಷಕರಿಗೆ ಮತ್ತು ಇಲ್ಲಿ ಸೈಡ್ ಲೈನಲ್ಲಿ ಕೊಡ್ತಿರೋ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಸ್ಕೈಬರ್ಡ್ ಏವಿಯೇಷನ್ ಮೂಲತಃ ಸಿದ್ಧಾರ್ಥ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಹುಟ್ಕೊಂಡಿದ್ದು. ಮೊದಲು ಬೇರೆ ಹೆಸರಲ್ಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂಜಿನಿಯರಿಂಗ್ ಏರೋನಾಟಿಕಲ್ ಏರೋಸ್ಪೇಸ್ ಟೋಟಲಿ ಏರ್ಪೋರ್ಟ್ ರಿಲೇಟೆಡ್ ಏವಿಯೇಷನ್ ರಿಲೇಟೆಡ್ ಆಯಿತು. ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕಲ್ಲೂ ಇರಬೇಕು, ನಾನ್ ಟೆಕ್ನಿಕಲ್ಲೂ ಇರಬೇಕು. ಸೊ ಕಾರಣಾಂತರದಿಂದ ಇಂಜಿನಿಯರಿಂಗ್ ಸ್ಟಾಪ್ ಮಾಡಿ ನಾವು ನಾನ್ ಟೆಕ್ನಿಕಲ್ಲೇ ಮಾಡ್ತಾಯಿದ್ವಿ. ಇದರಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ನಗರ ವಿಶ್ವವಿದ್ಯಾನಿಲಯದಿಂದ ಅಂಗೀಕೃತಗೊಂಡಿದೆ. ಹಾಗೆ AICTEಯಿಂದ ಅನುಮೋದನೆಗೊಂಡಿದೆ. ಅದ್ರ ಜೊತೆಗೆ ಸ್ಕಿಲ್ ಇಂಡಿಯಾ ಅಂದರೆ ಈಗಿನ ಹೊಸ ಕಾನೂನಿನ ಪ್ರಕಾರ ಮತ್ತು ಸ್ಕಿಲ್ ಇಂಡಿಯಾದಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಭಾರತ ಸರ್ಕಾರದಿಂದ ಅನುಮೋದನೆಗೊಂಡಿರೋ ಸ್ಕಿಲ್ ಇಂಡಿಯಾದಿಂದ ಅದರಲ್ಲೂ ಕೂಡ ನಾವು ಚೆನ್ನಾಗಿ ಮಾಡ್ತಾಯಿದ್ವಿ. ಹಾಗೆ ನಮಗೆ ದಶಕಗಳಿಂದ ಪುತ್ತೂರಿನ ಗೋಕುಲ್ನಾಥ್ ಸರ್ ಅವರು ನಮಗೆ ಪರಿಚಯ. ಅವರು ಪರಿಶ್ರಮ ಮತ್ತು ಅವ್ರ ಜೊತೆಗೆ ಸುದರ್ಶನ್ ಸರ್ ಅವರು ಜೊತೆಗೂಡಿ ಆ ದಶಕಗಳನ್ನು ಕನಸನ್ನು ಇವತ್ತು ಸಾಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಇದನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಸಾಕಾರಗೊಳಿಸಲಿಕ್ಕೆ ನಮ್ಮ ಸಹಕಾರ ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಸಹಪಾಠಿಗಳೆಲ್ಲ ಸಹಕಾರ ಮಾಡಿ ಅಲ್ಲಿಗಿನ್ನ ಇನ್ನೂ ಹೆಚ್ಚಿನ ಗ್ರಾಮೀಣ ಪ್ರದೇಶದ ಯುವ ಜನತೆಗೆ ನಾವು ಮೇನ್ ರೋಲಿಗೆ ತರಬೇಕು ಅಂತ ಶ್ರಮಪಟ್ಟು ಸಾಕಾರಗೊಳಿಸಲಿಕ್ಕೆ ಹೆಚ್ಚಿನದಾಗಿ ಕೆಲಸ ಮಾಡ್ತೀವಿ ಅಂತ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಹೇಳ್ತೀನಿ. ಓಕೆ, ಬಿಬಿನ್, ನಿಮ್ಮ ಹತ್ರ ಮಾತಾಡೋದಾದರೆ ಸ್ಕೈಬರ್ಡ್ ಏವಿಯೇಷನ್ನಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಕೆಲಸಗಳ ಬಗ್ಗೆ ಹೇಳೋದು. So Skybird Aviation, I am working as a aviation trainer and placement officer. So I need to teach the students, if the students are studying in BBA aviation, diploma. So I need to teach the students first, and I need to do the placements. So we Skybird, we done the placement for 5,000 students in the previous year. So now I am taking care of these placements and all. So our students are working in international airport, domestic airport, pan India. So I'm myself doing the placements and aviation training. ಓಕೆ, ಸುಜಾತ ಮೇಡಮ್, ನಿಮ್ಮ ಹತ್ರ ಕೇಳೋದಾದ್ರೆ, ಪುತ್ತೂರಿನಲ್ಲಿರುವಂತಹ ಏವಿಯೇಷನ್ ಕಾಲೇಜ್ ಇದೆ ಅಲ್ವಾ, ಅದರಲ್ಲಿ ಯಾವೆಲ್ಲ ಕೋರ್ಸ್ಗಳಿರುತ್ತೆ ಅಂತ. ಇದರಲ್ಲಿ ಈಗ ಡಿಪ್ಲೊಮಾ ಇನ್ ಏರ್ಲೈನ್ ಆ್ಯಂಡ್ ಏರ್ಪೋರ್ಟ್ ಆಪರೇಷನ್ಸ್ ಅದು ಬಂದು 1 year ಕೋರ್ಸ್. ಅದರಲ್ಲಿ ಕ್ಯಾಬಿನ್ ಕ್ರೂ ಮಾಡ್ಬೋದು. ಅದು ಏರ್ಲೈನ್ ಆ್ಯಂಡ್ ಏರ್ಪೋರ್ಟ್ ಆಪರೇಷನ್ಸ್ ಮಾಡಿದ್ದಾರೆ ಅಂದರೆ ಕ್ಯಾಬಿನ್ ಕ್ರೂದಲ್ಲಿ ಅವ್ರಿಗೆ ಜಾಬ್ ಸಿಗ್ಬೋದು. ಇಲ್ಲಾಂದರೆ ಗ್ರೌಂಡ್ ಹ್ಯಾಂಡ್ಲಿಂಗ್, ಪ್ಯಾಸೆಂಜರ್ ಹ್ಯಾಂಡ್ಲಿಂಗ್, ಕಸ್ಟಮರ್ ಕೇರ್, ಆ ಥರ ಡಿಫ್ರೆಂಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಆರ್ ದೇರ್. In that they will be getting. Other than that, we are running their BBA in aviation management also, along with that MBA in airline and airport operations. And ಸರ್, ನೀವು ಹೇಳೋದಾದ್ರೆ ಇವಾಗ ಇದನ್ನ ಡೀಟೇಲ್ ಆಗಿ ಹೇಳೋದಾದ್ರೆ, ಈಗ BBA ಅಂತ ಬಂದಾಗ ಅದರಲ್ಲಿ ಯಾವೆಲ್ಲ ವಿಚಾರಗಳು ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ. BBA ಏವಿಯೇಷನ್ ಮ್ಯಾನೇಜ್ಮೆಂಟ್ ಹೆಸರೇ ಹೇಳ್ದಂಗೆ ಏವಿಯೇಷನ್ ಮ್ಯಾನೇಜ್ಮೆಂಟ್, ಏವಿಯೇಷನ್ನು ಕೂಡ ಕಲಿತಾರೆ, ಮ್ಯಾನೇಜ್ಮೆಂಟು ಕೂಡ ಕಲಿತಾರೆ. ಮ್ಯಾನೇಜ್ಮೆಂಟ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು,
ಫೈನಾನ್ಷಿಯಲ್ ಅಕೌಂಟು, ಟ್ಯಾಕ್ಸೇಷನ್ನು, GST ಇವೆಲ್ಲ ಕಲಿತಾರೆ. ಈ ಜೊತೆಗೆ ಏವಿಯೇಷನ್ ಬಂದಾಗ ಇಂಟ್ರೊಡಕ್ಷನ್ ಟು ಏವಿಯೇಷನ್ ಇಂಡಸ್ಟ್ರಿ, ಹಿಸ್ಟ್ರಿ ಆಫ್ ಏವಿಯೇಷನು, ಮತ್ತು ಕಸ್ಟಮರ್ ಸರ್ವಿಸ್, ಕ್ಯಾಬಿನ್ ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟು, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟು, ಏರ್ಪೋರ್ಟ್ ಸೆಕ್ಯೂರಿಟಿ, ರ್ಯಾಮ್ ಮ್ಯಾನೇಜ್ಮೆಂಟು, ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟು, ಲೋಡ್ ಪ್ಲ್ಯಾನಿಂಗ್ ಆ್ಯಂಡ್ ಲಾಜಿಸ್ಟಿಕ್ಸು, ಈ ಥರ ಈ ಎಲ್ಲ ಡಿಪಾರ್ಟ್ಮೆಂಟೂ ಏವಿಯೇಷನಲ್ಲಿ ಕಲಿತಾರೆ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟು ಕಲಿತಾರೆ. ಈ BBA ಏವಿಯೇಷನ್ ಮ್ಯಾನೇಜ್ಮೆಂಟ್ ಕೋರ್ಸು 3 ವರ್ಷ ಮುಗಿಸಿದಾದ್ಮೇಲೆ ಅವರು ಏವಿಯೇಷನ್ಗೂ ಹೋಗ್ಬೋದು, ಮತ್ತು ಮ್ಯಾನೇಜ್ಮೆಂಟ್ ಸೈಡು ಈಗ MNC ಕಂಪನಿಗೆ ಕೂಡ ಹೋಗ್ಬೋದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮು ತೊಗೊಬೋದು. ಕಾಂಪಿಟೇಟಿವ್ ಎಕ್ಸಾಮ್ IAS, IFS ಈ ಥರ ತೊಗೊಬೋದು. ಅದ್ರ ಜೊತೆಗೆ ಈಗ ಏರ್ಪೋರ್ಟಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ನಡೀತೆ, ಅದಕ್ಕೂ ತೊಗೊಬೋದು. ಕಸ್ಟಮ್ಸ್ಗೂ ಕೂಡ ತೊಗೊಬೋದು. ಈ ಜೊತೆಗೆ ಇನ್ನೊಂದು ಬ್ಯೂಟಿ ಅಂತಂದರೆ ಕೇಳ್ಬೋದು, ಏವಿಯೇಷನ್ ಮ್ಯಾನೇಜ್ಮೆಂಟ್ಗೆ ಬರೀ ಏವಿಯೇಷನ್ ಟೀಚ್ ಮಾಡಿದ್ರೆ ಸಾಕಲ್ಲ, ಮ್ಯಾನೇಜ್ಮೆಂಟ್ ಯಾಕೆ ಅಂತ ಕೇಳ್ಬೋದು. ಮ್ಯಾನೇಜ್ಮೆಂಟ್ ಬೇಕಾಗತ್ತೆ, ಯಾಕೆಂದರೆ ಏವಿಯೇಷನಲ್ಲಿ ಈಗ ಏರ್ಪೋರ್ಟ್ಗೆ ಹೋದರೆ ಫ್ರಂಟ್ ನೋಡಿದಾಗ ಕೆಲಸ ಮಾಡೋರು ಟಿಕೆಟು ಚೆಕ್ ಮಾಡೋರು ಇರ್ಬೋದು, ಇಲ್ಲ ಪೊಲೀಸು ಚೆಕ್ ಮಾಡೋದಿರ್ಬೋದು, ಮತ್ತು ಒಳಗಡೆ ಹೋಗ್ಬೇಕಾದಾಗ ಲೋಡ್ ಮಾಡೋದಿರ್ಬೋದು, ಇಲ್ಲ ಏರೋಪ್ಲೇನ್ ಒಳಗಡೆ ನಮಗೆಲ್ಲ ಸೆಕ್ಯೂರಿಟಿ ಟಿಪ್ಸ್ ಕೊಡೋರು ಇರಬೇಕು. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಬ್ಯಾಕ್ ಆ್ಯಂಡ್ ಟೀಮ್ ಅಂತ ಹೇಳ್ತೀವಿ. ಆ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋಕ್ಕೆ ಅಕೌಂಟ್ಸು, HR ಮತ್ತು ಈ ಎಂಪ್ಲಾಯೀಸ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬ್ಯಾಕ್ ಆ್ಯಂಡ್ ಟೀಮ್ ಬೇಕಾಗುತ್ತೆ. ಅಲ್ಲಿ ಈ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟು ಹೆಲ್ಪ್ ಆಗುತ್ತೆ. ಒಂದು ಏವಿಯೇಷನ್ ಇಂಡಸ್ಟ್ರಿನ ಮುಂದೆ ತೊಗೊಂಡೋಗ್ಬೇಕಾದಾಗ ಕಾಸ್ಟ್ ಕಟ್ಟಿಂಗ್ ಆಗ್ಬೋದು, ಇಲ್ಲ ಅದು ಲೆಕ್ಕ ನಿರ್ವಹಣೆ ಮಾಡಬೇಕು, ಏರ್ಪೋರ್ಟ್ ಫುಲ್ ನಿರ್ವಹಣೆ ಮಾಡಬೇಕಂದಾಗ ಎಲ್ಲ ಥರದ್ದು ನಾಲೆಡ್ಜ್ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ BBA ಏವಿಯೇಷನ್ನು ನಮ್ಮ ಯೂನಿವರ್ಸಿಟಿ ಸುಸಜ್ಜಿತವಾಗಿ UGC ಅನುಮೋದನೆಯಿಂದ ಮಾಡಿಕೊಟ್ಟಿದೆ. ಆ ಸಿಲೆಬಸ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಓಕೆ ಸರ್, ಒಂದು ಕಾಲ್ ಇದೆ, ಮಾತಾಡೋಣ. ಹಲೋ 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 ಕೇಳಿಸ್ತಿದ್ಯಾ? ಹಲೋ 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 ಓಕೆ. ಹಲೋ ಹಲೋ ಕೇಳಿಸ್ತಿದ್ಯಾ? ನಿಮ್ಮ ಹೆಸರು? ಓಕೆ, ಲೈನ್ ಏನಾದರೂ ಸಿಗ್ನಲ್ ಇಶ್ಯೂ ಇರಬೇಕು. ಹೌದು, ಸಿಗ್ನಲ್ ಏನಾದರೂ ಇಶ್ಯೂ ಇರ್ಬೋದು, ಕೇಳಿಸ್ತಿಲ್ಲ ಸರ್. ಇವಾಗ ಏವಿಯೇಷನ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಕ್ವಾಲಿಫಿಕೇಶನ್ ಏನೆಲ್ಲ ಬೇಕು ಮೇನ್ ಆಗಿ ಹೇಳೋದಿರ್ತಿದ್ರೆ? ಅವರಿಗೆ ಎಲಿಜಿಬಿಲಿಟಿ ಮಿನಿಮಮ್ 12th ಪಾಸ್ ಇರಬೇಕು. ಆ್ಯಂಡ್ ಕ್ಯಾಬಿನ್ ಕ್ರೂ ಅಂದರೆ ಸಮ್ ಕೋರ್ಸ್ ಲೈಕ್ ಕ್ಯಾಬಿನ್ ಕ್ರೂ ಇನ್ ದಟ್ ದೇ ನೀಡ್ 5 feet 2 inches the minimum height. Other than cabin crew, the remaining courses like ground handling, passenger handling, customer care, for that there is no height criteria, only for cabin crew. Other than that they have to complete minimum 10+2. ಓಕೆ, ಅವರಿಗೆ ಕೆಲವೊಂದು ಐಟಮ್ಗಳನ್ನ ಮೇಲೆ ಇಡಬೇಕು, ಅದಕ್ಕೆಲ್ಲ ಈಸಿ ಆಗಬೇಕು ಅಂತ cabin crew ಗೋಸ್ಕರ, because flight attendant no, she has to serve everything, they have to carry, and they are the life savers for the passengers. ಅದಕ್ಕೋಸ್ಕರ ಹೈಟ್ ಇರಬೇಕು, only for cabin crew. The remaining the background what Kemparaju sir said, according to the remaining staff of passenger handling, the back end work team, all those it is not required of the ಏಜ್ ಕ್ರೈಟೀರಿಯಾ. ಅದ್ರ ಜೊತೆಗೆ ಈ ಕೋರ್ಸಿಗೆ ಡಿಪ್ಲೊಮಾ, ಈ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಸೇರ್ಕೊಳಕ್ಕೆ ಬರೋರಿಗೆ 17 ವರ್ಷ ಕಂಪ್ಲೀಟ್ ಆಗಿರಬೇಕು. ಯಾಕೆ 17 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂದರೆ ಒಂದು 6 ತಿಂಗಳು ಕಲಿತಾರೆ, ಕಲಿಯೋಷ್ಟು 18 ವರ್ಷ ಆಗುತ್ತೆ. ಈಗ ಜಾಬ್ಗೆ ಹೋಗ್ಬೇಕಂದ್ರೆ ಲೇಬರ್ ಆಕ್ಟ್ ಪ್ರಕಾರ 18 ವರ್ಷ ಆಗಿರಬೇಕಲ್ಲ, ಅದಕ್ಕೋಸ್ಕರ 17 ವರ್ಷ ಆಗಿರಬೇಕು. ಮತ್ತು +2 ಯಾವುದೇ ಸ್ಟ್ರೀಮ್ ಆಗಿದ್ರು ಕೂಡ, ಸೈನ್ಸ್ ಆಗ್ಬೋದು, ಆರ್ಟ್ಸ್ ಆಗ್ಬೋದು, ಕಾಮರ್ಸ್ ಆಗ್ಬೋದು, ಯಾರು ಬೇಕಾದ್ರೂ ಸೇರ್ಕೋಬೋದು. BBA ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂದಾಗ ಏಜ್ ರೆಸ್ಟ್ರಿಕ್ಷನ್ ಇಲ್ಲ. 10+2 ರೆಕಗ್ನೈಸ್ ಬೋರ್ಡ್ ಯಾವ ಸ್ಟ್ರೀಮ್ ಬೇಕಾದರೂ ಬಂದು ಜಾಯ್ನ್ ಆಗ್ಬೋದು. ಓಕೆ, ಗೋಕುಲ್ ಸರ್, ನಿಮ್ಮ ಹತ್ರ ಕೇಳೋದು ಅಂತ ಹೇಳಿದ್ರೆ ಪುತ್ತೂರಿಗೆ ವರದಾನ ಅಂತಾನೆ ಹೇಳ್ಬೋದು. ನಿಮ್ಮೊಂದು ಸ್ಟಾರ್ಟ್ ಮಾಡಿರುವಂಥ ಕಾಲೇಜ್ ಸರ್, ಪುತ್ತೂರಿನಲ್ಲಿ ಈ ರೀತಿಯಾದಂಥ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಪ್ಲಾನ್ ಹೇಗೆ ಬಂತು, ಅದನ್ನು ಮೇಯ್ನ್ ಆಗಿ ಹೇಳಬೇಕು ಸರ್ ನೀವು. ಖಂಡಿತವಾಗ್ಲೂ ಯಾಕೆಂತ ಹೇಳಿದ್ರೆ ನಾವು 2008ನೇ ಇಸವಿಯಲ್ಲಿ ಪ್ರಗತಿಯ ಹುಟ್ಟು, ಅಲ್ಲಿಂದ 2014 ಇಸವಿವರೆಗೆ ನಾವು ಈ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳನ್ನು ತಗೊಳ್ತಾ
ಅವರಿಗೆ ಮುಂದಿನ ಶಿಕ್ಷಣಕ್ಕೆ PUC ಅವರು ಫೇಲ್ ಆದ ಮಕ್ಕಳನ್ನು ಸೆಕೆಂಡ್ PUC ಡೈರೆಕ್ಟಾಗಿ ಅವರು ಪಾಸ್ ಆಗೋದು, ಮುಂದಿನ ಶಿಕ್ಷಣಕ್ಕೆ ಹೋಗುವಾಗ BCAಗೆ ಇರ್ಬೋದು, BComಗೆ ಇರ್ಬೋದು, ಕೆಲವು ಮಕ್ಕಳು ಈವನ್ BScಗೆ ಹೋದ ಮಕ್ಕಳಿದ್ದಾರೆ. ಅದು ಆ್ಯಸ್ ಯೂಶುವಲ್ ಸೇಮ್ ಕೋರ್ಸ್, ನಾನು ಸಣ್ಣದಿರುವಾಗ ಯಾವ ಕೋರ್ಸ್ ಇತ್ತು ಅದೇ ಕೋರ್ಸ್ ನಡೀತಾ ಇತ್ತು. ಅದು ನನ್ನ ಆಲೋಚನೆ ಯಾವತ್ತೂ ಏನಿತ್ತು ಅಂತ ಹೇಳಿದರೆ ಸಮಥಿಂಗ್ ಡಿಫ್ರೆಂಟ್. ಯಾಕೆಂತ ಹೇಳಿದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಇನ್ನೂ ಹಳೆಯ ಆ ಶಿಕ್ಷಣ ಪದ್ಧತಿಯಲ್ಲೇ ಹೋಗ್ತಾ ಇದ್ದೇವೆ. ಅದನ್ನು ಎಷ್ಟೋ ಈ ಕೌಶಲ್ಯಾಭಿವೃದ್ಧಿ ಅಂತ ಹೇಳ್ತೇವೆ, ಸ್ಕಿಲ್ ಇಂಡಿಯಾ ಅಂತ ಹೇಳ್ತೇವೆ, ಅದರಲ್ಲಿ ನಮಗೆ ಬಹಳ ಹೊಸ ಕೋರ್ಸುಗಳು ಬರ್ತಾ ಇತ್ತು. ಸೊ ಇದರ ಬಗ್ಗೆ ಏನಾಯಿತು ಅಂದರೆ ಒಂದು ಇನ್ಸಿಡೆನ್ಸ್ ಅಂತ ಕರಿಬೋದು. ನಾನು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಫ್ಲೈಟಲ್ಲಿ ಏರೋಸ್ಟೋಸನ್ನು ಗಮನಿಸ್ತಾ ಇದ್ದೆ. ಅವರನ್ನು ಎಲ್ಲರೂ ಗಮನಿಸ್ತಾರೆ, ನಾನು ಗಮನಿಸಿದ್ದೆ. ಆದರೆ ನನ್ನ ಗಮನ ಯಾವ ಕಡೆ ಇತ್ತು ಅಂತ ಹೇಳಿದರೆ, ನಮ್ಮ ಮಕ್ಕಳು ಯಾಕೆ ಈ ಥರ ಫೀಲ್ಡಿಗೆ ಬರ್ತಾ ಇಲ್ಲ. ಹಾಗೆ ನಾನು ಫ್ಲೈಟ್ ಇಳಿಯುವಾಗ ಅವ್ರ ಹತ್ರ ಕೇಳಿದೆ, ನಿಮ್ಮ ವಿದ್ಯಾಭ್ಯಾಸ ಈ ಫೀಲ್ಡಲ್ಲಿ ಎಲ್ಲಿ ಮಾಡಿದಿರಾ ಅಂತ. ಆಗ ಅವರ ಉತ್ತರ ಸ್ಕೈಬರ್ಡ್ ಏವಿಯೇಷನ್ ಬ್ಯಾಂಗ್ಳೂರ್ ಅಂತ. ಆವಾಗ ಒಂದು ಸಿದ್ಧಾರ್ಥದ ಹೆಸರು ಕೂಡ ಅವರು ಬಳಸಿದ್ರು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ನನಗೆ ಗೊತ್ತಿಲ್ಲ, ಅದು ನೆನಪಿಲ್ಲ ಆವಾಗ. ಸೊ ನಂತರ ನಾನು ಇಮಿಡಿಯೇಟ್ ಅಡ್ರೆಸ್ ಹಿಡ್ಕೊಂಡು ನಾನು ಬ್ಯಾಂಗ್ಳೂರು ಏರ್ಪೋರ್ಟಿಂದ ನೇರವಾಗಿ ಸುಜಾತ ಮೇಡಮ್ ನನಗೆ that time we were having the name of Sri Sai Siddhartha Institute of Aviation and Management. Okay, that's what I remember, madam. 2016 we have changed the name of Skybird Aviation. ಎಸ್. ಸೊ ಅಲ್ಲಿಗೆ ಹೋದಾಗ ನಾನು ನನ್ನ ಪರಿಚಯ ಮಾಡ್ತೇನೆ. ಆಗ ಸುಜಾತ ಮೇಡಮ್ ಭೇಟಿಯಾಗೋದಷ್ಟು ಸುಲಭ ಇರಲಿಲ್ಲ. ಏನು ಗಾಡ್ಸ್ ಗ್ರೇಸ್ ನನಗೆ ಅವರು ಸಿಕ್ಕಿದ್ರು. ನನ್ನ ಒಂದು ವಿಷನನ್ನು ಅವರಿಗೆ ಹೇಳಿದೆ ನಾನು. ನೋಡಿ ಮೇಡಮ್, ಗ್ರಾಮಾಂತರ ಪ್ರದೇಶ ಮಕ್ಕಳು, ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಕಮ್ಮಿ ಇದೆ, ಅದು ನಮ್ಗೆ ಗೊತ್ತಿದೆ. ಯಾಕಂದರೆ ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ತುಂಬ ಕಮ್ಮಿ ಇದೆ. ಸೊ ಅದನ್ನೆಲ್ಲ ಅವರಿಗೆ ಹೇಳಿದೆ. ಆದರೆ ಅವರನ್ನು ಕೂಡ ಮೇನ್ ಸ್ಟ್ರೀಮಿಗೆ ಈ ಫೀಲ್ಡಿಗೆ ತರಬೇಕು ಮೇಡಮ್. ನೀವೊಂದು ಆಫ್ಟರ್ PUC ನೆಕ್ಸ್ಟ್ ವಾಟ್ ನಮ್ಮಲ್ಲಿ ಪ್ರೋಗ್ರಾಮ್ ಪ್ರತಿ ವರ್ಷ ಆಗುತ್ತೆ. ಆ ಪ್ರೋಗ್ರಾಮ್ನ ಮೊದಲಿಂದಲೂ ಹೆಸರು ನಮ್ಮದು ಅರಿವು ಅಂತ ಹೇಳುವ ಒಂದು ಕಾರ್ಯಕ್ರಮ, ದ ನಾಲೆಜ್. ಸೊ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತೇನೆ, ಅವರು ಬರ್ತಾರೆ. ಸುಜಾತ ಮೇಡಮ್ ಬರಲಿಲ್ಲ ಆ ಕಾರ್ಯಕ್ರಮಕ್ಕೆ, ಕೆಂಪರಾಜ್ ಸರ್ ಪ್ರಿನ್ಸಿಪಾಲ್ ಬಂದಿದ್ದರು, ಇನ್ನೊಬ್ಬರು ಸ್ಟಾಫ್ ಮತ್ತು ಒಟ್ಟು 4 ಜನ ಬಂದಿದ್ದರು. ಸೊ ನಾವು ಇಲ್ಲಿ ಆ ಪ್ರೋಗ್ರಾಮನ್ನು ಕೊಟ್ಟು ಆ ವರ್ಷ ನಾನು ತುಂಬ ನನ್ನ ಮಕ್ಕಳಲ್ಲಿ ಮಾತಾಡ್ತೀನಿ, ನೋಡ್ರೋ ಹೊಸ ಒಂದು ಪ್ರೊಫೆಷನ್ ಕೋರ್ಸ್ ಇದೆ, ಹೋಗಿ ಅಂತ ನಾನೇ ಪ್ರೇರಣೆ ಕೊಡ್ತೇನೆ. ನಾನೇ ಅವರಿಗೆ ಅದರ ಬಗ್ಗೆ ತುಂಬ ವಿಚಾರಗಳನ್ನು ಕೆಂಪರಾಜ್ ಸರ್ ಹತ್ರ ತಿಳಿದು ಹೇಳ್ತೇನೆ ನಾನು. ಆ ವರ್ಷ ಲಕಿಲಿ ಚೇತನ್ ಅಂತ ಹೇಳುವ ಒಂದು ಪರ್ಲಡ್ಕದ ಹುಡುಗ ಹೋಗಿ ಅದರಲ್ಲಿ ಅವನು ಗ್ರ್ಯಾಜುಯೇಷನನ್ನು ಮಾಡ್ತೇನೆ. ಅವನು ಇವಾಗಲೂ ನನಗೆ ಟಚಲ್ಲಿದ್ದಾನೆ. ಅವನು ಏರ್ ಇಂಡಿಯಾಗೆ ಈಗ ವರ್ಕ್ ಮಾಡ್ತಾ ಇದ್ದೇನೆ, 1.5 ಲಕ್ಷ ಸಂಬಳ ತಗೊಳ್ತಾ ಇದ್ದೇನೆ. Not only one student, sir. So many students. Almost every year. So many students, sir. Around All of them 142 are working students. in aviation. Yeah. 42 students we have placed. Exactly, madam. In this 14 years, I mean 10 years, 2014 to 2024, up to 2023, I have sent more than 142 students, madam. Yes. For my knowledge. Yes, madam. Everybody are happy, madam. Really, we are very much great to you. That's why always for the past so many years, I'm telling you, please open a franchise here. By that we can serve the urban people and the poor people and the deserved people, actually, madam. But today that dream comes true, madam. Thank you very much, madam. Thank Congratulations, Gokulnath sir. you very much. Thank you, ma'am. Thank you. ಓಕೆ ಸರ್, ಇವಾಗ ಏವಿಯೇಷನ್ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಾಗ ಜಾಯಿನ್ ಆಗುವಂತ ಪ್ರತಿಯೊಬ್ಬರಿಗೂ ಕ್ವಶನ್ ಇರುವಂತದ್ದು, ಉದ್ಯೋಗ ಪಕ್ಕ ಸಿಗುತ್ತಾ ಅಂತ, ಜಾಬ್ ಪಕ್ಕ ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಸರ್ ಗೋಕುಲ್ ಸರ್. ಖಂಡಿತ. ಹಾಗಾಗಿ ಉದ್ಯೋಗದ ವಿಚಾರಗಳನ್ನ ಮಾತಾಡೋದು ಅಂತ ಇದ್ರೆ ನೋಡಿ ಮೇಡಮ್, ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಲಿಕ್ಕೆ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ, ಒಂದು 8 ವರ್ಷಗಳ ಹಿಂದೆ ಈ ನಿರ್ಧಾರ ಬಂದಿತ್ತು. ಯಾಕೆಂತ ಹೇಳಿದರೆ, ನಾನು 14ರಿಂದ 18 4 ವರ್ಷದಲ್ಲಿ ಕಳಿಸಿದ ಮಕ್ಕಳಿಗೆ ಯಾರು ಜಾಬ್, ಎಲ್ಲರೂ ಸೆಕೆಂಡ್ ಇಯರಿಗೆ ಬರುವಾಗಲೇ ಕ್ಯಾಂಪಸ್ ಸಿಲೆಕ್ಷನ್ ಆಗ್ತಾ ಇತ್ತು. ಎಲ್ಲರೂ ನನ್ನ ಹತ್ರ ಹೇಳಿದ್ರು, ಸರ್ ಕ್ಯಾಂಪಸ್ ಸಿಲೆಕ್ಷನ್ ಆಯಿತು. ನಾನು ಉಗಿಯೋದು ಅವರಿಗೆ, ಸತ್ಯ ಹೇಳ್ತೇನೆ. ಯಾಕಂದರೆ ನಿಮ್ಮನ್ನು ನಾನು ಏನಂತ ಹೇಳಿ ಕಳಿಸಿದ್ದೇನೆ, ಮಕ್ಕಳೇ ಮಾಸ್ಟರ್ಸ್ ಮಾಡಬೇಕು, ನೀವು ಅಲ್ಲಿ 3 ವರ್ಷದ ಡಿಗ್ರಿ ಮಾಡಬೇಕಾದ್ರೆ ನಿಮಗೆ ಹಣ ಅದು ಆಸೆ ಬಂತ ಅಂತ ಕೇಳೋದು. ಇಲ್ಲ ಸರ್, ಮನೆಯಲ್ಲಿ ಕಷ್ಟ ಇದೆ, ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ, ಹಾಗೆ ಅಂತ ಹೇಳುವಾಗ ನಮಗೂ ಏನು ಮಾತಾಡೋಕೆ ಹೋಗಲ್ಲ ಮೇಡಮ್. ಸೆಕೆಂಡ್ ಇಯರಲ್ಲಿ ಇರುವಾಗಲೇ ಕ್ಯಾಂಪಸ್ ಸಿಲೆಕ್ಷನ್ ಎಲ್ರಿಗೂ, ಒಬ್ಬರು ಇಬ್ಬರು ಅಲ್ಲ, ಆದರೆ ಒಂದು ಆ ಡೆಡಿಕೇಶನ್ ಬೇಕು. ವಿ ಶುಡ್ ಆಲ್ವೇಸ್ ಬಿ ದ ಬೆಸ್ಟ್ ಎಮಂಗ್ ಎವ್ರಿಬಡಿ ಅಲ್ವಾ, ಅದು ನಮ್ಮಲ್ಲಿ ಇರಬೇಕು ಮೇಡಮ್. ನಾನು ಮಕ್ಕಳಿಗೆ ಹೇಳಿಕೊಡೋದು ಅದು ಒಂದನ್ನೇ, ಯು ಲವ್ ಯುವರ್ ಪ್ರೊಫೆಷನ್. ಒಂದು ಹುಡುಗಿ ಕೇಳಿದರು, ಸರ್ ನಾನು ಏರ್ಪೋರ್ಟಲ್ಲಿ ಹೋಗುವಾಗ ನನಗೆ ತುಂಬ ಆಸೆ ಆಯಿತು ಏರ್ಪೋರ್ಟಲ್ಲಿ ವರ್ಕ್ ಮಾಡಬೇಕು.
ಯಾಕಮ್ಮ ಅಂತ ಕೇಳಿದೆ ನಾನು. ಇಲ್ಲ ಸರ್, ಒಂದು ಪೈಲಟ್ ಅಂತ ಕಾಣುತ್ತೆ, ಡ್ರೆಸ್ ಹಾಕಿ ಹೋಗುವಾಗ ಏನು ಹ್ಯಾಂಡ್ಸಮ್ ಇದ್ದಾನೆ, ಅವನನ್ನು ನೋಡಿ ನನಗೆ ಒಂದು ಏರೋಸ್ಟಸ್ ಆಗಬೇಕು ಅಂತ. ಆಗ ನಾನು ಹೇಳಿದೆ ಅವರಿಗೆ, ನೋಡಿ ಪೈಲಟ್ ವಿಲ್ ಗಿವ್ ಎ ಫ್ಲೈಯಿಂಗ್ ಕಿಸ್ ಟು ಯು ಅಂಡ್ ಹಿ ವಿಲ್ ಫ್ಲೈ ಅವೇ ಅಂತ ಹೇಳಿದೆ ನಾನು. ಆಗ ಅವಳು ಬಿದ್ದು ನೆಗಡ್ತಾಳೆ. ಏರ್ಪೋರ್ಟ್ ಅಂದ್ರೆ ಗ್ಲಾಮರಸ್, ಇಸ್ ಎ ಗ್ಲಾಮರಸ್ ಫ್ಯಾಂಟಸಿ ಅಲ್ವಾ ಸರ್? ಗ್ಲಾಮರಸ್ ಅಂಡ್ ಲಕ್ಸುರಿಯಸ್ ಅಂಡ್ Luxurious. ಹೈ ಸ್ಯಾಲರೀಸ್ ಪೇಡ್. ಎಕ್ಸಾಕ್ಟ್ಲಿ ಮೇಡಮ್, ಮತ್ತೆ ಎಕ್ಸಾಕ್ಟ್ಲಿ. ಇನ್ನೊಂದು ವಿಷಯ ಗಮನಿಸ್ಬೇಕಂದ್ರೆ, ಈಗ PUC ಆದವರು 10+2 ಆದವರು ಈಗ ತಾವು ಏನು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ, ಫೇಲ್ ಆದವರಿಗೆ ಪಾಸ್ ಮಾಡ್ಬಿಟ್ಟು ಕಳಿಸ್ತೀರಿ, ಅವ್ರಿಗೆಲ್ಲ ಮುಂದೆ ಹೋಗಿ MNC ಡಿಗ್ರಿ ಮಾಡಿ ಇಲ್ಲ ಮಾಸ್ಟರ್ ಮಾಡಿ ಅಲ್ಲಿ ಇಲ್ಲಿ MNC ನಲ್ಲಿ ಕೆಲಸ ಮಾಡಿ ಎಷ್ಟು ಸಂಬಳ ತೆಗಿತಾರೋ, ಈ +2 ಮಾಡಿ 6 ತಿಂಗಳು 1 ವರ್ಷ ಟ್ರೈನಿಂಗ್ ಮಾಡಿದ್ರೆ, ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂದರೆ ನಮ್ಮ ಸಾರ್ ಆಮೇಲೆ ಹೇಳ್ತಾರೆ, ಟ್ರೈನಿಂಗ್ ಯಾವ ಥರ ಮಾಡ್ತೀವಿ ಅಂದರೆ ಅಲ್ಲಿ ಯಾವ ಥರ ಕೆಲಸ ಮಾಡಬೇಕು ಏರ್ಪೋರ್ಟಲ್ಲಿ, ಅದೇ ಥರ ನಮ್ಮ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಮುಗಿಸ್ಕೊಂಡು ಇಮಿಡಿಯೇಟ್ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ಬೇರೆ ಕಡೆ ಡಿಗ್ರಿ ಮಾಡ್ಕೊಂಡು ಎಷ್ಟು ಸಂಪಾದನೆ ಮಾಡ್ತಾರೋ, ಇಲ್ಲಿ ಒಂದು ಸ್ಪ್ಯಾನ್ ಆಫ್ 6 ಮಂತ್ಸು ಇಲ್ಲ 1 ಇಯರ್. ಅಂದರೆ ಯಾಕೆ 6 ಮಂತ್ಸು 1 ಇಯರ್ ಅಂತ ಹೇಳ್ತೀನಿ, ಕೆಲವರು ಚೆನ್ನಾಗಿ ಕಲಿಯೋರು ಇರ್ತಾರೆ, ಕಲಿದಿಲ್ದವರು ಇರ್ತಾರೆ. ಈಗ ನಮ್ಮಲ್ಲಿ ಎಲ್ಲರಿಗೂ ಎಲ್ಲ ಥರದ ಫೆಸಿಲಿಟೀಸ್ ಸಿಕ್ಕಿದ್ರು ಕೂಡ ಸಿಟಿಲಿ ಸಿಗುವಂಥ ಫೆಸಿಲಿಟೀಸು ನಮ್ಮ ರೂರಲ್ ಸೈಡಲ್ಲಿ ಸಿಗೋದಿಲ್ಲ. ಯಾಕೆಂದ್ರೆ ನಾನು ಕೂಡ ರೂರಲ್ ಬ್ಯಾಕ್ಗ್ರೌಂಡೇ, ನನಗೆ ಗೊತ್ತಿದೆ ರೂರಲಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ, ಅದೇ ಮೆಟ್ರೋ ಸಿಟಿಗೆ ಬಂದರೆ ಯಾವ ಥರ ಇರುತ್ತೆ, ಅದ್ರ ಪ್ರಕಾರ ಡಿಪೆಂಡ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದರಲ್ಲಿ ಅವ್ರನ್ನ ಕೋರ್ಸ್ ಮುಗಿಸ್ಕೊಂಡು ಜಾಬ್ ಹೋಗ್ತಾರೆ, ಸರ್ ಹೇಳ್ದಂಗೆ ಲೈಫ್ ಲೀಡ್ ಮಾಡ್ತಾರೆ ಪ್ರೊಫೆಷನಲ್. But today, actually, I want to congratulate our BIBIN placement officer. Just after coming to your office also, how many students placed today? 3. 3 students. Okay. Today he sent 3 students to Men's company. It's a UK-based company. It's located in Bangalore Airport. Okay. So yesterday we actually came here, but today we sent 3 students from our institute for the placements, and that the 3 done with the placements. Oh, So within a good week news, they sir. will be getting the joining day. Oh. It means we are giving 100% job assistance. It means pakka the job will be there for everyone. According to that, we will give the quality training to the students. ಉದ್ಯೋಗಕ್ಕೆ ಏನ್ ಮಾಡೋದು ಅನ್ನುವಂಥ ಪ್ರಶ್ನೆ ಇರೋದಿಲ್ಲ ಇಲ್ಲಿ. ಖಂಡಿತವಾಗ್ಲೂ ಉದ್ಯೋಗ ಅಂತೂ ಪಕ್ಕ ಇದ್ದೇ ಇರುತ್ತೆ ಅನ್ನುವಂಥ ಒಂದು ಧೈರ್ಯವನ್ನ ಕೊಟ್ಟಿದ್ದೀರಾ ನೀವು. ಸರ್, ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಗ್ರಾಮೀಣ ಭಾಗದ ಜನರಲ್ಲಿ ಅಷ್ಟೊಂದು ಫೆಸಿಲಿಟಿ ಇರೋದಿಲ್ಲ ಅಂತ. ಬಟ್ ನಮ್ಮ ಪ್ರಗತಿ ವಿಸ್ತಾರದನ್ನ ನೋಡಿದಾಗ ಏನ್ ಅನಿಸ್ತು ಸರ್ ನಿಮಗೆ ಅಂತ? ಅದೇ ನಾನಿಲ್ಲಿ ಮಧ್ಯಾಹ್ನ ಕೂಡ ನಮ್ಮ ಸಾರ್ ಹತ್ರ ಹೇಳ್ತಾ ಇದ್ದೆ, ನಾವು ಫೋಟೋ ಕಳಿಸ್ತಾ ಇದ್ರಿ, ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಮಾಡಿದ್ದೀರಾ, ಸಿಟಿಗಿನ್ನ ಚೆನ್ನಾಗೇ ಮಾಡಿದ್ದೀರಾ. That is what. ಸೊ ನಮ್ಮ ಸಹಕಾರ ಏನು ನಿಮ್ಗಿರುತ್ತೆ, ನಾವು ಅಲ್ಲಿ ಏನು ಫೆಸಿಲಿಟಿ ಕೊಡ್ತೀವಿ ಹುಡುಗರಿಗೆಲ್ಲ, ವಿದ್ಯಾರ್ಥಿಗಳಿಗೆ ಅಥವಾ ಟೀಚರ್ಗೆ ಆಗಲಿ, ಏನು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀವಿ. ಇಲ್ಲೂ ಕೂಡ ಅದೇ ಥರ ಮಾಡ್ತೀವಿ. ರೂರಲ್ನವ್ರನ್ನೆಲ್ಲ ಸಿಟಿನವ್ರ ಥರ ಮಾಡೋಣ, ಎಲ್ಲರೂ ಜೊತೆಗೆ ಸೇರ್ಕೊಂಡು ಮಾಡೋಣ ಅಂತ ನಾವು ಹೇಳಿದ್ದೀವಿ. ಮಾಡ್ತೀವಿ. ಯಾಕೆಂದರೆ ನಾನು ಕೂಡ ರೂರಲ್ ಭಾಗದಲ್ಲಿ ಆಗಿರೋದ್ರಿಂದ ನಮ್ಗೆ ಗೊತ್ತಿದೆ ಅವ್ರ ಕಷ್ಟ ಸುಖ ಹೇಗೆ. ಕೆಲವರು ಅವ್ರ ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ನ ಮುಂದೆ ಮೇಯ್ನ್ ರೋಲಿಗೆ ಬರೋದಿಲ್ಲ ಮಾತಾಡೋಕ್ಕೆ. ಅವ್ರನ್ನ ನಾವು ತಗೊಂಬಂದು ಮಾತಾಡಿಸಿ, ಅದರಲ್ಲಿ ಕ್ಲಾಸಲ್ಲಿ ನಮ್ಮ ಟ್ರೈನರ್ಸ್ಗಳು ಅದೇ ಮಾಡ್ತಾರೆ. ಮುಂದೆಗಡೆ ಪಾಠ ಮಾಡ್ತಾ ಇರಬೇಕಾದ್ರೆ ಸೆಮಿನಾರ್ ಕೊಡು, PPT ಕೊಡು, ಇಲ್ಲ ಮುಂದೆ ಬಂದು ಮಾತಾಡು, ಇಲ್ಲ ಒಂದು ಟಾಸ್ಕ್ ಕೊಡ್ತಾರೆ, ನ್ಯೂಸ್ ಪೇಪರ್ ರೀಡಿಂಗು, ಅದನ್ನು ಮುಂದೆ ಬಂದು ಎಲ್ಲರ ಮುಂದೆ ಓದಬೇಕು. ಈ ಥರ ಎಲ್ಲ ಮಾಡಿ ಅವ್ರನ್ನ ಫಿಯರ್ನೆಸ್ ಎಲ್ಲ ತೆಗೆದ್ಬಿಟ್ಟು ಮುಂದಕ್ಕೆ ಹೋಗೋ ಥರ ಮಾಡ್ತೀವಿ. ಯಾರಿಗೇ ಆಗಲಿ ಪುಷ್ ಬ್ಯಾಕ್ ಇರಲೇಬೇಕು, ಅದಕ್ಕೆ ನಾವು ಜಾಸ್ತಿ ಪುಷ್ ಮಾಡಿ ಕಳಿಸ್ತಾ ಇರ್ತೀವಿ. ಬ್ಲೈಂಡ್ ಆಗಿ ಬಂದ್ರೆ ಕೂಡ ನೀವು ಖಂಡಿತವಾಗ್ಲೂ ಅವರು ಹೊರಗೆ ಹೋಗ್ಬೇಕಾದ್ರೆ ಅವರನ್ನೊಬ್ರು ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿಯನ್ನಾಗಿ ನೀವು ಕಳಿಸುವಂಥದ್ದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಉದ್ಯೋಗ ಕೂಡ ಕೊಟ್ಟು ಕಳಿಸ್ತೀರಾ, ಜಾಬ್ ಕೂಡ ಪಕ್ಕಾ ಸಿಗುತ್ತೆ ಅವರಿಗೆ. ಸರ್, ನೀವು ಹೇಳಬೇಕು ಟ್ರೈನರ್ ಆಗಿರುವಂಥದ್ದು, ಟ್ರೈನರು ಮತ್ತೆ ಪ್ಲೇಸ್ಮೆಂಟ್ ಎರಡೂ ಆಗಿದ್ರಿಂದ ಫಸ್ಟ್ ನೀವು ಟ್ರೈನಿಂಗ್ ಅದ್ರ ಬಗ್ಗೆ ಮಾತ್ರ ಹೇಳಿ ಸರ್ ನಮಗೆ. ಫಸ್ಟ್ ಹೇಗಿರುತ್ತೆ ಅದು? So first once we get the students, we will be starting the batch. When before we are teaching the students from the textbook, I will be giving a basic idea what is airport, or else what kinds of the job you will get after the completion of the course. So here if you are taking in airport means we have different departments, what madam said, cabin crew will be there, security, ramp, customer service, cargo. So we will give basic idea of every department. And see, if you are doing the placements means any one department only we can place the students. It's not possible to placing same students in 5 departments. So one department. So we will teach the 5 departments first. What is customer service? What is security? What is ramp? What is cargo? What is cabin crew? So we will teach first.
Then along with the teaching, we will like teach them. If you are getting selected as a customer service executive, what will be your duty, responsibility, same like everything we will teach. Then this Skybed will give the option to students. You guys decide what department, which department you want to join. Based on that, we will be training the students. So it means, see, I worked in cargo department. So among these 5 departments, I belongs to cargo department only. I have 7 years experience in that. So why I choose cargo department means, see, I have some nervous system who work in like a customer service. I see if the customers will coming, if they are making, see, you know, aviation only, like a irritated passenger will come. Sometimes flight will like delay, means we need to handle the passenger. So I don't have that skill. That is the reason so everybody's like skills and all, it will be different. So based on our like capability, we can opt to one department. So based on that kind of the like training we are giving. So most of the girls will be like to join in customer service. 99% boys will be not like to join customer service. They will opt another department like cargo, security, RAM. So first we will give this basic idea, then we will be training the students. And as like what Sir said, along with the training, we will be adding the interview preparation, public speaking, communicative English training we will give, and like getting conference, we will be giving the presentation. Like in front of 50, 60 members, they need to take a presentation in every week. So within 6 months or 1 year, like we can take the students in front. So definitely, like if you are sending the students for 1 or 2 interviews, definitely they will crack. So today we placed 3 students. That is their second interview. First interview they attended on Tuesday. Still not that result is not announced. So today again we send them for the interview. But today's that company, same day they will announce they selected or rejected. So what is the next, they will announce the same day. So within the second day they crack the interview. So it means the first day didn't rejected, still not the company is not announced the result. ಓಕೆ ಸಾರ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಹೇಳ್ದಂಗೆ ಇಡನ್ ಟ್ಯಾಲೆಂಟ್ಸ್ ಅಂದರೆ ಆ ವ್ಯಕ್ತಿ ಅವನಿಗೆ ಏನು ಇಷ್ಟ ಅವನ್ನ ಈಚೆ ತೆಗೆದುಬಿಟ್ಟು, ನಿನಗೆ ಕಾರ್ಗೋ ಬೇಕಾ, ನಿನಗೆ ಕಸ್ಟಮರ್ ಸರ್ವಿಸ್ ಬೇಕಾ, ಇಲ್ಲ ಫ್ರಂಟ್ ಆಫೀಸ್ ಬೇಕಾ, ಟರ್ಮಿನಲ್ ಏರಿಯಾ ಬೇಕಾ, ಥರ ಇರುತ್ತೆ. ಆ ಹುಡುಗರಿಗೆ ಅವರಲ್ಲಿ ಯಾವ್ದು ಇಷ್ಟ ಅನ್ನೋನ್ನ ತೆಗಿತೀವಿ. ಅದನ್ನು ಹೆಂಗೆ ತೆಗಿತೀವಿ ಅಂದರೆ, ನಾವು ಈ ಪ್ಯಾನಲ್, ಇದೇ ಥರ ಪ್ಯಾನಲಲ್ಲಿ ಕೂತ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತೀವಿ. ಅಂದರೆ ಮಾರ್ಕ್ ಸೆಷನ್ ಅಂತ ಮಾಡ್ತೀವಿ. ಇಂಡಿವಿಜುವಲ್ ಅವರು ಪರ್ಸನಲ್ ಡೀಟೇಲ್ಸು ಕೂಡ ತೊಗೊತೀವಿ. ಪೇರೆಂಟ್ಸ್ ಹೇಗಿದ್ದಾರೆ, ಅಣ್ಣ ತಮ್ಮದಿರು ಹೇಗಿದ್ದಾರೆ, ಎಲ್ಲ ಏನು ಮಾಡ್ತಿದ್ದಾರೆ, ನೀನೇನು ಮಾಡಬೇಕು, ಈ ಥರ ಅವರ ಹತ್ರ ಹೋಗ್ಬಿಟ್ಟು ಅವ್ರ ಭಾಷೆಯಲ್ಲಿ ಅವ್ರಿಗೆ ಏನು ಇಷ್ಟ ಅಂತ ತಿಳ್ಕೊಂಡು ಅದರಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು, ಬೇಸಿಕ್ ಎಲ್ಲ ಕೊಟ್ಬಿಟ್ಟು ನಾವು ಮುಂದೆ ಕಳಿಸ್ತೀವಿ. ಓಕೆ, ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ನೀವು ತಿಳ್ಕೊಂಡು ಮತ್ತೆ ಅವರಿಗೆ ಬೇಕಾಗಿರೋ ದಾರಿಯಲ್ಲಿ ನೀವು ತೋರಿಸುವಂಥದ್ದು. ಮತ್ತು ಅದ್ರ ಜೊತೆಗೆ ನಮಗೆ ಬೇಸಿಕ್ ಅವರಿಗೆ ಐಡಿಯಾ ಬರಲಿಕ್ಕೆ ನಾವು ಏರ್ಪೋರ್ಟ್ ವಿಸಿಟ್ ಅಂತ ಮಾಡ್ತೀವಿ. ಏರ್ಪೋರ್ಟ್ ವಿಸಿಟಲ್ಲಿ ತುಂಬ ವಿಷಯ ನಮ್ಮ ಟ್ರೈನರ್ ಜೊತೆ ಹೋಗ್ತಾರೆ. ಅವ್ರು ಬೇಕಂದಾಗ HAL ಏರೋಸ್ಪೇಸ್ ಮ್ಯೂಸಿಯಂ ಇದೆ, ಅಲ್ಲೂ ಕೂಡ ಏರೋಪ್ಲೇನ್ ಎಲ್ಲ ಇದೆ, ಹಿಸ್ಟ್ರಿ, ಏವಿಯೇಷನ್ ಹಿಸ್ಟ್ರಿ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ಫ್ಲೈಟ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏರೋಪ್ಲೇನಲ್ಲಿ ಕರ್ಕೊಂಡೋಗಿ ಇನ್ಫ್ಲೈಟ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಹೋಗ್ಬೇಕಾದಾಗ ಸೆಕ್ಯೂರಿಟಿ ಚೆಕ್ಕು ಆಗುತ್ತೆ, ಟಿಕೆಟ್ ಚೆಕ್ಕು ಆಗುತ್ತೆ, ಆಮೇಲೆ ಲಗೇಜು ಹೇಗೆ ಕೊಡಬೇಕು, ಹೇಗೆ ತೊಗೊಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಿಂದನೂ ಕೂಡ ಹುಡುಗರಿಗೆ ತುಂಬ ಕಲಿತಾರೆ. ಈಗ ನಾವು ಎಷ್ಟೇ ಬುಕ್ ಇಟ್ಕೊಂಡು ಓದೋರು ಕೂಡ ಕಣ್ಣಲ್ಲಿ ನೋಡಿದಾಗ, ವಿಜುವಲ್ ನೋಡಿದಾಗ ತುಂಬ ಮೆಮೊರಿ ಬರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಪ್ರಾಕ್ಟಿಕಲ್ ನಾಲೆಜ್. ನಮ್ಮ ಆಡು ಭಾಷೆಯಲ್ಲಿ ಹೇಳುದು ಅಂತ ಹೇಳಿದ್ರೆ, ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ, ಹೋಗಿ ಅವರಿಗೆ ಏನಿದೆಯೋ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಡ್ತೀವಿ ಅನ್ನೋವಂಥದ್ದು ನೀವು ಹೇಳ್ತಾ ಇರೋದು. ಓಕೆ ಮೇಡಮ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಮಾತಾಡ್ತಾ ಇದ್ವಿ ಇವಾಗ ಕೋರ್ಸ್ಗಳ ಬಗ್ಗೆ ಹೇಳುವಾಗ ಸರ್ ನಮಗೆ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮೇಡಮ್, ನಾನು ನಿಮ್ಮ ಹತ್ರ ಕೇಳೋದು ಅಂತ ಇದ್ರೆ, ಇವಾಗ ತುಂಬಾ ಜನರಿಗೆ ಇರುತ್ತೆ, ನಾನು ಯಾವ ಕೋರ್ಸ್ ಅನ್ನ ಮಾಡಿದ್ರೆ ನನಗೆ ಬೇಗ ಜಾಬ್ ಸಿಗ್ಬೋದು ಅನ್ನುವಂತ ಒಂದು ಪ್ರಶ್ನೆ ಇರುತ್ತೆ ಅಲ್ವಾ? ಯಾವ ಕೋರ್ಸ್ ಮಾಡಿದ್ರೆ ಬೆಟರ್ ಅಂತ ನೀವು ಹೇಳೋದು ಅಂತ? ಈಗ ನಮ್ಮ ಹತ್ರ 3 months ಕೋರ್ಸ್ನು ಇದೆ, 6 months ಕೋರ್ಸ್ನು ಇದೆ, 1 year ಕೋರ್ಸ್ನು ಇದೆ. ಈಗ 6 months 3 months ಕೋರ್ಸ್ ಅಂದರೆ ಈಗ ಬೆಟರ್ ಅವ್ರ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಅಂದರೆ ಅವ್ರು 3 monthsಲ್ಲಿ ಕಂಪ್ಲೀಟ್ ಮಾಡ್ಬೋದು. 3 months ಮೇಲೆ ಅವ್ರಿಗೆ ಜಾಬ್ ಸಿಗ್ಬೋದು. ಬಟ್ ಅದರಿಂದ ಈಗ 6 months ಇನ್ನೊಂದು 1 year ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಏರ್ಲೈನ್ ಆ್ಯಂಡ್ ಏರ್ಪೋರ್ಟ್ ಆಪರೇಷನ್ಸ್. ಆ ಕೋರ್ಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಎಲ್ಲ ಗ್ರೌಂಡ್ ಹ್ಯಾಂಡ್ಲಿಂಗ್ ಬಗ್ಗೆ, ಇನ್ನು ಪ್ಯಾಸೆಂಜರ್ ಹ್ಯಾಂಡ್ಲಿಂಗ್, ಇನ್ ಫ್ಲೈಟ್ ಟ್ರೈನಿಂಗ್, ಲೋಡ್ ಪ್ಲಾನಿಂಗ್ ಆ್ಯಂಡ್ DGR ಇದೆಲ್ಲ ಕವರ್ ಆಗುತ್ತೆ. ಇದು ಮಾಡಿದ್ದಾರೆ ಅಂದರೆ ಅವರಿಗೆ ಮೇನ್ ಡ್ಯೂರೇಷನ್ನಿಂದ ಅವ್ರಿಗೆ ದೇ ನೀಡ್ ಟು ಗೆಟ್ ಮೋರ್ ನಾಲೆಡ್ಜ್ ಅಬೌಟ್ ದ ಏರ್ಲೈನ್ ಆ್ಯಂಡ್ ಏವಿಯೇಷನ್ ಇಂಡಸ್ಟ್ರಿ. ಅದ್ರ ಬಗ್ಗೆ ಅದಕ್ಕೆ 1 year ಕೋರ್ಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಎಲ್ಲ ದಟ್ ಪ್ಯಾಸೆಂಜರ್ ಹ್ಯಾಂಡ್ಲಿಂಗ್, ಗ್ರೌಂಡ್ ಹ್ಯಾಂಡ್ಲಿಂಗ್ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಆ ಥರ ಹೇಳ್ಬೇಕು ಅಂದ್ರೆ ಯಾವ ಕೋರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಕ್ಕಾಗಲ್ಲ. ಎಲ್ಲ ಕೋರ್ಸು ಚೆನ್ನಾಗಿದೆ, ಎಲ್ಲ ಕೋರ್ಸಲ್ಲೂ ಜಾಬ್ ಸಿಗುವಂತ ಜಾಬ್ ಸಿಗುವಂಥದ್ದು ಮೇಡಮ್ ಹೇಳ್ದಾಗೆ ವಿದ್ಯಾರ್ಥಿ ಅಭಿಲಾಷೆ ಹೇಗಿರುತ್ತೆ, ಅವನ ಕಲಿಕೋ ಮನೋಭಾವ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಫಾಸ್ಟಾಗಿ ಕಲ್ತ್ರೆ ಫಾಸ್ಟಾಗಿ ಕಲಿಸ್ಬಿಟ್ಟು ನಾವು ಜಾಬಿಗೆ ಕಳಿಸ್ಬೋದು ಅಂತ ಮೇಡಮ್ ಹೇಳ್ತಿದ್ದಾರೆ. ಒಂದು ಕಾಲ್ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶಾಲಿನಿ ಅವರು. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸವಣೂರಿಂದ. ಓಕೆ, ನಿಮ್ಮ ಪ್ರಶ್ನೆ ಏನು ಅನ್ನೋದನ್ನ ಕೇಳಿ. ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಓಕೆ. ಓಕೆ. ಸೈನ್ಸ್ +2 ಕಂಪ್ಲೀಟ್ ಆಗಿದೆಯಾ? ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಓಕೆ, ಅವರು ಸೈನ್ಸ್ ಅಲ್ಲಿ ಕಲಿತಾ ಇದ್ದಾರೆ. Now she is pursuing, I think she is pursuing in 2nd PUC science, PCMB or PCMC? Okay, madam. ಓಕೆ, ಅವ್ರು ಕೇಳ್ತಾ ಇರುವಂತದ್ದು ಸೈನ್ಸ್ ಮಾಡಿದೀವಿ, ನೆಕ್ಸ್ಟ್ ನಾನು ಏವಿಯೇಷನ್ಗೆ ಜಾಯಿನ್ ಆಗ್ಬೋದಾ ಅನ್ನುವಂತ ಪ್ರಶ್ನೆಯನ್ನ ಅವರು ಕೇಳಿರುವಂತದ್ದು. ಇದಕ್ಕೆ ಆನ್ಸರ್ ಶಾಲಿನಿ ಅವರೇ ಜಾಯಿನ್ ಆಗ್ಬೋದು, ಸೈನ್ಸ್ ಮಾಡಿದ್ರು ಕೂಡ ಜಾಯಿನ್ ಆಗ್ಬೋದು. ಸೊ ಆರ್ಟ್ಸು, ಕಾಮರ್ಸು, ಸೈನ್ಸು ಯಾವುದೇ ಸ್ಟ್ರೀಮ್ನೂ ಕೂಡ ಏವಿಯೇಷನ್ಗೆ ಬರ್ಬೋದು. ಸೈನ್ಸ್ ಮಾಡಿದವರಿಗೆ ಇನ್ನೂ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. Correct. ಸಾರ್ ಹೇಳ್ತಾರೆ. Means what is the advantage means one particular department is there called the RAM department. So in RAM department the airlines are preferring most science students only, because under RAM department like one area is coming called load and trim. We need to balance the aircraft weight. So if you are from science background means that particular department will be good for you. So the decision is up to you only. It is not mandatory to join in RAM department. Customer service, security, RAM department, cargo department, or else cabin crew also you can join. So from any like education background, only the thing is we need to complete PUC from recognized board. ಸಾರ್ ಏನು ಹೇಳ್ತಿದ್ದಾರೆ ಅಂದರೆ ವೆಯ್ಟೇಜ್ ಜಾಸ್ತಿ ಇರುತ್ತೆ, ಮೋರ್ ಜಾಬ್ ಆಪರ್ಚುನಿಟೀಸು ಸೈನ್ಸ್ ಮಾಡಿದವ್ರಿಗೆ ಸಿಗುತ್ತೆ ಅಂತ ಸಾರ್ ಹೇಳ್ತಿದ್ದಾರೆ. ಏನು ಶಾಲಿನಿ ಅವರೇ ಕೇಳ್ತಾ ಇಲ್ಲ? She is asking about the placements, whether she is asking whether the 100% placements will be there. This is a question to you, sir. Okay. So if you are taking the course here like a 1 year diploma or else like a BBA aviation, definitely that job placements will be there. So where actually you want the placements, that a particular airport will be placing you. It means if you want to get the placements in Mangalore airport or Bangalore airport, Mysore, wherever in India you want the placements means we will providing the placements. Or else if you want international placements means that placements also will do. So 100% placements assistance will be there. So based on that we will be teaching you in the classes. So interview preparations will be there, internship opportunities will be there, industrial visit will be there. So 100% that placement assistance will be there definitely. ಓಕೆ, ಶಾಲಿನಿ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ಶಾಲಿನಿ ಅವರಿಗೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಆನ್ಸರ್ ಸಿಕ್ಕಿರುತ್ತೆ.
ಸೈನ್ಸ್ ಆದಮೇಲೆ ನಾವು ಏವಿಯೇಷನ್ಗೆ ಹೋಗ್ಬೋದಾ ಅನ್ನುವಂಥ ಪ್ರಶ್ನೆ. ಹಾಗೆಯೇ ನಾನು ಹೇಳಿದಾಗೇನೆ ಪ್ರತಿಯೊಬ್ಬರಿಗೂ ಕೂಡ ಜಾಬ್ ಪಕ್ಕ ಇರುತ್ತಾ ಅನ್ನುವಂಥದ್ದು, ಪ್ಲೇಸ್ಮೆಂಟ್ ಪಕ್ಕನಾ ಅಂತ. ಸರ್, ಇವಾಗ ಪ್ರಗತಿ ವಿಸ್ತಾರದಲ್ಲಿ ನಾನು ಕೇಳೋದು ಅಂತ ಇದ್ರೆ ಟೀಚರ್ಸ್ಗಳಿಗೆ ಹೇಗಿರ್ತಾರೆ, ಟೀಚರ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್, ಗೋಕುಲ್ ಸರ್ ನಿಮ್ಮ ಹತ್ರ. ಹೌದು, ಇದು ಬಹಳ ಒಂದು ಇಂಪಾರ್ಟೆಂಟ್ ಕ್ವಶನ್. ಒಂದು ಫ್ಯಾಕಲ್ಟೀಸ್ ಡೀಟೇಲ್ಸ್ ಮತ್ತು ಪ್ಲೇಸ್ಮೆಂಟ್ಸ್, ಇದು ಎರಡು ಆಸ್ಪೆಕ್ಟ್ಸು ಯಾವಾಗ ಸ್ಕೈ ಬೋರ್ಡ್ ಅವರು ನಮಗೆ ಅವ್ರದ್ದೇ ಫ್ಯಾಕಲ್ಟಿಯನ್ನು ಪುತ್ತೂರಿಗೆ ಕೊಡಲಿಕ್ಕೆ ಒಂದು ಎಗ್ರಿಮೆಂಟ್ ಮೂಲಕ ನಾವು ಒಪ್ಪಂದಕ್ಕೆ ಬಂದಿದ್ದೇವೆ. ಅದು ಬಹಳ ಒಂದು ಒಳ್ಳೆಯ ವಿಚಾರ. ಆಲ್ರೆಡಿ ನಮ್ಮಲ್ಲಿ 3-4 ಫ್ಯಾಕಲ್ಟೀಸನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ಎಲ್ಲವೂ ಏವಿಯೇಷನ್ ಬ್ಯಾಕ್ಗ್ರೌಂಡಿಂದ ಬಂದ ಮಾಸ್ಟರ್ಸ್ ಮಾಡಿದವರೇ ಇದ್ದಾರೆ. ಅಲ್ಲದೆ ಒಂದು ಹುಡುಗಿ ಸ್ನಿಗ್ಧ ಆಳ್ವ ಅಂತ ಹೇಳೋಳು, ಶೀಸ್ ಬೇಸಿಕಲಿ ಫ್ರಮ್ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದವಳು. ಬಹಳ ಅದ್ಭುತವಾದ ನಾಲೆಜ್ ಇರುವಂಥ ಹುಡುಗಿ. ಅವಳೇ ಇವತ್ತಿನ ಇನಾಗ್ರಲ್ ಪ್ರೋಗ್ರಾಮ್ನ MC ಮಾಡಿದ್ದು. ಸೊ ಒಳ್ಳೆಯ ಅವಳು BBA ಇನ್ ಏವಿಯೇಷನ್ ಮಾಡಿದ್ದಾಳೆ, ನಂತರ MBA ಇನ್ ಫಿನಾನ್ಸ್ ಮಾಡಿದ್ದಾಳೆ MS ರಮಯ್ಯ ಬ್ಯಾಂಗ್ಳೂರಲ್ಲಿ. ಆ ಥರ ಬೇರೆ ಬೇರೆ ಮಕ್ಕಳು ನಮ್ಮ ಈ ಒಂದು ಕ್ರೂವಲ್ಲಿ ಇದ್ದಾರೆ. ಸೊ ಒಳ್ಳೆಯ ಎಜುಕೇಷನ್ನು. ಅಲ್ಲದೆ ಸ್ಕೈ ಬೋರ್ಡ್ ಏವಿಯೇಷನ್ಗೆ ತನ್ನದಾದಂಥ ಒಂದು ಸಿಲೆಬಸ್ಸನ್ನು ಹೊಂದಿದೆ. ಮೇ ಬಿ ಇಂಟ್ರೊಡಕ್ಷನ್ ಟು ಏವಿಯೇಷನ್ ಸಿಸ್ಟಮ್ ಅಂತ ಹೇಳುತ್ತೇವೆ ನೋಡಿ. ಸರ್, ಒಂದು ಕಾಲ್ ಇದೆ, ಖಂಡಿತ ಖಂಡಿತ. ಹಲೋ ಹಲೋ, ನಿಮ್ಮ ಹೆಸರು? ಅರ್ಪಿತಾ ಎಲ್ಲದಿಂದ ಮಾತಾಡ್ತಿದ್ದು. ಓಕೆ ಮೇಡಮ್, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಮಗೆ ನಿಮಗೆ ಹೇಳಿಕೆ ಇರೋ ಕ್ವಶನ್ಸ್ ಇದು. ನಮ್ಗೆ ಇದು ಈಗ ಯಾವೆಲ್ಲ ಲ್ಯಾಂಗ್ವೇಜಸ್ ಅಷ್ಟಿರ್ಬೇಕು ಇದಕ್ಕೆ, ಈ ಕೋರ್ಸಿಗೆ ನಾವು ಜಾಯಿನ್ ಆಗುವಾಗ? ಓಕೆ, ಯಾವ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರಬೇಕಾಗುತ್ತೆ ಅನ್ನುವಂಥದ್ದು ಅವರ ಪ್ರಶ್ನೆ. ಸರ್, ಆನ್ಸರ್ ಮಾಡಿ. ನನಗೆ ಗೊತ್ತಿರುವಂಥ ಒಂದು ಇದರ ಪ್ರಕಾರ ಬೇಸಿಕಲಿ ನಾವು ಫ್ಲೈಟಲ್ಲಿ ಸಾಮಾನ್ಯವಾಗಿ ಟ್ರಾವೆಲ್ ಮಾಡುವಾಗ ಏರ್ಪೋರ್ಟ್ಗಳಲ್ಲಿ ಅನೌನ್ಸ್ಮೆಂಟ್ಸಿಂದ ಪ್ರಾರಂಭ ಆದರೆ ಇಂಗ್ಲೀಷ್ ಮತ್ತು ಹಿಂದಿ ಖಂಡಿತವಾಗಲೂ ಇದ್ದೇ ಇರುತ್ತೆ. ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ನಾನು ಇದಕ್ಕೆ ಹೇಳ್ತೇನೆ. ಇಂಗ್ಲೀಷ್ ಕಮ್ಯುನಿಕೇಷನಲ್ಲಿ ಬಹಳ ಚೆನ್ನಾಗಿರಬೇಕು. ಅದರ ಜೊತೆಯಲ್ಲಿ ಹಿಂದಿ ಕೂಡ ಇಲ್ಲಿ ನಮಗೊಂದು ಲ್ಯಾಂಗ್ವೇಜ್ ಆಗಿ ಆದ ಕಾರಣ ಈ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳನ್ನು ನಾನು 18 ವರ್ಷಗಳಿಂದ ಗಮನಿಸ್ತಾ ಇದ್ದೇನೆ. ಒಮ್ಮೆ ನನಗೆ ನೆನಪಿದೆ, ಫಾದರ್ ಗೋಮ್ಸ್ ಅವರು ಫಿಲಮಿನಾ ಕಾಲೇಜ್ ಪ್ರಿನ್ಸಿಪಲ್ ಹೇಳ್ತಾರೆ, ಸರ್ ಓಪನಿಂಗ್ಸ್ ಆಗ್ತಾ ಇಲ್ಲ ನಮ್ಮ ಗ್ರ್ಯಾಜುಯೇಟ್ಸಿಗೆ, ಅವರಿಗೊಂದು ಕಮ್ಯುನಿಕೇಟಿವ್ ಇಂಗ್ಲೀಷ್ ಕ್ಲಾಸಸ್ ಮಾಡಬೇಕು ಅಂತೇಳಿ. ಯಾಕಂತ ಹೇಳಿದರೆ ಇಂಟರ್ವ್ಯೂಯಲ್ಲಿ ಕಮ್ಯುನಿಕೇಷನಲ್ಲಿ ತುಂಬ ಹಿಂದೆ ಇದ್ದಾರೆ ಅಂತೇಳಿ. ಸೊ ಇದು ಇವತ್ತಿಗೆ ಎಷ್ಟೋ ಡೆವಲಪ್ಮೆಂಟ್ಸ್ ಆಗಿದೆ, ಅದು ಇನ್ನೂ ಆಗಬೇಕು. ಇಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಬಹಳ ಪಕ್ಕ ಇರಬೇಕು. ಅದು ನಮ್ಮಲ್ಲಿ ಬರುವಾಗ ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನು ಅಥವಾ ಹಿಂದಿ ಇಲ್ಲದಿದ್ದರೂ ನಮ್ಮಿಂದ ಹೋಗುವಾಗ ಎಲ್ಲ ಕೋರ್ಸ್ ಮುಗಿದು ನಿಮ್ಮಷ್ಟು ಒಳ್ಳೆ ಕಮ್ಯುನಿಕೇಟರ್ ಖಂಡಿತ ಸಿಗಲಿಕ್ಕಿಲ್ಲ. ಇದು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು, ಪ್ರಗತಿಯಿದ್ದು, ವಿಸ್ತಾರದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೇಡಮ್. ಓಕೆ ಅರ್ಪಿತಾ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇದೆ ಮೇಡಮ್. ಈಗ ಏಜ್ ಬಾರ್ ಈ ಕೋರ್ಸ್ಗಳು ನಾವು ಇದರಲ್ಲಿ ಏವಿಯೇಷನ್ ಅಲ್ಲಿ ಯಾವುದೇ ಕೋರ್ಸ್ ನಾವು ಸೆಲೆಕ್ಟ್ ಮಾಡುವಾಗ ಏಜ್ ಬಾರ್ ಇದೆಯಾ? ಅಂದ್ರೆ ಇಷ್ಟು ಏಜ್ ಒಳಗೆ ಇರಬೇಕು ಎಜುಕೇಶನ್ಗೆ ಜಾಯಿನ್ ಆಗಬೇಕಾದ್ರೆ? ಓಕೆ, ಇದಕ್ಕಿಂತ ಮುಂಚೆನೇ ಆನ್ಸರ್ ಕೊಟ್ಟಿದ್ದಾರೆ ಸರ್, ಆದರೂ ಹೇಳೋದಾದ್ರೆ ಸರ್. ಇದಕ್ಕೆ ಮಿನಿಮಮ್ ಕೋರ್ಸು ಶುರು ಮಾಡಲಿಕ್ಕೆ 17 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು 25 ವರ್ಷದವರೆಗೂ ಈ ಕೋರ್ಸ್ನ ತೊಗೊಬೋದು. ಈ 25 ವರ್ಷ ಯಾಕೆಂದರೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಈ ಉದ್ದೇಶದಿಂದ 25 ವರ್ಷದೊಳಗಡೆ ಇರಬೇಕು. ಇಲ್ಲ ಅಂದರೆ ಕಲೀಲಿಕ್ಕೆ ಯಾವುದೇ ಏಜ್ ಬಾರಿಲ್ಲ, ಯಾವ ವಯಸ್ಸಿನವ್ರು ಬೇಕಾದರೂ ಕಲಿಬೋದು. ಕಲಿಕೆ ನಾಲೆಡ್ಜ್ಗೆ ಯಾವುದೇ ವಯಸ್ಸಿನವ್ರು ಕೂಡ ಸೇರ್ಕೊಬೋದು. ಬಟ್ ನಾನು ಕೆಲಸ ಮಾಡಬೇಕು ಅಂತ ಉದ್ದೇಶ ಇದ್ದಾಗ 17ರಿಂದ 25 ವರ್ಷದೊಳಗಡೆ ಇರಬೇಕು. ಓಕೆ, ನಾವು ಈಗ ಬೇರೆ ಜಾಬ್ ಅಲ್ಲಿ ನಮಗೆ ರಿಟೈರ್ಮೆಂಟ್ ಏಜ್ ಅಂತ ಸ್ಟೇಜ್ ತನಕ ಮಾತ್ರ ಜಾಬ್ ಅಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ, ಹಾಗೆ ಏನಾದರೂ ಇದೆಯಾ ಈ ಜಾಬ್ ಅಲ್ಲಿ ಸೇರಿದ ನಂತರ? ಅಂದರೆ ಜಾಬಿಗೆ ಸೇರಿದ ಮೇಲೆ ಇಷ್ಟು ಏಜ್ ತನಕ ಮಾತ್ರ ನೀವು ಜಾಬ್ ಮಾಡಬೇಕು ಇಲ್ಲಿ, ಮತ್ತೆ ನೀವು ರಿಟೈರ್ಡ್ ತಗೊಳ್ಬೇಕು, ಆ ಥರ ಇರುತ್ತಲ್ವ? ಇದರಲ್ಲೂ ಆ ಥರ ಇದೆಯಾ ಅಂತ ಕೇಳ್ತಿದ್ದಾರೆ. ಇಲ್ಲ, ಇದು ಹಿಂದೆ ನಮ್ಮ ಸಹಪಾಠಿ ಹೇಳಿದ್ರು ಅವ್ರ ಮಾತಲ್ಲಿ, ತಿರ್ಗಾ ಮತ್ತೊಮ್ಮೆ ಹೇಳ್ತೀವಿ, ಇದು ಒಂಥರ ಗೌರ್ಮೆಂಟ್ ಜಾಬ್ ಇದ್ದ ಹಾಗೇನೆ, ಇದು ಕೂಡ MNC ಕಂಪ್ನಿ ಇದ್ದಾಗೆ ನನಗೆ ಇಷ್ಟ ಇರೋವರೆಗೂ ಕೆಲಸ ಮಾಡ್ಬೋದು. ಬಟ್ ಇಲ್ಲಿ ಏನು 58 ವರ್ಷ 60 ವರ್ಷ ರಿಟೈರ್ಮೆಂಟ್ ಇರುತ್ತೆ ಅದುವರೆಗೂ ಮಾಡ್ಬೋದು. ಓನ್ಲಿ ಕ್ಯಾಬಿನ್ ಕ್ಯೂನಲ್ಲಿ ಏರ್ ಹೋಸ್ಟಸ್ ಮಾತ್ರ ಅವರು ಬೇಕಾಗಿರೋ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಸೊ 5 ವರ್ಷ ಆದಮೇಲೆ ಅವ್ರು ಕಳಿಸ್ತಾರೆ. ಆವಾಗ ಬ್ಯಾಕ್ ಎಂಡ್ ಟೀಮಲ್ಲಿ ಕೆಲಸ ಸಿಗುತ್ತೆ, ರೋಸ್ಟರ್ಸು ಅಥವಾ HR ಮ್ಯಾನೇಜ್ಮೆಂಟು ಇಲ್ಲ ಟ್ರೈನಿಂಗು
ಪ್ಲೇಸ್ಮೆಂಟ್ ಟ್ರೈನಿಂಗ್ ಇಲ್ಲಿ ಸಿಗುತ್ತೆ. ಅದೊಂದು ಬಿಟ್ಟರೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿದ್ದರೂ ಕೂಡ ಏನು ಹೋಗಬೇಕು ಅಂತ ಏನಿರೋದಿಲ್ಲ. ನಾವು ಕೆಲಸ ಮಾಡ್ತಾ ಇದ್ದಂಗೆ ಸೀನಿಯರ್ ಆದಂಗೆಲ್ಲ ಅಲ್ಲೂ ಕೂಡ ಕೆಲವೊಂದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಬೇರೆ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟಲ್ಲಿ ಮಾಡ್ತಾರಲ್ಲ, ಹಾಗೆ DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಥ್ರೂ ಇಂಡಸ್ಟ್ರಿ ಮುಖಾಂತರ ಕೆಲವೊಂದು ಎಕ್ಸಾಮಿನೇಷನ್ ಆ ವೃತ್ತಿಗೆ ತಕ್ಕಂತೆ ಕಂಡಕ್ಟ್ ಮಾಡ್ತಾರೆ. ಅದನ್ನು ಪಾಸ್ ಮಾಡ್ಕೊಂಡು ಮುಂದೆ ಸೀನಿಯರ್ ಪೋಸ್ಟ್ಗೆ ಹೈಯರ್ ಪೋಸ್ಟ್ಗೆ ಹೋಗ್ತಾ ಇರ್ತಾರೆ. ಸೊ ಹೋಗಬೇಕು ಅಂತ ಕಂಡೀಷನ್ ಇರೋದಿಲ್ಲ. ಓಕೆ, ಅರ್ಪಿತಾ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಓಕೆ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಗೋಪಾಲ್ ಸರ್, ನೀವು ಇವರು ಹೇಳಿದ್ರಿ ಇವಾಗ ಏಜ್ ಲಿಮಿಟ್ ಇಲ್ಲ ಅಂತ. ಅದು ಜಾಬ್ ಮಾಡೋರು ಯಾರೆಲ್ಲ ಅಲ್ಲೇ ಜಾಬ್ ಮಾಡ್ತೀವಿ ಅನ್ನೋರಿಗೆ ಮಾತ್ರ ಏಜ್ ಲಿಮಿಟ್ ಇರೋವಂಥದ್ದು, ಅಂದರೆ ಜಾಯ್ನ್ ಆಗೋದಕ್ಕೆ. ನೀವು ಆಗ ಮಾತಾಡ್ತಾ ಹೇಳಿದ್ರಿ ಸರ್, ನಾನು ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರಿ ಕೂಡ. ನೀವು ಜಾಬ್ ಮಾಡೋದಿಕ್ಕಲ್ಲ, ನಂಗೆ ಗೊತ್ತಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳಿರುವಂಥದ್ದು ಆ ಮಾತನ್ನ. ಸತ್ಯ ಮಾತು. ಯಾಕೆಂತ ಹೇಳಿದರೆ ಮೇಡಮ್, ಬೆಳಗಿನ ಪ್ರಾಸ್ತಾವಿಕ ನನ್ನ ಆ ನುಡಿಗಳಲ್ಲಿ ನಾನು ಒಂದು ವಿಚಾರ ಹೇಳಿದೆ. ಏನು ಅಂತ ಹೇಳಿದರೆ, ಇದು ನಮಗೆ ಇದರ ಸಬ್ಜೆಕ್ಟು ನನಗಾಗಲೂ ಹೇಮಲತಾ ಮೇಡಮಿಗೆ ಇದು ಹೊಸ ಸಬ್ಜೆಕ್ಟು. ಹಾಗಿರುವಾಗ ನಾವು ಸ್ಕೈಬರ್ಡ್ ಜೊತೆ ಯಾಕೆ ನಾವು ಫ್ರಾಂಚೈಸಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಇದೇ ಉದ್ದೇಶ. ಯಾಕೆ ಅಂತ ಹೇಳಿದರೆ ನಾವು ಆ ಫೀಲ್ಡಿಂದ ಬಂದ ಸ್ಟಾಫ್ಗಳ ಅಲ್ಲ. ಸೊ ನಾವು PUC ಸಿಲೆಬಸ್ ಇರ್ಬೋದು, ಡಿಗ್ರಿ ಸಿಲೆಬಸ್ ಇರ್ಬೋದು, ಅಥವಾ SSLC ಸಿಲೆಬಸ್, ಅದರಲ್ಲಿ ಪಳಗಿದ್ದೇವೆ ನಾವು. ಆದರೆ ಈ ಫೀಲ್ಡಲ್ಲಿ ನಾವು ಖಂಡಿತ ನಾವು ಡಿಪೆಂಡ್ ಆಗಲೇಬೇಕು. ಅದಕ್ಕೆ ನಾವು ಇಷ್ಟು ವಿಸ್ತಾರವಾಗಿ ಇಷ್ಟು ವರ್ಷಗಳನ್ನು ತಗೊಂಡು ಅವರಿಂದ ಎಲ್ಲ ಭರವಸೆಗಳನ್ನು ತಗೊಂಡು ಅದು ಅಗ್ರಿಮೆಂಟ್ ಮೂಲಕ ತಗೊಂಡ ನಂತರವೇ ನಾವು ಇದಕ್ಕೆ ಇಳಿದಿದ್ದೇವೆ. ಆದ ಕಾರಣ ಒಳ್ಳೆಯ ಫ್ಯಾಕಲ್ಟೀಸ್ ಇರ್ಬೋದು, ಒಳ್ಳೆಯ ಪ್ಲೇಸ್ಮೆಂಟ್ಸ್ ಇರ್ಬೋದು, ಇದೇ ನಮ್ಮ ಮೇನ್ ಉದ್ದೇಶ. ಅದರ ಜೊತೆಯಲ್ಲಿ ಒಳ್ಳೆಯ ಕಮ್ಯುನಿಕೇಷನ್, ಇದು ಮಕ್ಕಳಲ್ಲಿ ಡೆವಲಪ್ ಮಾಡಲಿಕ್ಕೆ ನಾನು 100% ನಾನು ನನ್ನ ಎಲ್ಲ ಶ್ರಮವನ್ನು ಕೊಡ್ತಾ ಇದ್ದೇನೆ. ಮತ್ತು ಇನ್ನು ಸ್ವಲ್ಪ ಪ್ರಗತಿ ಸ್ಟಡಿ ಸೆಂಟ್ರಿಂದ ಪ್ರಗತಿ ವಿಸ್ತಾರದ ಕಡೆಗೆ ನನ್ನ ಒಂದು ದೃಷ್ಟಿ ಯಾವತ್ತು ಡೈಲಿ ನಾನು ಅಲ್ಲಿ ಕೂರಲೇಬೇಕಾಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ. ಸೊ ಅದನ್ನು ಕೂಡ ಒಂದು ಗುರಿಯತ್ತ ತಲುಪಿಸಬೇಕು. ಮಕ್ಕಳು ಆ ಆಗಸದಲ್ಲಿ 2 ರೆಕ್ಕೆಗಳನ್ನು ಕಟ್ಟಿ ಹಾರಬೇಕನ್ನು ನೋಡಬೇಕು ಅಂತೇಳಿ ನಾನು ಬಹಳ ಆಸೆಪಟ್ಟು ಮಾಲಿಂಗೇಶ್ವರನ ಹತ್ರ ಬೇಡ್ತಾ ಇದನ್ನು ಪ್ರಾರಂಭ ಮಾಡಿದ್ದೇನೆ ಮೇಡಮ್. ಈ ಸಾರಿಗೆ ನೀವು ಕ್ವಶನ್ ಕೇಳಿದ್ರಲ್ಲ, ನೀವು ಕೂಡ ಸೇರ್ಕೊಂತೀವಿ ಸ್ಟೂಡೆಂಟ್ ಅಂತ. ನನ್ನ ಒಂದು ಎಕ್ಸಾಂಪಲ್, ನನ್ನ ಜೊತೆಗೆ ಸಹಪಾಠಿ ಇದ್ದರು ಕ್ಯಾಪ್ಟನ್ ಗೋಪಿನಾಥನ್ ಅಂತ. ಅವರು ಏರ್ ಇಂಡಿಯಾದಲ್ಲಿ ರಿಟೈರ್ಡ್ ಪೈಲಟು. ಅವರು ಕೂಡ ನಮ್ಮ ಜೊತೆಲಿ ಕೆಲಸ ಮಾಡ್ತಾಯಿದ್ರು. ಆ ಕೆಲಸ ಮಾಡಿದಾಗ ನಾನು ಅವ್ರ ಸರ್ಟಿಫಿಕೇಟ್ ನೋಡಿದಾಗ ಅವರು 58ನೇ ವಯಸ್ಸಲ್ಲಿ MSc ಮಾಡಿದ್ದಾರೆ. ಆಮೇಲೆ MScನೇ ಅಂತಲ್ಲ, LLB ಕೂಡ ಮಾಡಿದ್ದಾರೆ ಅದ್ರ ಹಿಂದೆ. ಅಂದರೆ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೂ ಕೂಡ ಮಾಡಿದ್ದಾರೆ. ಮತ್ತು MA ಮಾಡಿದ್ದಾರೆ. ಆಮೇಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಈಗ ಕಲೀಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ, ಕಲಿಬೋದು. ಹೌದು, ಎಲ್ಲ ವಿಚಾರಗಳು ಗೊತ್ತಿರಬೇಕು ಅನ್ನೋದಕ್ಕಾಗಿ ಹೌದು ಹೌದು. ಓಕೆ ಸರ್, ನೀವು ಕರೆ ಮಾಡೋದಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ ಬಗ್ಗೆ ಮಾತಾಡ್ತಾ ಇದ್ರಿ ಸರ್, ಅದ್ರ ಬಗ್ಗೆ ಕಂಟಿನ್ಯೂ ಮಾಡೋದಾದ್ರೆ ಸರ್ ಗೋಪಾಲ್ ಸರ್. ಮೇಡಮ್ ನೋಡಿ, ಇಲ್ಲಿ ಒಂದು ನಮ್ಮ ಪ್ರಗತಿ ವಿಸ್ತಾರದಲ್ಲಿ ಸ್ಕೈಬರ್ಡ್ನ ಸಿಲೆಬಸ್ನ ಪಾಠ ಆಗುತ್ತೆ. ಯಾಕಂದರೆ ಎಂಟೈರ್ ಸಿಲೆಬಸ್ ಬಿಲಾಂಗ್ಸ್ ಟು ಸ್ಕೈಬರ್ಡ್ ಅಂತೇಳಿ. ಸೊ ಇಂಟ್ರೊಡಕ್ಷನ್ ಟು ಏವಿಯೇಷನ್ ಸಿಸ್ಟಮ್ ಅಂತ ಹೇಳುವ ಒಂದು ಪುಸ್ತಕ, ಒಂದು ಸಬ್ಜೆಕ್ಟ್ ಇರುತ್ತೆ. ಅಲ್ಲದೆ ರ್ಯಾಂಪ್ ಆ್ಯಂಡ್ ಟರ್ಮಿನಲ್ ಆಪರೇಷನ್ಸ್, ಆಗ ಬಿಪಿನ್ ಸರ್ ಹೇಳ್ತಾ ಇದ್ರು ರ್ಯಾಂಪ್ ಆ್ಯಂಡ್ ಟರ್ಮಿನಲ್ ಆಪರೇಷನ್ಸ್ ಅಂತೇಳಿ ಇಲ್ಲಿ ಇದೆ. ಅದರ ಜೊತೆಯಲ್ಲಿ ಎಫೆಕ್ಟಿವ್ ಇನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಒಂದು ಬುಕ್ ಬರುತ್ತೆ. ದಿಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಏರ್ಲೈನ್ ಕಸ್ಟಮರ್ ಸರ್ವಿಸ್ ಅಂತ ಬರುತ್ತೆ. ಅದರ ಜೊತೆ ಲೋಡ್ ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ, ಆ್ಯಂಡ್ ಡೇಂಜರಸ್ ಗೂಡ್ಸ್ ರೆಗ್ಯುಲೇಷನ್ಸ್. ಲೋಡ್ ಪ್ಲ್ಯಾನಿಂಗ್ ಆ್ಯಂಡ್ ಡೇಂಜರಸ್ ಗೂಡ್ಸ್ ರೆಗ್ಯುಲೇಷನ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅಲ್ಲದೆ ಏರ್ಪೋರ್ಟ್ ಓರಿಯೆಂಟೇಷನಲ್ ಮ್ಯಾನೇಜ್ಮೆಂಟ್ ಅಂತ ಇನ್ನೊಂದು ಸಬ್ಜೆಕ್ಟ್. ಒಟ್ಟು 6 ಸಬ್ಜೆಕ್ಟ್ಸು ಇಲ್ಲಿರುತ್ತೆ. ಈ ಸಬ್ಜೆಕ್ಟ್ಸ್ನ ಡೀಟೇಲ್ಸನ್ನು ಪ್ರಿನ್ಸಿಪಾಲ್ ಸರ್ ಸ್ವಲ್ಪ ವ್ಯೂವರ್ಸಿಗೆ ಖಂಡಿತವಾಗ್ಲೂ ಹೇಳ್ತಾರೆ. ಸೊ ಈ ಥರದ ಸಿಲೆಬಸ್ಸಿನ ಪುಸ್ತಕ ಭಾಳ ಅದ್ಭುತವಾಗಿದೆ. ನಾನು ಕೂಡ ಓದಲಿಕ್ಕೆ ಪ್ರಾರಂಭ ಮಾಡಿ ಇವತ್ತೇ 1 ವಾರ ಆಯಿತು. ಐ ಸ್ಟಾರ್ಟೆಡ್ ರೀಡಿಂಗ್ ಆಲ್ರೆಡಿ. ಐ ಆಮ್ ದ ಫಸ್ಟ್ ಸ್ಟೂಡೆಂಟ್ ಪ್ರಗತಿ ವಿಸ್ತಾರ ಇನ್ ದಿಸ್ ರಿಗಾರ್ಡ್. ಶುರು ಮಾಡಿದ್ದಾರೆ, ಹಾಗಾಗಿ ಅವರೇ ಫಸ್ಟ್ ಸ್ಟೂಡೆಂಟ್. ಟೆಕ್ಸ್ಟ್ ಬುಕ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕಾಲ್ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಪ್ರಜ್ಞಾ ಸವಣ್ಣೂರ್ ಅವರು ಕಾಲ್ ಮಾಡಿರುವಂಥದ್ದು. ಮೇಡಮ್, ನಿಮ್ಮ ಪ್ರಶ್ನೆ ಕೇಳಿ.
ಇನ್ನೊಂದ್ಸರಿ ಕೇಳ್ಬೋದಾ ಪ್ರಶ್ನೆ? ನಾವು ಏವಿಯೇಷನ್ ಮಾಡಿದ್ರೆ ನಮ್ಗೆ ಯಾವ ತರ ಜಾಬಿಗೆಲ್ಲ ಹೋಗ್ಬೋದು? ಯಾವ ಥರದ ಜಾಬಿಗೆಲ್ಲ ಹೋಗ್ಬೋದು ಅಂತ. ಏವಿಯೇಷನ್ ಮಾಡಿದ್ರೆ ಯಾವೆಲ್ಲ ಜಾಬ್ಗೆ ಹೋಗ್ಬೋದು ಅಂತ, ಯಾವ ತರದ ಜಾಬ್ಗೆ ಹೋಗ್ಬೋದು ಅಂತ? So if you are completing the like aviation courses means you can join as a cabin crew, first option. Second option, you will be getting customer service or aviation or airline security. Like a RAM you can join. RAM means that is a department. Then cargo department, then catering department. This 5-6 departments you will be getting. So that kinds of the opportunities you will get. Suppose if you are getting selected as a customer service executive means you need to manage the customer, you need to help with them, like while as a passenger somebody is coming means you need to help with them, you need to clear their queries, doubts and all, you need to do the ticket booking, reservation, these kinds of the things you need to do under customer service. Security means ensuring the safety and security of the passenger and aircraft. So we need to ensure the safety and security of our passenger. So that is coming under security department. Then cargo. Cargo means every airline will have cargo department. It means like transporting the goods and parcel by air. So cargo department will be there. Then RAM department will be there. RAM means like aircraft operation. It means flight operation. Managing the daily basis flight operation. So that is coming under RAM department. And cabin crew, like serving the passenger, ensuring the safety and security of the passenger. So these kinds of the job opportunities you will get if you are taking any like aviation courses. ಈ ಜೊತೆಗೆ ಹೇಳ್ಬೇಕು, not only airline and airports, they will be getting in visa companies also. No. Yeah, not only airline and airports, it's a visa companies and corporate level also they will be getting, because Yeah, here apart from aviation, like they can join hospitality or travel industry. So travel means under travel, this like visa companies will be there, or else international travel companies will be there. So travel means not our like normal like ordinary travel agencies. International travel companies will be there, MNCs from European countries and all. They are providing like a good salary in the industry. So travel, hospitality, aviation, 3 options you will get if you are completing this course. ಓಕೆ. ಈಗ ಸಾರು ಮೇಡಮ್ ಏನು ಹೇಳ್ತಾರೆ ಅಂದರೆ ಏವಿಯೇಷನ್ ಒಂದೇ ಅಲ್ಲ, ಈ ಏವಿಯೇಷನ್ ಕೋರ್ಸ್ ಕಲ್ತ್ರೆ ಏವಿಯೇಷನ್ ಜೊತೆಗೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಹಾಸ್ಪಿಟಾಲಿಟಿ, ರಿಟೇಲ್ ಇವೆಲ್ಲ ಸೇರಿ ಏವಿಯೇಷನ್. ಯಾಕೆ ಇಂಟರ್ಲಿಂಕ್ ಅಂದರೆ ಈಗ ಏರ್ಪೋರ್ಟಿಗೆ ಸ್ಪೀಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ವೇಗವಾಗಿ ಹೋಗ್ತೀವಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಅಲ್ಲಿಗೆ ಹೋಗ್ಬೇಕಂದಾಗ ಈಗ ಟೂರಿಸಮು ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಲಿ ರಿಟೈಲು ಕೂಡ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ಎಲ್ಲ ಕಡೆನೂ ನೀವು ಎಲಿಜಿಬಲ್ ಬರ್ತಾರೆ ಅಂತ ನಮ್ಮ ಸಾರು ಮತ್ತು ಮೇಡಮ್ ಹೇಳ್ತಾರೆ. ಜೊತೆಗೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ, ಏವಿಯೇಷನ್ ಕಲ್ತ್ರೆ ಯಾವ ಜಾಬ್ ಸಿಗುತ್ತೆ ಅನ್ನೋದಕ್ಕಿಂತ ಈಗ ಒಂದು ಇದನ್ನು ಕಲ್ತ್ಬಿಟ್ಟು ನಾನು ಒಂದೇ ಜಾಬ್ ಹೋಗ್ತೀನಿ ಅಂತ ಆಗೋದಿಲ್ಲ. ಯಾಕೆಂದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ ಏರ್ಪೋರ್ಟಲ್ಲಿ, ಏವಿಯೇಷನ್ ಇಂಡಸ್ಟ್ರಿನಲ್ಲಿ. ಅವ್ರವ್ರ ಇಡನ್ ಟ್ಯಾಲೆಂಟ್ಸ್ ಏನಿದೆ, ನೀನು ಈ ಕಡೆ ಹೋದರೆ ಆ ಕಡೆ ಹೋದರೆ ಇಲ್ಲ ಕಾರ್ಗೋ ಹೋಗ್ಬೋದು, ಇಲ್ಲ ಪ್ಯಾಸೆಂಜರ್ ಹೋಗ್ಬೋದು, ಇಲ್ಲ ಟರ್ಮಿನಲ್ ಹೋಗ್ಬೋದು, ಏರ್ ಸೈಡಿಗೆ ಹೋಗ್ಬೋದು. ಈ ಥರ ನಾವು ಟ್ಯಾಲೆಂಟ್ನ ಹಿಡಿದು ತೆಗೆದುಬಿಟ್ಟು ಇಂಥ ಕಡೆ ಹೋದರೆ ಹಿಂಗೆ ಆವಾಗ ಈಕ್ವಲ್ ಎಲ್ಲ ಕಡೆನೂ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಒಂದೇ ಕೆಲಸಕ್ಕೆ ಟ್ರೈನಿಂಗ್ ಮಾಡಿದ್ರು ಕೂಡ ಎಲ್ಲರನ್ನೂ ಒಂದೇ ಕಡೆ ಪ್ಲೇಸ್ ಮಾಡೋಕ್ಕಾಗಲ್ಲ. ಒಂದು ಲಿಮಿಟೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಎಲ್ಲ ಕಡೆನೂ ಡಿಪಾರ್ಟ್ಮೆಂಟ್ ಕಲಿಯೋ ಥರ ನಾವು ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ. ಓಕೆ. ಪ್ರಜ್ಞಾ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಓಕೆ. ಕ್ಯಾಬಿನ್ ಕ್ರೂಗೆ ಏಜ್ ಲಿಮಿಟ್ ಏನು ಅಂತ ಕೇಳ್ತಿದ್ದಾರೆ. Starting age is like 18 years, 18 to 27 years. In between that, as a fresher, we can start our career as a cabin crew. ಪ್ರಜ್ಞಾ ಅವರೇ ಗೊತ್ತಾಯ್ತಾ? ಏನು ಪ್ರಜ್ಞಾ ಅವರೇ? 18 to 27. ಮೇಡಮ್, ಈ ನಿಟ್ಟಿನಲ್ಲಿ ನನಗೆ ಈ ಪ್ರಜ್ಞಾ ಒಂದು ಕ್ವಶನ್ ಈಗ ಬಂತಲ್ವಾ, ಇದೇ ಕ್ವಶನ್ ನನಗೆ ಒಬ್ಬರು ಮೇಡಮ್ ಕಾಲ್ ಮಾಡಿದ್ದಾರೆ. ಅವರ ಸಿಸ್ಟರ್ಗೆ ಬೇಕಾಗಿ ಒಂದು ಅಡ್ಮಿಷನ್ ಫಾರ್ ಕ್ಯಾಬಿನ್ ಕ್ರೂ. ಸೊ ಅವ್ರು ಹೇಳ್ತಾ ಇದ್ದಾರೆ, ಸರ್ ನನಗೆ ಏಜು 25 ಆಗಿದೆ, ನನಗೂ ಕೂಡ ಇದು ಮಾಡಬೇಕು ಅಂತ ಇದೆ. ಸೊ ವೆದರ್ ಐ ಆಮ್ ಎಲಿಜಿಬಲ್ ಅಂತ ಕೇಳಿದರು. ಸೊ ಈ ನಿಟ್ಟಲ್ಲಿ ಬಿಪಿನ್ ಅವರಿಂದ Yeah, it is eligible till 20 years, 27 years of age. We can like start our career as a cabin crew from 18. ಓಕೆ. ಪ್ರಜ್ಞಾ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಓಕೆ. ತುಂಬ ಜನರಿಗೆ ತುಂಬಾ ಡೌಟ್ಸ್ ಇರುತ್ತೆ. ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ತುಂಬಾ ಪ್ರಯೋಜನ ಆಗುತ್ತೆ ತುಂಬ ಜನರಿಗೆ. ಓಕೆ ಸರ್, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಟೆಕ್ಸ್ಟ್ ಬುಕ್ ಆದರೆ ಅದನ್ನು ಕಂಟಿನ್ಯೂ ಮಾಡೋದಿಲ್ಲ. ಅಲ್ಲ, ಈಗ ಸಾರು ಕೂಡ ಇದು ಆವಾಗಲೇ ಹೇಳ್ತಾ ಇದ್ರು, ಇದು ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ.
ಆ್ಯಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡು ಈಗ ಎಲ್ಲರೂ ಮಾತಾಡ್ತಾರೆ, ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ. ಆದರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇಂಡಸ್ಟ್ರಿನಲ್ಲಿ ಸ್ಟೈಲ್ ಆಫ್ ಸ್ಪೋಕನ್ ಇಂಗ್ಲೀಷ್ ಅಂದರೆ ಯಾವ ವಿಧವಾಗಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಕಲಿಸ್ಕೊಡ್ತೀವಿ. ಅಂದರೆ ಕ್ಲಾಸಲ್ಲಿ ಪ್ರಾಕ್ಟಿಕಲ್ಲಾಗಿ ಮಾತಾಡಿಸಿ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರು ಬಂದರೆ ಹೇಗೆ ಮಾತಾಡಬೇಕು. ಈಗ ನಾನು ಮಾತಾಡ್ತೀನಿ, ನನ್ನ ಸ್ಟೈಲು ಬೇರೆಯವ್ರಿಗೆ ಅರ್ಥ ಆಗಬೇಕು ಅನ್ನೋ ಥರ ಮುಟ್ಟಿಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಅದನ್ನು ನಾನು ಹೇಳಲಿಕ್ಕೆ ಬಂದೆ. ಓಕೆ, ಇವಾಗ ನಾನು ಬಿಬಿನ ನಿಮ್ಮ ಜೊತೆ ಮಾತನಾಡಬೇಕು. ಒಂದೊಂದೇ ವಿಚಾರಗಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿರುವಂಥ ಮಾಹಿತಿ ಬೇಕು. ಹಾಗಾಗಿ ಇವಾಗ ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂತ ಬಂದಾಗ ಅದರಲ್ಲಿ ಯಾವೆಲ್ಲ ವಿಚಾರಗಳು ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳೋದಿದ್ರೆ. ಮೀನ್ಸ್ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್. So ground handling means like who are working in ground. That department is called ground handling. But particular term is like airport operation and customer service. So airport operation, customer service, that is the department actually we will call. So under that airport operation and customer service, you have the options of customer service, aviation security, RAM department, cargo department, catering department will be there. Then engineering department will be there. But engineering and all, if you want to join, means we need to complete the aircraft maintenance engineering. So engineering department is there, fueling department is there. So n number of departments are there. Or else like HR will be there, like back-end things will be there. What sir said, like that rostering and all, like back-end things will be there. So this many departments will be there. But if the students will be completing the course from our end, like BBA aviation or diploma aviation, means we can place the students in like ground handling, like customer service, security, RAM, cargo, cabin crew. These kinds of the departments actually we can do the placements. So later, see as an example I will tell you. So sir said like that as a cabin crew, if you are joining, means some restrictions are there. Not for like a 5 year, like if you are like started our career as a cabin crew, like 10-15 year, maybe after that most of the 99% of the airlines are preferring female cabin crews only. So female cabin crews means after done with the marriage, like after like once the one baby born, then later some medical fitness will be there. If they are maintaining the fitness, means there will be no issues. But if we failed on the fitness check, what we will do? The next option is we can internally we can change the department. It means the senior cabin crews are moving to cabin crew training, like a cabin crew trainer, or else we can move to HR department, we can move to finance. But we require one post graduation, like internally department if you are changing, means one post graduation is required. So same post graduation also we are offering, like MBA in aviation, MBA in tourism, MBA in hospitality, that kinds of one post graduation plus some experience is there, means internally we can change the department. ಓಕೆ, ಇನ್ನೊಂದು ಕಾಲ್ ಇದೆ. ಹಲೋ, ಸೌಮ್ಯ ಕಲ್ಲಡ್ಕ ಅವರು. ಮೇಡಮ್ ನಿಮ್ಮ ಪ್ರಶ್ನೆ ಕೇಳಿ. ಈಗ ನಮಗೆ ಒಂದು ಸಮಸ್ಯೆ ಇತ್ತು. ಈಗ ನಾವು ಸ್ಕೈಬಲ್ ಏವಿಯೇಷನ್ಗೆ ಸೇರ್ ಆದ್ಮೇಲೆ ನಮ್ಗೆ ಸಿಗುವ ಬೆನಿಫಿಟ್ಸ್ ಎತ್ತರ ಹೇಳ್ಬೋದಾ? ಏನ್ ಮೇಡಮ್, ಇನ್ನೊಮ್ಮೆ ಕೇಳಿ ಪ್ರಶ್ನೆ. ನಾವು ಏವಿಯೇಷನ್ಗೆ ಸೇರ್ ಆದ್ಮೇಲೆ ನಮಗೆ ಸಿಗುವಂತ ಬೆನಿಫಿಟ್ಸ್ ಯಾವ್ಯಾವುದು? ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ ಅಂತ ಕೇಳ್ತಿದ್ದಾರೆ ನಾವು. ಐ ಮೀನ್ ಪ್ಯಾಕೇಜ್ ಬಗ್ಗೆ ಕೇಳ್ತಾ ಇದ್ದೀರಾ? ಸ್ಕೈಬರ್ಡ್ ಏವಿಯೇಷನ್ ಅಂದರೆ ನಮ್ಮದು ಓನ್ ಸ್ಟಡಿ ಮೆಟೀರಿಯಲ್ ಇದೆ, ಕ್ವಾಲಿಟಿ ಎಜುಕೇಷನ್ ಮೇನ್ ಆಗಿ, ಅಂದರೆ 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇರುತ್ತೆ. ಆ್ಯಂಡ್ ಹೂಎವರ್ ಫ್ಯಾಕಲ್ಟಿ ವಿ ಆರ್ ಹ್ಯಾವಿಂಗ್ ಆಲ್ ಆರ್ ಎಕ್ಸ್ಪೀರಿಯನ್ಸ್ಡ್ ಇನ್ ಇಂಡಸ್ಟ್ರಿ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ. All these facilities we are giving, and already Kemparaju sir mentioned regarding that in-flight training also we are giving. These are all we are giving the opportunity to the students. Madam, her question was that I think salary package. No, facility. Facilities. If I join the institute, what type of facilities are getting like? Correct? ಹಲೋ, ಹಾ, ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀವಿ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಏರೋಪ್ಲೇನಲ್ಲಿ ಕೆಲಸ ಮಾಡಬೇಕು, ಇವಾಗ ನಾವು ಏವಿಯೇಷನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಹೆಲ್ತ್ ಇಶ್ಯೂಸ್ ಅದು ಕೂಡ ಒಂದು ಮೇನ್ ಆಗಿ ಬರುತ್ತಾ ಹೇಗೆ ಅಂತ ಸರ್? ಅವುಗಳನ್ನು ಕೂಡ ನೋಡ್ತೀರಾ ಹೇಗೆ ಅಂತ? ಅವರ ಹೆಲ್ತ್ ಕಂಡೀಷನ್ ಈ ಥರನೇ ಇರಬೇಕು ಅನ್ನುವಂಥದ್ದೆಲ್ಲ ಟೆಸ್ಟ್ ಆಗುತ್ತಾ ಹೇಗೆ ಅಂತ? ಹೆಲ್ತ್ ಕಂಡೀಷನ್ ಅಂದರೆ ಈಗ ಕ್ಯಾಬಿನ್ ಕ್ರೂಗೆ ಕೆಲವೊಂದು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅಂದರೆ ಅವರಿಗೆ ಈಗ ಒಂದು ಏನು ಹೇಳ್ತೀವಿ, ವೀಸಿಂಗು,
ಇದು ಇಲ್ಲ ಐಸೈಟು ಇಷ್ಟೇ ಇರಬೇಕು ಅಂತ ಇರುತ್ತೆ, ಅಂದರೆ 20/20. Because for cabin crew, specs are not allowed. For cabin crew, and they will check because some guys will be there. If in high altitude somebody is having some like disease like that from ear, from nose, and that bleedings will come. So that kinds of the tests they will do. Then usually the heart, kidney, that normal medical will be there, but Only for cabin crew. only for cabin crew. Air hostess, we are telling now. Ground operation, ground handling, Like they will not basic be medical checking. test will basic will be Basic. there. Basic medical test will be, because the ground It's a handling fit to work like that. Basic medical test everywhere it will be happening. That only it will be happening, and police verification it will be happening. Or if passport is there, police verification is not required. ಓಕೆ, ಇವಾಗ ತುಂಬಾ ಜನರಿಗೆ ಏವಿಯೇಷನ್ ಅಂದಾಗ ತುಂಬಾ ಜನರು ಅಂದ್ಕೊಳ್ಳುವಂಥದ್ದು ಗಗನ ಸಖಿಗಳು, ಪೈಲಟ್ಗಳು ಅನ್ನುವಂಥದ್ದು ಮಾತ್ರ ಗೊತ್ತಿರುತ್ತೆ. ಬಟ್ ಅದರ ಒಳಗೆ ತುಂಬಾನೇ ಕೆಲಸಗಳಿರುತ್ತೆ, ಅದು ಗೊತ್ತಿರೋದಿಲ್ಲ. ಮೇನ್ ಆಗಿ ಈಗ ಪೈಲಟ್ ಅಂತ ಅಂದಾಗ ಜನರಿಗೊಂದು ಅಟ್ರಾಕ್ಟ್ ಆಗ್ತಾರೆ. ಪೈಲಟ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅದರ ಬಗ್ಗೆ ಹೇಳೋದಾದ್ರೆ ಸರ್? minimum +2 with the science. ಹಾಂ, Then that's it. +2 with the science. That is the basic qualification for like starting the like To do the studies. commercial pilot license. Commercial CPL pilot. means CPL. commercial pilot license. For that they need to have their 12th with science with minimum of PCM of 50% of marks in PCM, physics, chemistry and maths. And there I said medical one will be there. They have to get pass into that. And they are certified DGCA doctors are there. The class 1 medicals will be there. They have to get pass into that. Then only they will get an admission into CPL. ಓಕೆ. ಇಲ್ಲಿಗಾದ್ರೆ ಮೇನ್ ಆಗಿ ದೃಷ್ಟಿಯ ವಿಚಾರಗಳು ತುಂಬಾನೇ ಮೇನ್ ಆಗಿ ಬರುತ್ತೆ, ಹೆಲ್ತ್ನ ವಿಚಾರ ಅಂತ ಬಂದಾಗ. ಪೈಲಟ್ ಬಂದಾಗ ದೃಷ್ಟಿನೂ ಬರುತ್ತೆ, ಮತ್ತೆ ಹೆಲ್ತ್ ಮೆಡಿಕಲ್ ಫಿಟ್ ಟು ಡ್ರೈವ್ ಅಂತ. They have to be very fit. Every 6 months, if after placement also, every 6 months they have to go for the medical. Simulator test will be there, all those things. ಓಕೆ, ಇವಾಗ ನಾನು ಗೋಕುಲ್ ಸರ್ ನಿಮ್ಮ ಹತ್ರ ಮಾತಾಡಬೇಕು. ಇಷ್ಟೊಂದು ಚೆನ್ನಾಗಿರುವಂತಹ ಶ್ರೀ ವಿಸ್ತಾರ ಪ್ರಗತಿ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಅಲ್ಲಿ ನಮಗೆ ತುಂಬಾನೇ ಅಟ್ರಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿರುವಂಥ ವಿಮಾನ ಈ ಥರನೇ ಸೆಟ್ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಎಲ್ಲ ಹೇಗೆ ಬಂತು ಅಂತ ಸರ್? ಅಂದರೆ ಅದು ತುಂಬಾನೇ ಬಂದವರಿಗೆ ಅಟ್ರಾಕ್ಟ್ ಆಗೋದೇ ಅದು. ಹಾಗಾಗಿ ಅದರ ಪ್ಲ್ಯಾನ್ ಬಗ್ಗೆ ಹೇಳಬೇಕು ಸರ್ ನೀವು. ಖಂಡಿತವಾಗ್ಲೂ ಎಲ್ಲರೂ ಬಂದವರೆಲ್ಲರೂ ನನ್ನ ಹತ್ರ ಕೇಳ್ತಾರೆ, ಫಸ್ಟ್ ಇದರ ಡಿಸೈನರ್ ಯಾರು, ಇದರ ಇಂಟೀರಿಯರ್ ಯಾರು ಮಾಡಿದರು, ಯಾವ ಏಜೆನ್ಸಿಗೆ ಕೊಟ್ಟರು ಅಂತ ಕೇಳ್ತಾರೆ. ಟಚ್ ವುಡ್ ನಾನು ಹೇಳ್ತಾ ಇದ್ದೇನೆ, ಯಾರೇ ಇಂಟೀರಿಯರ್ಸ್ ಇಲ್ಲ ನಮಗೆ ಈ ಒಂದು ಸೆಟಪ್ಪಿಗೆ. ಯಾರನ್ನು ನಾವು ಅಪಾಯಿಂಟ್ ಮಾಡಿಲ್ಲ, ಯಾರಿಗೂ ನಾವು ಆರ್ಡರ್ ಕೊಟ್ಟಿಲ್ಲ. ನಾನು ಫಸ್ಟ್ ಇಂಟೀರಿಯರ್ ಡಿಸೈನಿಂಗ್ ಹೇಗೆ ಮಾಡೋದು, ಯಾರಿಗೆ ಕೊಡೋದು ಅಂತೇಳಿ ನಾನು ನನ್ನ ಚೇಂಬರಲ್ಲೇ ಪ್ರಗತಿ ಸ್ಟಡಿ ಸೆಂಟ್ರಲ್ಲಿ ಕೂತಾಗ ನನಗೆ ಫಸ್ಟ್ ನೆನಪು ಬಂದದ್ದು, ರಶ್ಮಿತಾ ಅಂತೇಳು ಒಂದು ಹುಡುಗಿ ಈಗ ನನ್ನ ಹತ್ರ ಕಲಿತಾ ಇದ್ದಾಳೆ. ಅವಳು ನನ್ನ ಸೈನ್ಸ್ ವಿಭಾಗದಲ್ಲಿ ಅವಳು ಕಲ್ಲಡ್ಕ ಶ್ರೀರಾಮದಿಂದ ಬಂದ ಹುಡುಗಿ. ಅವಳ ಅಡ್ಮಿಷನಿಗೆ ನನಗೆ ಆವತ್ತು ನೆನಪಾಯಿತು, ಕಾಲ್ ಬಂದದ್ದು ಅವಳ ತಂದೆದು ಕಾಲು ಬ್ಯಾಂಗ್ಳೂರಿಂದ ಅಂತ ಬಂತು. ಹುಡುಗಿ ಕಲ್ಲಡ್ಕ ಅಂತ ಹೇಳಿದರು. ಆಗ ನಾನು ಇಮ್ಮಿಡಿಯೇಟ್ ಅವರಿಗೆ ಕೇಳ್ತೇನೆ, ನೀವು ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ. ನಾನು ಇಂಟೀರಿಯರ್ ಮಾಡ್ತಾ ಇದ್ದೇನೆ ಸರ್, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ಇಂಟೀರಿಯರ್ ಮಾಡ್ತೇನೆ ಅಂತ ಹೇಳಿದರು. ಸೊ ಆಗ ಇದರ ಒಂದು ಡಿಸೈನಿಂಗ್ಗೆ ಮಾಡಲಿಕ್ಕೆ ನಾನು ಕಾಂಟ್ರಾಕ್ಟ್ ಅವ್ರ ಹತ್ರ ಮಾತಾಡ್ತೇನೆ. ನೀವೊಂದು ಕೆಲಸ ಮಾಡಬೇಕು, ಇಮ್ಮಿಡಿಯೇಟ್ಲಿ ನಿಮಗೆ ಒಂದು ಸ್ಕೈ ಬೋರ್ಡ್ ಅಂತ ಏವಿಯೇಷನ್ ಅಂತ ಬ್ಯಾಂಗ್ಳೂರಲ್ಲಿ ನಿಮ್ಮ ಊರಲ್ಲೇ ಇದೆ, ಅಲ್ಲಿಗೆ ಹೋಗಿಬಿಟ್ಟು ಒಮ್ಮೆ ಎಲ್ಲ ಅಲ್ಲಿದ್ದು ಸೆಟಪ್ ನೋಡಿಕೊಂಡು ನನಗೊಮ್ಮೆ ಕಾಲ್ ಮಾಡಿ ಅಂತ ಹೇಳ್ತೇನೆ. ಅವರು ಹೋಗ್ತಾರೆ, ಎಲ್ಲವನ್ನು ನೋಡ್ತಾರೆ. ನಂತರ ನೆಕ್ಸ್ಟ್ ಡೇ ಅವರು ಪುತ್ತೂರಿಗೆ ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ಅವು ಯಾನ್ ಮಲ್ತು ಕೊರ್ಪೆ ಅಂತ ತುಳುವಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಹಾಗೆ ಅವರಿಗೆ ಕೊಟ್ಟೆ. ಆಗ ನನಗೆ ನೆನಪು ಬಂದಿದ್ದು, ನಮ್ಮಲ್ಲೇ ಕೆಲಸ ಮಾಡುವಂಥ ದಕ್ಷಿತ್ ಅಂತ ಹೇಳುವ ನಮ್ಮ ಕಂಪ್ಯೂಟರ್ ಸೆಕ್ಷನ್ ವೆಬ್ಬಿನವರು. ಸೊ ಅದನ್ನು ಕೂಡ ನಮ್ಮಲ್ಲಿ ಆಲ್ರೆಡಿ ಇದ್ದವರಿಗೆ ಕೊಟ್ಟು, ಯಾರು ಹೊಸಬರು ಯಾರು ಇಂಪೋರ್ಟೆಡ್ ಆಗಿ ಬಂದವರಲ್ಲ. ನಮ್ಮಲ್ಲಿ ಎಲ್ಲ ನಮ್ಮ ಜೊತೆ ತೊಡಗಿಸಿಕೊಂಡ ಆ ಟೀಮೇ ಈ ಎಲ್ಲ ಕೆಲಸವನ್ನು ಮಾಡಿದ್ದು. ಫ್ಲೈಟಿಗೆ ಡಿಸೈನಿಂಗ್ ಕೊಡುವಾಗ ನಾನು ಗಮನಿಸಿದ್ದೆ, ಆ ಫ್ರಂಟ್ ಪೋರ್ಷನ್ನು ಎಲ್ಲ ನಾನು ತುಂಬ ಏವಿಯೇಷನ್ ಕಾಲೇಜಸ್ ವಿಸಿಟ್ ಮಾಡಿದವನು. ಆ ಫ್ರಂಟ್ ಪೋರ್ಷನ್ ಆ ಫಿನಿಷಿಂಗ್ ಈ ರೀತಿ ಇಲ್ಲ. ಈವನ್ ನಮ್ಮ ಸ್ಕೈ ಬೋರ್ಡ್ ಬ್ಯಾಂಗ್ಳೂರಲ್ಲಿ ಕೂಡ ಆ ಫ್ರಂಟ್ ಪೋರ್ಷನ್ ಫಿನಿಷಿಂಗ್ ಒಂದು ಫ್ಲೈಟ್ನ ಆ ರೀತಿ ಇಲ್ಲ, ಅದರಲ್ಲಿ ಕಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ಆ ಫ್ಲೈಟಿನ ಅದೇ ಇದನ್ನು ಕೊಟ್ಟಿದ್ದೇವೆ. ಆದರೆ ಇವತ್ತು ಇನ್ನೂ ಸ್ಟಿಕ್ಕರಿಂಗ್ ಕೆಲಸಗಳು ಪೆಂಡಿಂಗ್ ಇದೆ. ಅದನ್ನು ಕೂಡ ಮಾಡಿದ್ದು ಆ ಸ್ಟಿಕ್ಕರ್ನ ಕೆಲಸ ನಮ್ಮ RV ಇಂಟರ್ಗ್ರಾಫಿಕ್ಸ್ ಜ್ಞಾನೇಶನ್ ಟೀಮ್ನವರೆಲ್ಲ ಪುತ್ತೂರಿನವರೇ ಎಲ್ಲರೂ.
ಸೊ ಇದರ ಹಿಂದೆ ಇರುವಂಥದ್ದು. ಸೊ ಎಲ್ಲ ವರ್ಕ್ ಆದ ನಂತರ ನನಗೆ ನನ್ನ ಕಣ್ಣನ್ನು ನಂಬಲಿಕ್ಕೆ ಆಗಿಲ್ಲ, ಈ ಥರ ಬಂತು ಅಂತೇಳಿ. ಇದು ಸತ್ಯ. ಓಕೆ ಮೇಡಮ್, ನೀವು ಹೇಳಬೇಕು. ಅವ್ರು ಹೇಳಿದ್ರು ಇವಾಗ ಸ್ಕೈಬರ್ಡ್ ಅಲ್ಲಿ ಕೂಡ ಈ ತರ ಇಲ್ಲ ಅನ್ನುವಂಥದ್ದು, ಬಟ್ ಇಲ್ಲಿ ನಾವು ತುಂಬಾ ಅದೇ neat ಆಗಿ- ನಿಜವಾಗಿ ನಾವು ಅದಕ್ಕೆ ನಾನು ಹೇಳ್ತೀನಿ, ಯಾಕೆಂದ್ರೆ ಅವರೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸಾರ್ ಹೇಳ್ದಂಗೆ ಇಲ್ಲೂ ಕೂಡ ನಾವು ಯಾರನ್ನೂ ಕೂಡ ಕರೀಲಿಲ್ಲ. ನಾನು ಮೇಡಮ್ ಮತ್ತೆ ಆಫೀಸಲ್ಲಿ ಇನ್ನೊಬ್ರು ಮಲ್ಲಪ್ಪ ಅಂತ ಇದ್ದಾರೆ. ಮೇಡಮ್ ಹೇಳ್ದಂಗೆ ನಾವು ಹಾಕಿ ಇದು ಮಾಡಿದ್ದಷ್ಟೇ. ಒಂದ್ಸರಿ ಏರೋಪ್ಲೇನ್ ಮಾಡಬೇಕಾದ್ರೆ ಒಂದು ಏರೋಪ್ಲೇನ್ ಆನ್ಲೈನ್ಲೇ ನೋಡಿದೆ ಯಾವ ಥರ ಇದೆ ಅಂತ. ಮೇಡಮ್ಮು ಇಲ್ಲ ಈ ಥರ ಬರಬೇಕು, ಇಲ್ಲ ಆ ಥರ ಬರಬೇಕು. ನಾವು ಹೇಳಿದಕ್ಕೆ ಇಲ್ಲ ಇಲ್ಲ ಹಿಂಗೆ ಬರಬೇಕು. ಮೇಡಮ್ ಇಲ್ಲ ಹಿಂಗೆ ಮಾಡೋಣ, ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ಇಲ್ಲ ಇಲ್ಲ ಹಿಂಗೆ ಮಾಡ್ಬೇಕು, ಹಿಂಗೆ ಬರಬೇಕು ಅಂತ ಅವರೇ ಅದಕ್ಕೆಲ್ಲ ರೂವಾರಿ. ಇಲ್ಲೂ ಕೂಡ ನಾವು ಯಾರೂ ಕರೆಸಿಲ್ಲ, ಎಲ್ಲ ನಾವೇ ಮಾಡ್ಕೊಂಡಿದ್ದು. ಓಕೆ ಸರ್, ಇವಾಗ ಸ್ಕೈಬರ್ಡ್ ಏವಿಯೇಷನ್ ನಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಅಲ್ಲಿ ಕಲಿತು ಇವಾಗ ಜಗತ್ತಿನಾದ್ಯಂತ ಇರುವಂತಹ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಒಂದು ವಿದ್ಯಾರ್ಥಿಯನ್ನ ನೆನಪು ಮಾಡಿಕೊಂಡು ಈ ವಿದ್ಯಾರ್ಥಿ ಹೀಗಿದ್ದ ಬಟ್ ಇವಾಗ ಹೀಗಾಗಿದ್ದಾನೆ ಅನ್ನುವಂತಹ ಸ್ಫೂರ್ತಿಯ ಮಾತನಾಡೋದಾದ್ರೆ ಸರ್, ಯಾರಾದ್ರೂ ಒಬ್ಬ ವಿದ್ಯಾರ್ಥಿಯ ನೆನಪು ಮಾಡ್ಕೊಂಡು? ಸ್ಫೂರ್ತಿ ಅಂದರೆ ಸಾರ್ ಹೇಳ್ದಂಗೆ ಈ ಎಜುಕೇಷನ್ ಫೀಲ್ಡಲ್ಲಿ ನಾವು ವಿದ್ಯಾರ್ಜನೆ ಮಾಡ್ತಾ ಇರ್ತೀವಿ. ಯಾವ ಹುಡುಗರಿಗೆ ಏನು ಮಾಡಿರ್ತೀರಿ, ಯಾವಾಗ ಏನು ಕಲ್ತಿದ್ದೋ ನಮಗೆ ಜ್ಞಾಪನ ಇರಲ್ಲ, ಆ ಥರ ಇರುತ್ತೆ. ಕೆಲವು ಸರಿ ಬಂದಾಗ ಮೊನ್ನೆ ನಮ್ಮ ಮೇಡಮ್ದು ಕಾದು ಏನೋ ತೊಂದರೆ ಆಗಿತ್ತು. ನನ್ನನ್ನು ಸ್ಟಾರ್ಟ್ ಮಾಡೋಕ್ಕೆ ಕುತ್ಕೊಂಡಿದ್ದೀನಿ. ಒಬ್ಬ ಹುಡುಗನು ಸರ್ ನಮಸ್ಕಾರ ಸರ್, ಅವನ ಹೆಸರು ರವಿಕುಮಾರ್ ಅಂತ. ಆವಾಗ ಗೊತ್ತಾಗತ್ತೆ, ಅವನ ಹೆಸರು ಗೊತ್ತಿರಲಿಲ್ಲ. ಹಾಲೇ ಅವ್ನು 30 ವರ್ಷ ಇದೆ ಕಲಿತು. ಈಗ ಹಂಗೆ ನೋಡಬೇಕಾದ್ರೆ ನಮಗೆ ಅವರು ಬಂದು ನಮಸ್ಕಾರ ಹೊಡೆದಂಗೆಲ್ಲ ನಮ್ಮದು ಕಾಲರು ಜಾಸ್ತಿ ದೊಡ್ಡದಾಗತ್ತೆ. ಅದೇ ಸ್ಫೂರ್ತಿ ಅಂತ ಹೇಳ್ಬೋದು. ನಮಗೆ ಹುಡುಗರು ನಮಸ್ಕಾರ ಅನ್ನೋದೇ ನಮಗೆ ಆಸ್ತಿ ಅನ್ನೋದು. ಅದರಿಂದ ನಮ್ಮ ಸ್ಟೂಡೆಂಟ್ಸ್ ಈಗ ತರುಣೇಶ್ ಲಿಂಗಮೂರ್ತಿ BBA ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಈಗ US ಏರ್ಲೈನ್ಸಲ್ಲಿ ಈಗ ಕ್ಯಾಪ್ಟನ್ ಫಾರ್ ದಟ್ ಏರ್ಲೈನ್ಸ್ ಈಸ್ ವರ್ಕಿಂಗ್ ಫಾರ್ ದಟ್. ಆ್ಯಂಡ್ ಮಿಸ್ಟರ್ ಮಂಜುನಾಥ್ ಆಲ್ಸೋ ಈಸ್ ಆಲ್ಸೋ ನಾವು Emirates is working at Dubai as airport manager. Like that, so many students are there. Now Arshia Sultana, today morning also we were talking about that. Like internationally also so many students are there. ಓಕೆ, ನಿಜವಾಗ್ಲೂ ಹೆಮ್ಮೆ And ಅಂತ. sometimes whenever I'll enter to the airport, no, then actually I doesn't know that which student is coming, and Kemparaju sir will inform to them, today madam flight is there. Then suddenly some students will be coming, madam good morning. When they join, I will see their faces when they will enter to my cabin, no, in the joining time. They are totally like normal girls. But when they are after doing this course and when they are in the industry, it is totally different. I cannot recognize them. They are my students. And Kemparaju sir will inform them. They will be taking my students till the ramp and airport and everywhere till my boarding pass. They will be coming till my flight. They will come and they will drop me. They will say thanks. I have to say them thanks. I have to say my principal and trainers also. That much luxurious life they are giving to me. ಓಕೆ, ಒಂದು ಕಾಲ್ ಇದೆ. ಶಿವಾನಿ ಅವರು. ಹಲೋ ಹಲೋ. ಹೇಳಿ ಮೇಡಮ್, ನಿಮ್ಮ ಪ್ರಶ್ನೆ ಕೇಳಿ. ಈಗ ನಮ್ಗೆಲ್ಲಾದ್ರೂ ಜಾಬ್ ಪ್ಲೇಸ್ಮೆಂಟ್ ಎಲ್ಲ ಆದ್ರೆ ಹಾ, ಅದು ಜಾಬ್ ಗ್ಯಾರಂಟಿ ಜಾಬ್ ಅಥವಾ ಅಂದ್ರೆ ಜಾಬ್ ಗ್ಯಾರಂಟಿನಾ ಅಂತ ಪರ್ಮನೆಂಟ್ ತರನಾ ಅಂತ? ಗುಡ್ ಕ್ವಶನ್ ಎಂಪ್ರಾಜ್ ಸರ್. ಇಲ್ಲ, ಜಾಬು ನಾವು ಕೆಲಸ ಮಾಡಬೇಕು ಅಂತ ಅಲ್ಲಿ ಇಷ್ಟಪಟ್ಟು ಹೋಗಿರ್ತೀವಿ. ನಾವು ಎಷ್ಟು ದಿನ ಕೆಲಸ ಮಾಡ್ತೀವಿ ಅಲ್ಲಿವರೆಗೂ 58 ವರ್ಷದವರೆಗೂ ಕೆಲಸ ಮಾಡ್ಬೋದು, ಗ್ಯಾರಂಟಿನೇ. ಅಂದರೆ ಗ್ಯಾರಂಟಿ ಉಳಿಸ್ಬೇಕಾಗಿರೋದು ನಮ್ಮಲ್ಲೂ ಇರುತ್ತೆ. ಈಗ ನಮಗೆ ಜಾಬ್ ಕೊಟ್ಟರೆ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳೋದಲ್ಲ. ನಾನು ಗ್ಯಾರಂಟಿಯಾಗಿ ಕೆಲಸ ಮಾಡ್ತೀನಿ. ನಾವು ಹುಮ್ಮಸ್ಸಿದ್ದಾಗ ನಾವು ರಿಟೈರ್ಡ್ ಆದರೂ ಕೂಡ 58 ವರ್ಷ ಆದರೂ 62 ವರ್ಷ ಆದರೂ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ನಾನು ಇವಾಗ ತಾನೇ ಹೇಳಿದೆ, ನಮ್ಮ ಸರ್ ಒಬ್ಬರು ಗೋಪಿನಾಥ್ ಸರ್ ಅಂತ, ಅವ್ರು ನಮ್ಮಲ್ಲಿ ಕೆಲಸ ಬಿಟ್ಟಾಗ 75 ವರ್ಷ ಆಗಿತ್ತು. ಅವ್ರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದಾಗ 68ನೇ ವರ್ಷದಲ್ಲಿ ಕೆಲಸ ಮಾಡ್ತಾಯಿದ್ರು ಕಿಂಗ್ಫಿಷರಲ್ಲಿ. ಕಿಂಗ್ಫಿಷರ್ ಕ್ಲೋಸ್ ಆದಮೇಲೆ ತಿರ್ಗಾ ಬೇರೆ ಕಂಪ್ನಿಗೆ ಹೋದರು. ಅಲ್ಲಿ ಸೆಟ್ ಆಗಲಿಲ್ಲ ಅಂದರೂ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು. ಅವರು ಕ್ಯಾಪ್ಟನ್ ಆಗಿದ್ದರು. ಹಾಗೆ ಇಲ್ಲಿ ಪ್ರೈವೇಟ್ ಆದರೂ ಕೂಡ ಏಜ್ ರಿಸ್ಟ್ರಿಕ್ಷನ್ನು ಏನು ಬರೋದಿಲ್ಲ, ಕೆಲಸ ಗ್ಯಾರಂಟಿ ಇರುತ್ತೆ. ನಾವು ಎಲ್ಲಿವರೆಗೂ ಗ್ಯಾರಂಟಿಯಾಗಿ ಕೆಲಸ ಮಾಡ್ತೀವಿ ಅಲ್ಲಿವರೆಗೂ ಕೆಲಸ ಗ್ಯಾರಂಟಿ ಇದ್ದೇ ಇರುತ್ತೆ. ಓಕೆ, ಶಿವಾನಿ ಅವರ ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇನ್ನೊಂದು ಕೇಳಬೇಕಿತ್ತು. Okay, ಕೇಳಿ. ಇದು ಈಗ ನನ್ನ ತಮ್ಮನಿಗೆ ಅವನಿಗೆ ಅಂದ್ರೆ ಈಗ ಈ ಕ್ಯಾಬಿನ್ ಕ್ರೂಗೆಲ್ಲ ಹುಡುಗಿಯರೇ ಇರ್ತಾರಲ್ಲ, ಹುಡುಗರಿಗೆ ಸಹ ಮಾಡ್ಬೋದಾ, ಕಲಿಬೋದಾ ಫ್ಲೈಟ್ ಅಟೆಂಡೆಂಟ್ ಕೋರ್ಸ್? Cabin crew andre boys also there, flight attendant we will call as a flight stewards we will call.
Cabin crew might be a girl or might be a boy. ಅಲ್ಲ, ಇವತ್ತು ಮಾತಾಡ್ತಾ ಇದ್ದ ಸ್ಟೇಜ್ ಮೇಲೆ ನಮ್ಮದು ಎಲ್ಲ ಮಹಿಳೆಯರ ಎಂಪವರ್ಮೆಂಟು, ನಮ್ಮ ಮಾಜಿ MLA ಸಾಹೇಬರು ಕೂಡ ಹೇಳ್ತಾ ಇದ್ರು, ದುರ್ಗೆ ಮಾತೆ ಸಮಾರಂಭದಲ್ಲಿ ಹಬ್ಬದ ದಿನದಲ್ಲಿ ಈ ವಿಸ್ತಾರ ಏವಿಯೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತ ಹಂಗೆ ಹೇಳಬಾರ್ದು. ಮಹಿಳೆಯರಿಗೆ ತಾಳ್ಮೆ ಇದೆ ಅಂತನೋ ಇಲ್ಲ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ ಅಂತಂದನೋ, ಈಗ ಸುಮಾರು ವರ್ಷದಿಂದ ಏರ್ಪೋರ್ಟಲ್ಲಿ ಒಬ್ಬರು ಗಂಡಸಿದ್ರೆ ಇನ್ನು ಮಿಕ್ದವರೆಲ್ಲ ಹೆಣ್ಮಕ್ಳೇ ಇರ್ತಾರೆ. ಟ್ರೆಡಿಷನ್ನು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಬ್ಬ ಹುಡುಗ ಇದ್ದರೆ ಇನ್ನು ಮಿಕ್ದವರೆಲ್ಲ ಹುಡುಗಿಯರು ಇರ್ತಾರೆ. ಅದು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ, ಇಂಡಸ್ಟ್ರಿನವರು ಮಾಡಿದ್ದಾರೆ. ಅದಕ್ಕೆ ನಾವೀಗ ಈ ಅರ್ಥ ಕೊಟ್ಟು ಈ ನವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ MLA ಸಾಹೇಬ್ರು ಹೇಳಿದ ಮಾತು ಜ್ಞಾಪನ ಬಂತು, ಅದಕ್ಕೆ ಹೇಳಿದೆ. ಸೊ ಅದೆಲ್ಲರೂ ಇರ್ಬೇಕಂದ್ರೆ ನಾವೆಲ್ಲ ನೋಡುವಾಗ ಹುಡುಗಿಯರೇ ಜಾಸ್ತಿ ಕಾಣಿಸಿರ್ತಾರಲ್ಲ, ಅದಕ್ಕೆ ನಾನು ಇಲ್ಲ, ಹುಡುಗರು ಇರ್ತಾರೆ, ರೇಷಿಯೋ ಕಮ್ಮಿ ಇದೆ ಅಷ್ಟೇ. Not a ratio, it is equal almost. Yeah, this is internationally, if you fly, you can see flight stewards, and even this domestic airlines also, it will be there. It is not like that only cabin crew for girls. It is for boys also. ಓಕೆ, ಶಿವಾನಿ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಬಿಬಿನ್, ನಿಮ್ಮಲ್ಲಿ ಕೇಳೋದು ಅಂತ ಹೇಳಿದರೆ, ಇವಾಗ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೊಡೋದು, ಇನ್ಫಾರ್ಮೇಷನ್ ಹೇಳೋದಾದರೆ ಅಂತ. Regarding the placements. Okay. One example I'll tell you, we are providing like a 1 year courses. So 12 month classes will be there from morning to evening. Okay. So it is not 100% like no need to. It means the students are required the placements before the completion of the course. We will be providing the placements. We have the examples because we have the like a cabin crew students are working in different airlines. Customer service students are working in different airlines. They actually opt BBA aviation. Okay, but before completion of this 3 year, in the second year, third semester and all, we done the placements. So that option is there. It means before the completion of the course, we will be providing the placements for the students. The thing is, if the students is interested, so it is not mandatory. We will not force you. Okay, you opted 12 months course. After 6 months, we will be placing you. But some students will be there. Like right now, I'm having a student. She is having 27 years of age. No, sorry, 26 years of age. So see what I said, 18 to 27, that is the, as a fresher, that is the age like starting the career in aviation. So within 1 year, like her next birthday is coming, 27. So before that we need to place. So she opted like a 1 year course. So now she completed only 4 months. She only requested to us, sir, within 2 months just do my placements. So we said okay, within that like short span of time we will be covering up the portions. And like here, she is having graduation, post graduation. She is good with English, communication skills. Everything is good. But students are requesting me, sir, I'm not able to complete the course till 12 months. Before that, I want the placements, or else I have some family issues. I have some financial issues. So I need to support my family before the completion of the course. If you are providing the placements, means that will be good. Means we are providing the placements before the completion. ಓಕೆ, ಇವಾಗ ಅಂದರೆ ಸಾರ್ ಏನು ಹೇಳ್ತಾ ಇದ್ರೆ, ಓದ್ತಾ ಇರಬೇಕಾದ್ರೆ ನಾವು ಪ್ಲೇಸ್ಮೆಂಟಿಗೆ ಕಳಿಸ್ತೀವಿ. ಅವರ ಅಗತ್ಯತೆ ತಿಳ್ಕೊಂಡು ಪೇರೆಂಟ್ಗೆ ಒಪ್ಪಿಗೆ ತೊಗೊಂಡು ನಾವು ಮುಂಚಿತವಾಗಿ ಆ ಕೋರ್ಸ್ ಮುಗಿಯೋದಕ್ಕಿಂತ ಮುಂಚಿತವಾಗಿ ನಾವು ಜಾಬಿಗೆ ಕಳಿಸ್ತೀವಿ. ಅವರಿಗೆ ಏನು ಬೇಕೋ ನಾಲೆಡ್ಜ್ ಅವರಿಗೆ ತುಂಬಿಟ್ಟು ಅವರಿಗೆ ಕೆಲಸ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಟ್ರೈನರ್ ಇದು ಪ್ಲೇಸ್ಮೆಂಟ್ ಮ್ಯಾನೇಜರ್ ಆದಮೇಲೆ ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ ಅಂತ? So here in Skybed, we see I completed 1 year only here, Skybed. So within this 1 year, we placed almost 80 plus students. Okay. In BBA students and diploma students. ಓಕೆ ಸರ್, ಇವಾಗ ತುಂಬ ಜನರಿಗೊಂದು ಪ್ರಶ್ನೆ ಇರುವಂಥದ್ದು ಏನು ಅಂತ ಹೇಳಿದರೆ, ಇವಾಗ ನಾವು ಏವಿಯೇಷನ್ಗೆ ಜಾಯ್ನ್ ಆಗ್ತೀವಿ ಅಂದಾಗ ನಮಗೇನಾದರೂ ನಮ್ಮ ಮೇಲೆ ಏನಾದರೂ ಕೇಸ್ ಇರಬಾರ್ದಾ ಅನ್ನೋವಂಥ ಒಂದು ಪ್ರಶ್ನೆ ಇರುತ್ತೆ. ಆ ಥರ ಏನಾದರೂ ಇದೆಯಾ ಅಂತ? Because for aviation jobs, passport problem it is compulsory. If any crime is there on them, definitely they will not get the passport. That is the solution. It is there. To get the job in aviation, they need to have the passport.
It means if any crime or anything is there, they It's cannot do against it. the candidate if some FIR is there, they are not eligible for get a police verification or a passport. So if you want to join in like aviation, airline or airport industry, passport or police verification. That one also they are asking passport or police verification. Okay, police verification is having only 1 year validity. If you are holding a passport, say I am holding a passport issued in 2016. If again I want to join in airport, means I need to get the new passport. That passport is not valid. So it means, see, passport validity 10 year will be there, but aviation they will consider passport issued after 2022. So it means we require the new passport. So if you want to get the passport also, police verifications will be there. So it means against the candidate some kinds of the FIR will be there, means they are not. And they will not. ಇವ್ರು ಹೇಳೋ ಪ್ರಕಾರ ಕೇಸ್ ಇರಬಾರ್ದು ಅಂತ ಒಟ್ಟಾಗಿ. ಹೌದು That is ಅದೇ what. ಕೇಸ್ ಇರಬಾರ್ದು, ಪಾಸ್ಪೋರ್ಟೇ ಸಿಗಲ್ಲ ಅನ್ನೋವಂಥದ್ದು, ಅಲ್ಲಿಗೆ ಮುಗೀತದು. ಓಕೆ, ಹಾಗೇನೆ ಇನ್ನೊಂದು ವಿಚಾರ ಕೂಡ ಇರುವಂತ ಸರ್, ಏನು ಅಂತ ಹೇಳಿದ್ರೆ ನಾವು ಇವಾಗ ಆರ್ಮಿಗೆ ಜಾಯಿನ್ ಆಗ್ತಿದ್ದೀವಿ ಅಂತ ಅಂದಾಗ ಟ್ಯಾಟೋ ಇರಬಾರ್ದು ಅನ್ನುವಂಥದ್ದೆಲ್ಲ ಇರುತ್ತೆ, ಬಟ್ ಇದ್ರಲ್ಲೂ ಅದು ಕಂಡೀಷನ್ ಬರುತ್ತಾ? Like visible tattoos. See, now I am wearing a full sleeve shirt. If see somewhere like here or here tattoos there, means that is not an issue. If you are wearing the airline uniform, the tattoos are visible, means that will be a cause of rejection. So like if you are, the tattoos we can hide with our uniform, means no issue. Only visible tattoos. So ಕಾಣೋ ಥರ ಟ್ಯಾಟೂಸ್ ಇರಬಾರ್ದು. ಇರಬಾರ್ದು, ಅದೇ. ಓಕೆ, ಗೋಗುಲ್ ಸರ್, ನೀವು ಹೇಳಬೇಕು, ನಿಮ್ಮಲ್ಲಿ ಕೇಳೋದು ಅಂತ ಇದ್ರೆ, ಇವಾಗ ಪ್ರಗತಿ ಎಜುಕೇಷನ್ ಸೆಂಟರ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವಾಗ ನಿಮ್ಮದೇ ಒಂದು ಇದರಿಂದ ಬರ್ತಾ ಇರುವಂಥದ್ದು ಈ ಒಂದು ಕಾಲೇಜ್, ಹಾಗೆಯೇ ನಿಮ್ಮ ಸುದರ್ಶನ್ ಸರ್ ಬಗ್ಗೆ ಕೂಡ ಹೇಳಬೇಕು ಸರ್. ನೀವು ಅವರು ಕೂಡ ನಿಮ್ಮ ಜೊತೆ ಪಾರ್ಟ್ನರ್ ಆಗಿ ಇರೋವಂಥದ್ದು, ಅವ್ರ ಬಗ್ಗೆ ಹೇಳೋದಾದ್ರೆ ಸರ್. ಹೌದು, ಖಂಡಿತವಾಗ್ಲೂ. ಯಾಕೆಂತ ಹೇಳಿದರೆ ಏವಿಯೇಷನ್ ಕಾಲೇಜು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಧರ್ಮಸ್ಥಳ ಬಿಲ್ಡಿಂಗ್ ಪ್ರಗತಿ ಸ್ಟಡಿ ಸೆಂಟರ್ ಈಗ ಇರುವ ಬಿಲ್ಡಿಂಗಲ್ಲಿ ಅದನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಸ್ಥಳಾವಕಾಶದ ಕೊರತೆ ಇದೆ, ಮತ್ತು ಆ ಬಿಲ್ಡಿಂಗಲ್ಲಿ ಇನ್ನು ಬೇರೆ 2500 ಮಿನಿಮಮ್ ಸ್ಕ್ವೇರ್ ಫೀಟು ಸ್ಥಳ ಅಲ್ಲಿ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಾನು ಬೇರೆ ಬಿಲ್ಡಿಂಗನ್ನು ಹುಡುಕ್ತಾ ಇರುವಾಗ ನನ್ನ ಅಳಿಯ, ಅಂದರೆ ನನ್ನ ಮಗಳ ಗಂಡ ಹಾಗೂ ಮಗಳು ಕಾಲ್ ಮಾಡ್ತಾರೆ, ನೀವು ಒಬ್ಬರೇ ಇದನ್ನು ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ, ಇಲ್ಲ ಯಾರನ್ನಾದ್ರೂ ಜೊತೆಯಲ್ಲಿ ಸೇರಿಸ್ಬೇಕಂತ ಬಯಸ್ತಾ ಇದ್ದೀರಾ? ಯಾಕೆ ಅಂತ ಹೇಳಿದರೆ ನಮ್ಮ ಅಳಿಯ ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಫ್ರೆಂಡು ಸುದರ್ಶನ್ ಸರ್ ಅಂತ ಇದ್ದಾರೆ, ಅಲ್ಲದೆ ನನ್ನ ಮಗಳು, ನನ್ನ ಅಳಿಯ ಮತ್ತು ಇವರೆಲ್ಲ ಲಯನ್ಸ್ ಕ್ಲಬ್ಬಲ್ಲಿ ಜೊತೆಯಲ್ಲಿ ಇದ್ದಾರೆ ಮಂಗಳೂರಲ್ಲಿ. ಅವರು ಯಾರು BJPಯ ಹಿಂದಿನ ಅಧ್ಯಕ್ಷರು ಇದು ಯಾವುದನ್ನು ಹೇಳಲಿಲ್ಲ, ಈ ಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ತಾರೆ, ಅವರನ್ನು ನಾವು ಕರ್ಕೊಂಡು ಬರ್ತೇವೆ ಅಂತೇಳಿ ನನ್ನನ್ನು ಪರಿಚಯ ಮಾಡ್ತಾರೆ. ಆಗ ಅವರು ಹೇಳ್ತಾರೆ ನನಗೆ ಒಂದು ಮಾತು, ಸರ್, ಎಜುಕೇಷನ್ ಫೀಲ್ಡಲ್ಲಿ ನೀವು ಏನು ಹೊಸತು ಮಾಡ್ತೀರೋ ಅದರಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ. ಅದು ಇದೇ ಇರ್ಬೋದು, ಯಾವುದು ಏವಿಯೇಷನ್ ಕಾಲೇಜ್ ಇರ್ಬೋದು, ಅಥವಾ PU ಕಾಲೇಜ್ ಇರ್ಬೋದು, ಪ್ರೈಮರಿ ಸ್ಕೂಲ್ಸ್ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಇದೆಲ್ಲ ನಮ್ಮ ವಿಸ್ತಾರದ ಮುಂದೆ ಬರುವಂಥ ಒಂದು ಪ್ರಾಜೆಕ್ಟ್ಸ್ ಅಂತ ನಾನು ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಾವು ಜೊತೆಯಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನನ್ನ ಅಳಿಯ ಮತ್ತು ಮಗಳು ಹೇಳಿದ ಕಾರಣ ಸುದರ್ಶನ್ ಸರ್ ಆ ಒಂದು ಒಳ್ಳೆಯ ಮನಸ್ಸನ್ನು ನಾನು ಗುರುತಿಸಿ ನಾವು ಜೊತೆಯಲ್ಲಿ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂತ ಪ್ರಾರಂಭ ಮಾಡ್ತೇವೆ. ಅಲ್ಲಿ ಒಂದು ಟ್ರಸ್ಟನ್ನು ಫಾರ್ಮ್ ಮಾಡ್ತೇವೆ ನಾವು. ಏನು ಅಂತೇಳಿ, ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆಯಲ್ಲಿ ರಿಜಿಸ್ಟರ್ ಮಾಡ್ತೇವೆ. ಒಂದು ಖಾತೆಯನ್ನು ತೆಗಿತೇವೆ, ನಾವು ಈ ಸಂಸ್ಥೆಯನ್ನು ಹುಟ್ಟಾಕ್ತೇವೆ. ಈ ಶ್ರೀ ಪ್ರಗತಿ ವಿಸ್ತಾರ ಅಂತ ಹೇಳೋದು ಪ್ರತಿಯೊಂದು, ನಾಳೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಮಾಡಬೇಕು ಅಂತ ನಮ್ಮಲ್ಲಿ ಆಲ್ರೆಡಿ ನಮಗೆ ಒಂದು ಆಥರೈಸೇಷನ್ ಬಂದಾಗಿದೆ. ಹಾಸ್ಪಿಟಾಲಿಟಿ ಎಲ್ಲ ತುಂಬ ಜನ ಮಿಸ್ಗೈಡ್ ಆಗ್ತಾ ಇದ್ದಾರೆ. ಹಾಸ್ಪಿಟಾಲಿಟಿ ನೋ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ಈವನ್ MBBS ಸ್ಟೂಡೆಂಟ್ಸ್ ಆರ್ ಕಮ್ಮಿಂಗ್ ಫಾರ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ಬಹಳ ಬೇಡಿಕೆ ಇರುವಂಥ ಒಂದು ಕೋರ್ಸು. ಸೊ ಇದನ್ನು ಕೂಡ ಈ ಪ್ರಗತಿ ವಿಸ್ತಾರ ಆಲ್ರೆಡಿ ಲೈಸೆನ್ಸ್ ಪಡೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ಚೇಂಬರಲ್ಲಿ ಹ್ಯಾಂಗ್ ಮಾಡಿದ್ದೇನೆ ಲೈಸೆನ್ಸನ್ನು, ನೀವು ಬೇಕಾದರೆ ನಿಮ್ಮ ಶೂಟಿಂಗಲ್ಲಿ ಸಿಗ್ಬೋದು. ಅದು ಕೂಡ ಶೀಘ್ರದಲ್ಲೇ ಪ್ರಾರಂಭ ಆಗಲಿಕ್ಕಿದೆ. ಸೊ ಹಾಗೆ ಇನ್ನು ನಾನು ಹೇಳಿದಾಗ BSc ನರ್ಸಿಂಗ್ ಒಂದು ಕೊಡಬೇಕು. ಅದೇ ರೀತಿ PUC ಮತ್ತು ಅದು ಪ್ರೈಮರಿ ಸೆಕ್ಷನ್ನಿಂದ ಹೈಸ್ಕೂಲ್ ಸೆಕ್ಷನ್ ಮತ್ತು PUC-ವರೆಗಿನ ಶಿಕ್ಷಣವನ್ನು ಪುತ್ತೂರಲ್ಲಿ ಪ್ರಗತಿ ವಿಸ್ತಾರ ಅತ್ಯಂತ ಶೀಘ್ರದಲ್ಲಿ ಸಮಾನ ಮನಸ್ಕರ ಜೊತೆಯಲ್ಲಿ, ಇವತ್ತು ನಿಮ್ಮದೇ ಸಂಪಾದಕರು, ಪ್ರಧಾನ ಸಂಪಾದಕರು ಅವರ ಸ್ಪೀಚಲ್ಲಿ ಹೇಳ್ತಾರೆ, ಗೋಕುಲ್ನಾಥರು ಮತ್ತು ನಾನು ಈ ಏವಿಯೇಷನನ್ನು ಪ್ರಾರಂಭ ಮಾಡಬೇಕು ಅಂತ ಮಾತುಕತೆ ಆಗಿತ್ತು. ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಯಿತು. ಗೋಕುಲ್ನಾಥರು ಸ್ಟಾರ್ಟ್ ಮಾಡಿದರು. ಆದರೆ ಆದಷ್ಟು ಬೇಗ
ನಾನು ಗೋಕುಲ್ನಾಥರು PUC ಒಂದು ಕಾಲೇಜನ್ನು ಪುತ್ತೂರಿಗೆ ಕೊಡ್ತೇವೆ ಅಂತ ಅವ್ರು ಹೇಳುವಾಗ ನನಗೆ ಆದ ಸಂತೋಷ ಅಷ್ಟೇ ಇಷ್ಟ ಇಲ್ಲ. ಯಾಕೆ ನಮ್ಮ ಉದ್ದೇಶ ಒಂದೇ, 10,000 ರೂಪಾಯಲ್ಲಿ ಒಂದು ಪ್ರೈಮರಿ ಮಗು ಕಲಿಯುವಾಗೆ ಆಗಬೇಕು. 40,000 50,000 ರೂಪಾಯಿ ಕೊಟ್ಟಲ್ಲ, 10,000 ರೂಪಾಯಲ್ಲಿ ಒಂದು ಸೈನ್ಸ್ ಶಿಕ್ಷಣಕ್ಕೆ ಈಗ PCMBಗೆ ಕಳಿಸ್ತಾ ಇದ್ದಾರೆ ಮಕ್ಕಳನ್ನು ಅನೇಕ ಪ್ರತಿಷ್ಠಿತ ಕಾಲೇಜುಗಳು. ಅದು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ 95+, 98+, ಇನ್ನು 100% ರಿಸಲ್ಟ್ ಇದ್ದ ಮಗು ಇದ್ದರೆ ಅವರಿಗೆ ಫಸ್ಟು ಬೇಕಾದರೆ ಫ್ರೀ ಸೀಟು ಕೊಡ್ತಾರೆ. ಯಾಕೆಂದರೆ ಸ್ವಲ್ಪ ಇಲ್ಲಿ ಯಾವ ರೀತಿ ಇದೆ, ಕಮರ್ಷಿಯಲ್ ಇದೆ. ಬಟ್ ನನ್ನಲ್ಲಿ ಹಾಗೆಲ್ಲ, ಯಾರು ಸೈನ್ಸ್ ಬೇಕಾ, ಅವನು ಜಸ್ಟ್ ಪಾಸ್ ಆಗಿದ್ದಾನ, ಅವನನ್ನು ತಗೊಂಡು ಅವನನ್ನು ಟಾಪರ್ ಮಾಡಬೇಕು ಅಂತ ಹೇಳೋದು ನನ್ನ ಉದ್ದೇಶ. ಈವನ್ ರೆಗ್ಯುಲರ್ ಕಾಲೇಜಲ್ಲಿ ಕೂಡ. ಯಾಕೆ ನಿಮ್ಗೆ ಗೊತ್ತಿರ್ಬೋದು, 4-5 ಸಬ್ಜೆಕ್ಟ್ ಫೇಲ್ ಆದ ಒಂದು ಹುಡುಗಿ 2014ನೇ ಇಸವಿಯಲ್ಲಿ ರಾಜ್ಯಕ್ಕೆ ಪ್ರಥಮ, ಇದೇ ಪ್ರಗತಿ ಸ್ಟಡಿ ಸೆಂಟರ್. ಹಾಗೆ ಈ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅದನ್ನು ಕೂಡ ಒಂದು ಮಾಡಬೇಕು ಅಂತ ಹೊರಟಿದ್ದೇವೆ. ಇವರು ಸುದರ್ಶನರು ಇರ್ಬೋದು, ಹಾಗೂ ನಿಮ್ಮ ಪ್ರಧಾನ ಸಂಪಾದಕರು ಇರ್ಬೋದು. ಇನ್ನೂ ಅದರ ಬಗ್ಗೆ ಮಾತುಕತೆ ಇನ್ನೂ ಆಗಿಲ್ಲ. ಸೊ ಆದರೆ ಮನಸ್ಸಿದೆ, ಆದರೆ ಒಳ್ಳೆಯ ಉದ್ದೇಶ ಇದೆ. ಮಹಾಲಿಂಗೇಶ್ವರನ ಆಶೀರ್ವಾದ ಸದಾ ಇರುತ್ತೆ ಅಂತ ನನ್ನ ನಂಬಿಕೆ ಮೇಡಮ್. ಆದಷ್ಟು ಬೇಗ ಆ ಕಾಲೇಜ್ ಕೂಡ ಬರಲಿ ಸರ್. ಇನ್ನೊಮ್ಮೆ ನಾವು ಈಗಿನ ಕೂತು ಮಾತಾಡೋ ರೀತಿ ಕೂಡ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ಹಾಗೆಯೇ ಕೆಂಪರಾಜ್ ಸರ್, ನಿಮ್ಮ ಹತ್ರ ಕೇಳಬೇಕು ನಾನು, ಏರೋನಾಟಿಕ್ ಕ್ಷೇತ್ರ ಬೆಳೀತಾ ಇದ್ದಾಗೇನೆ ಏವಿಯೇಷನ್ ಕ್ಷೇತ್ರ ಕೂಡ ಬೆಳಿತಾನೆ ಇರೋವಂಥದ್ದು. ನೀವು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ವಿಮಾನ ಪ್ರಥಮ ಹಾರಾಟದಿಂದ ಇಲ್ಲಿಯವರೆಗೆ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಹೇಳೋದಾದರೆ ಸರ್? ಈಗ ನೋಡಿ, ಮೊದಲು ಏರೋಪ್ಲೇನ್ ಅಂದರೆ ಪ್ರಥಮವಾಗಿ ವಿದೇಶದಲ್ಲಿತ್ತು, ದೇಶವಾಗಿ ಇರಲಿಲ್ಲ. ದೇಶವಾಗಿ ಟಾಟಾದವರು ಸ್ಟಾರ್ಟ್ ಮಾಡಿದ್ರು, ತಿರ್ಗಾ ಗೌರ್ಮೆಂಟ್ ಅಕ್ವೈರ್ ಮಾಡಿದ್ರು, ತಿರ್ಗಾ ಮತ್ತೆ ಟಾಟಾದವರಿಗೆ ಹೋಗಿದೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಭಿವೃದ್ಧಿ ಆಗಿದೆ. ಅಂದರೆ ಗೌರ್ಮೆಂಟಲ್ಲೂ ಆಗ್ಬೋದು, ಪ್ರೈವೇಟಲ್ಲೂ ಆಗ್ಬೋದು, ತುಂಬಾ ಅಭಿವೃದ್ಧಿ ಆಗಿದೆ. ಈಗ ಇಲ್ಲಿ ನಾವು ಪ್ರೈಮ್ ಮಿನಿಸ್ಟರ್ 2017ನಲ್ಲಿ ಉಡಾನ್ ಸ್ಕೀಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಆವಾಗ 50 ಏರ್ಪೋರ್ಟ್ ಇತ್ತು, ಅಂದರೆ 400 ಏರ್ ರೂಟ್ಸ್, ಅಂದರೆ ಮಲ್ಟಿಪಲ್ ಟ್ರಿಪ್ಸು. ಇವತ್ತು ಈ 186 ಮತ್ತು 226ವರೆಗೂ ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. 2026ಕ್ಕೆ ನಾವು 226 ಏರ್ಪೋರ್ಟಿಗೆ 1000 ರೂಟು ಇದು ಮಾಡಬೇಕು. ಒಂದು 1000 ರೂಟ್ ಅಂದರೆ ಮಲ್ಟಿಪಲ್ ಟ್ರಿಪ್ ಆದರೆ ತುಂಬ ಆಯಿತು. ಹಾಗೆ ಏರ್ಪೋರ್ಟು ಕೂಡ ಬೆಳೀತಾ ಇದ್ದಾವೆ. ಈಗ ಕರ್ನಾಟಕದಲ್ಲೇ ತೊಗೋಬೇಕಾದ್ರೆ ಈಗ ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಇನಾಗ್ರೇಷನ್ ಆಯಿತು, ಹಾಗೆ ಕಲಬುರ್ಗಿಲಿ ಆಯಿತು, ಈಗ ಹಾಸನ ನಡೀತಾ ಐತೆ, ಆಲ್ಮೋಸ್ಟ್ ಅಲ್ಲಿ ಬರುತ್ತೆ. ಬಿಜಾಪುರದಲ್ಲೂ ಫಾಸ್ಟಾಗಿ ನಡೀತಾ ಐತೆ. ಹಾಗೆ ಈಗ ಬೆಂಗಳೂರಲ್ಲೇ ತೊಗೊಬೇಕಾದ್ರೆ ಟರ್ಮಿನಲ್ 2 ಓಪನ್ ಆಯಿತು. ಅದು ಸಾಕಾಗಲ್ಲ ಅಂತಂದ್ಬಿಟ್ಟು ಸರೌಂಡಿಂಗಲ್ಲಿ ತುಮಕೂರು ಆಗ್ಬೋದು, ಅಲ್ಲ ರಾಮನಗರ ಹತ್ರ ಆಗ್ಬೋದು, ಸಮಾನಾಂತರವಾಗಿ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಈ ಥರ ವಿಮಾನಯಾನ ಕ್ಷೇತ್ರ ತುಂಬ ಶೀಘ್ರವಾಗಿ ಬೆಳೀತಾ ಇತ್ತೆ. ಇವತ್ತು ಹೇಳಬೇಕು ಅಂದರೆ ನಮ್ಮದು 3rd ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಇಂಡಿಯಾ ಇನ್ ಏವಿಯೇಷನ್ ಕ್ಷೇತ್ರದಲ್ಲಿ 3rd. ನೀವು ಮೊದಲು ಹೇಳ್ತಾ ಇದ್ರಿ ಏವಿಯೇಷನ್ ಅಂತ ಬಂದರೆ ಪೈಲಟ್ ಅಂತ ಗಗನಸಖಿ ಇವರಿಬ್ಬರು ಮಾತ್ರ ಕಾಣ್ತಾಯಿದ್ರು. ನಾವು ಓದಬೇಕಾದ್ರೂ ಅಷ್ಟೇ ಪೈಲಟ್ ಏರ್ ಹೋಸ್ಟೆಸ್ಸು. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದಾಗ, ನಾವು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಸ್ಕೂಲಿಗೆ ಚೆಕರ್ ಹಾಕ್ಬಿಟ್ಟು ಏರೋಪ್ಲೇನ್ ಆಕ್ಸಿಡೆಂಟ್ ಆಗಿದ್ದು ಬಿದ್ದ ಜಾಗಕ್ಕೆ ಅಲ್ಲಿ ಸುಮಾರು 16 ಎಕರೆ ಎಲ್ಲ ಬಯಲು ಥರ ಆಗೋಯಿತು. ಅಷ್ಟೊಂದು ಜನ ಬಂದಿದ್ರು. ಆ ಥರ ಕಂಡೀಷನ್ ಇತ್ತು. ಇವಾಗ ಆ ಥರ ಏನಿಲ್ಲ. ಈಗ ಬೆಳಗ್ಗೆ ಹೋಗಿ ಏರೋಪ್ಲೇನ್ ನೋಡ್ಕೊಂಬರ್ಬೇಕಂದ್ರೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಈಗ ನಾವೇ ಆಗಲಿ ಪೇರೆಂಟು, ಈಗ ನಾವು ಇನ್ಸ್ಟಿಟ್ಯೂಟಲ್ಲೇ ಹೇಳ್ತಾ ಇದ್ದೀವಿ ಏರ್ಪೋರ್ಟ್ ವಿಸಿಟ್ ಕಂಪಲ್ಸರಿ ಅಂತ. ಹಂಗೆ ಆ ಥರ ಈಗ ಕಾಮನ್ ಮ್ಯಾನು ಕೂಡ ಏರ್ಪೋರ್ಟ್ ಹೋಗೋ ಥರ ಆಗಿದೆ. ಈಗ ಬಸ್ಗಳಲ್ಲಿ ಹೇಗೆ, ಕಾರುಗಳಲ್ಲಿ ಹೇಗೆ ಹೋಗ್ತಾ ಇದ್ದೋ, ಈಗ ಮೊದಲು ಸೈಕಲ್ ಇರೋದೇ ಅಂತ ಇದ್ರು. ಇವಾಗ ಸೈಕಲ್ ಇಲ್ಲ, ఎవರ ಮನೆಗೂ ಕಾರ್ ಇರ್ತಿತ್ತು. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ఎవರ ಮನೇಲಿ, ಎಲ್ಲ ಮನೆಯಲ್ಲೂ ಕೂಡ ಫ್ಲೈಟ್ ಬರುತ್ತೆ. ಆ ಥರ ಇದೆ. ಈ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಸಿಟಿ ನೋಡ್ಬೋದು, ಅಲ್ಲಿ ಎಲ್ಲರ ಮನೆಗೂ ಫ್ಲೈಟ್ ಇದೆ, ಒಂದು ಕಾರು ಸಿಗೋದಿಲ್ಲ. ಕರೆಕ್ಟ್. ಆ ಥರ ಈ ವಿಮಾನಯಾನ ಕ್ಷೇತ್ರ ಬೆಳೀತಾ ಇದೆ. ಹೇಳ್ಬೇಕಂದ್ರೆ ದಾಪ್ಕಾಲಿಕ್ಬಿಟ್ಟು ಓಡ್ತಾ ಇದೆ, ರನ್ನಿಂಗ್ ರೇಸ್ ಥರ ಓಡ್ತಾ ಇದೆ ಅಂತ ಹೇಳ್ಬೋದು. ಓಕೆ ಸರ್. ಇವಾಗ
ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಮೇನ್ ಕ್ವಶನ್ ಅಂತ ಹೇಳಿದ್ರೆ ನನಗೆ ಪ್ಲೇಸ್ಮೆಂಟ್ ಸಿಗುತ್ತಾ, ಜಾಬ್ ಪಕ್ಕನಾ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶ ಇರುತ್ತೆ, ಆದರೆ ಅದು ಪಕ್ಕ ಅಂತ ಹೇಳೋದಕ್ಕಾಗಲ್ಲ. ಎಷ್ಟೋ ಜನ ಇವಾಗ್ಲೂ ಉನ್ನತವಾಗಿರುವಂತಹ ವ್ಯಾಸಂಗವನ್ನು ಪಡ್ಕೊಂಡಿದ್ದಾರೆ, ಬಟ್ ಅವ್ರ ಮನೆಯಲ್ಲಿರುವಂಥದ್ದು ಈ ತರದ ಸಮಸ್ಯೆಗಳು ಆಗೇ ಆಗುತ್ತೆ. ಇವಾಗ ಹೊಸದಾಗಿ ನಮ್ಮ ಪುತ್ತೂರಿಗೆ ಬಂದಿರುವಂಥದ್ದು ಅಂತ ಹೇಳಿದ್ರೆ ವಿಮಾನಯಾನ ಕಾಲೇಜು ಅಂತ ಹೇಳಿದಾಗ ಜನರಿಗೆ ಖಂಡಿತವಾಗ್ಲೂ ಪ್ರಶ್ನೆ ಇದ್ದೇ ಇರುತ್ತೆ. ನಮಗೆ ಪ್ಲೇಸ್ಮೆಂಟ್ ಆಗುತ್ತಾ, ಜಾಬ್ ಆಗುತ್ತಾ, ನಾವು ಅಷ್ಟೊಂದು ಹಣವನ್ನ ಖರ್ಚು ಮಾಡ್ತಾರೆ, ಆ ತರದ ಯೋಚನೆಗಳಿರುತ್ತೆ. ಇದಕ್ಕೊಂದು ಫೈನಲ್ ಕನ್ಕ್ಲೂಷನ್ ಕೊಡೋದು ಅಂತ ಇದ್ರೆ ಏನ್ ಹೇಳ್ತೀರಾ ಅಂತ ಕೆಂಪರಾಜ್ ಸರ್? ಈಗ ನಾನು ಇದಕ್ಕೂ ಮುಂದೆ ಹೇಳಿದಾಗೆ ನಾವು ಅವರ ವ್ಯಕ್ತಿನ ಅಲ್ಲ ವಿದ್ಯಾರ್ಥಿಗಳನ್ನ ಅವ್ರನ್ನ ನೋಡ್ತೀವಿ, ಅವರಲ್ಲಿ ಏನು ಇಡನ್ ಟ್ಯಾಲೆಂಟ್ ಇದೆ, ಅವ್ರು ಯಾವುದ್ರಲ್ಲಿ ಚೆನ್ನಾಗಿದ್ದಾರೆ ಆ ಕ್ಷೇತ್ರದಲ್ಲಿ ನಾವು ಅವ್ರ ಕಲೆಯನ್ನು ಗುರುತಿಸ್ಬಿಟ್ಟು ಅದರಲ್ಲಿ ಉತ್ತೇಜನ ಕೊಟ್ಬಿಟ್ಟು ಕೆಲಸ ಸಿಗಂಗೆ ಮಾಡ್ತೀವಿ. ಈಗ ಎಲ್ಲರೂ ಕೇಳೋದು ಅಷ್ಟೇ, ಜಾಬ್ ಗ್ಯಾರಂಟಿನಾ ಅಂತ. ಜಾಬ್ ಗ್ಯಾರಂಟಿ ಅಂತ ಲೀಗಲಾಗಿ ಹೇಳೋಕ್ಕಾಗಲ್ಲ. ಈಗ ನಾನೇ 18 ವರ್ಷದಿಂದ ಈ ಸಂಸ್ಥೆಯಲ್ಲಿ ಇದ್ದೀನಿ. ಕಲ್ತಿರೋರು ಯಾರೂ ಕೂಡ ಜಾಬ್ಲೆಸ್ ಯಾರೂ ಇಲ್ಲ, ಎಕ್ಸೆಪ್ಟ್ ಹೈಯರ್ ಎಜುಕೇಷನ್ಗೆ ಹೋದವರು. ಈಗ ಹೈಯರ್ ಎಜುಕೇಷನ್ ಹೋದವ್ರಿಗೆ ಬಿಟ್ಟು ಮಿಕ್ದವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಲಿ ಕೆಲಸ ಮಾಡ್ತಾರೆ. ಹೇಗೆ ಕೆಲಸ ಸಿಗ್ತದೆ ಒಂದಲ್ಲ ಒಂದು ರೀತಿಲಿ ಅಂದರೆ, ಈಗ ನೀವು ಹೇಳಿದ್ರಿ, ಈ ಚೆನ್ನಾಗಿರೋನು ಇದ್ದಾನೆ, ಚೆನ್ನಾಗಿಲ್ದನೂ ಇರ್ತಾನೆ. ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ಲು ಕಮ್ಮಿ ಇರುತ್ತೆ. ಇಲ್ಲಿ ಏರ್ಪೋರ್ಟಲ್ಲಿ ಏನು ಬೇಕಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬೇಕಾಗತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಇದ್ದಾಗ ಅವನು ಎಲ್ಲೇ ಇದ್ದರೂ ಕೂಡ ಜೀವನ ಮಾಡ್ತಾನೆ. ಸೊ ಆದ್ದರಿಂದ ನಾವು ಕಾನ್ಫಿಡೆನ್ಸ್ ಲೆವೆಲ್ನ ಡೆವಲಪ್ ಮಾಡ್ತೀವಿ. ಆ ಡೆವಲಪ್ ಮಾಡೋ ಮುಖಾಂತರ ಅವರು ಕೆಲಸ ಸಿಗುತ್ತೆ. ಅದರಿಂದ ಕೆಲಸ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ತೀವಿ. ಮತ್ತು ನಮ್ಮದು ಈ ಸ್ಕಿಲ್ ಡೆವಲಪ್ಮೆಂಟ್ ಕೆಳಗಡೆ ಅಂದರೆ ಕೌಶಲ್ಯ, ಅದಕ್ಕೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅದ್ರ ಕೆಳಗಡೆ ಅಫಿಲಿಯೇಷನ್ ಆಗಿದ್ದೀವಿ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕಡೆಯಿಂದ ಅವರು ಹೇಳೋ ಪ್ರಕಾರ ನಾವು ಕೂಡ ಟ್ರೈನಿಂಗ್ ಮಾಡ್ತೀವಿ. ಮತ್ತು ಸ್ಟಾಫ್ಗೂ ಕೂಡ, ಟೀಚರ್ಸ್ಗೆ, ಟ್ರೈನರ್ಗೆ ಟ್ರೈನ್ ದ ಟ್ರೈನರ್ ಅಂತ ಪ್ರೋಗ್ರಾಮ್, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದ್ರ ಮುಖಾಂತರ ಅಂತ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಅವ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಸಿಗೋದ್ರಿಂದ ಎಲ್ಲರೂ ಕೂಡ ಹೆಚ್ಚಿನದಾಗಿ ಕಲ್ತ್ಕೊಂಡು ಅವರವರು ನೈಪುಣ್ಯತೆಯನ್ನು ಪಡಿತಾರೆ. ಅದರಿಂದ ಕೆಲಸ ಸಿಗುತ್ತೆ. ಜೊತೆಗೆ ಐಯಾಟ ಅಂದರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವರ್ಲ್ಡ್ ವೈಡಲ್ಲಿದೆ, ವರ್ಲ್ಡ್ ವೈಡಲ್ಲಿ ರೆಕಗ್ನೈಸ್ ಇದೆ. ಈ ಸರ್ಟಿಫಿಕೇಟ್ ಇಟ್ಕೊಂಡು ಹೋದರೆ ಕೆಲಸ ಸಿಗುತ್ತೆ. ಆ ಥರ ನಾವು ಬಾಯಿ ಮಾತಲ್ಲಿ ಮಾತಲ್ಲಿ ಹೇಳಬೇಕು ಅಂದರೆ ಸರ್ಟಿಫಿಕೇಟ್ ಇಟ್ಕೊಂಡೋದ್ರೆ ಕೆಲಸ. ಯಾಕೆ ಅಂದರೆ ಐಯಾಟದವರು ಏರ್ ರೂಟ್ಸ್ನ ಕಂಟ್ರೋಲ್ ಮಾಡ್ತಾಯಿದ್ರು ಮೊದಲು, ಮತ್ತು ಒಂದು ಏರ್ಪೋರ್ಟಿಗೆ ಕೋಡ್ ಕೊಡ್ತಾಯಿದ್ರು, ಐಯಾಟ ಕೋಡ್ ಅಂತ. ಮತ್ತು ಏರೋಪ್ಲೇನ್ಗೆ ಕೋಡ್ ಕೊಡ್ತಾಯಿದ್ರು. ಈ ಕೆಲಸ ಮಾಡ್ತಾಯಿದ್ರು. ಮತ್ತು ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು, ಎಲ್ಲ ಹೇಗೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಟ್ರೈನಿಂಗು ಕೂಡ ಸ್ಟಾರ್ಟ್ ಮಾಡಿದ್ರು. ಅವ್ರ ಟ್ರೈನಿಂಗು ಟಿಪಿಕಲ್ ಇರುತ್ತೆ. ಎಕ್ಸಾಂಪಲ್, ಏರ್ಲೈನ್ ಕಸ್ಟಮರ್ ಸರ್ವಿಸ್, ಅದೊಂದೇ ಕೋರ್ಸು, ಒಂದೇ ಸಬ್ಜೆಕ್ಟು ಡೆಪ್ತಾಗಿ ಹೇಳ್ಕೊಡ್ತಾರೆ. ಈಗ ನಾವೇನು ಹೇಳ್ತೀವಿ, ನಮ್ಮಲ್ಲಿ ಕೋರ್ಸ್ ತಗೊಂಡಾಗ ಜಾಬ್ ಸಿಗಲೇಬೇಕು ಅಂತ ಲೋಡ್ ಪ್ಲ್ಯಾನಿಂಗು, ಏರ್ಪೋರ್ಟ್ ಸೆಕ್ಯೂರಿಟಿ, ಕಸ್ಟಮರ್ ಸರ್ವಿಸು ಎಲ್ಲ ಹೇಳ್ಕೊಡ್ತೀವಿ. ಬಟ್ ಐಯಾಟದಲ್ಲಿ ಒಂದು ಕೋರ್ಸ್ಗೆ ಒಂದೇ ಕೋರ್ಸ್ ಕಲಿಬೇಕು. ಆ ಥರ ಈ ಥರ ಎಲ್ಲನೂ ಮರ್ಜ್ ಮಾಡಿ ನಾವು ಹೇಳ್ಕೊಡೋದ್ರಿಂದ ನಮ್ಮ ಹುಡುಗರು ಪ್ರತಿಶತ ಮೋರ್ ದೆನ್ 100ಗೆ ರೆಡಿ ಆಗ್ತಾರೆ. ಕೆಲಸ ಸಿಗುತ್ತೆ, ಕೆಲಸ ಕೊಡಿಸ್ತೀವಿ. ಅದು ಪಕ್ಕ. ಓಕೆ ಗೋಕುಲ್ ಸರ್, ಕೊನೆಯದಾಗಿ ಜನ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಇಂದ ಏನೆಲ್ಲ ನಿರೀಕ್ಷೆಯನ್ನ ಮಾಡ್ಕೊಳ್ಬಹುದು ಅಂತ ಫೈನಲ್ ಆಗಿ ಹೇಳೋದಾದ್ರೆ ಸರ್? ಖಂಡಿತವಾಗ್ಲೂ ಪುತ್ತೂರಿಂದ ದೂರದ ಬೆಂಗಳೂರು ಅಥವಾ ಚೆನ್ನೈ ಅಥವಾ ಕೊಯಂಬತ್ತೂರಿಗೆ ಹೋಗಿ, ಅಥವಾ ಕೇರಳದಲ್ಲಿ ಕೂಡ ತುಂಬ ಏವಿಯೇಷನ್ ಕಾಲೇಜಸ್ ಇದೆ. ಕೊಚ್ಚಿನಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ಒಂದು 9-10 ಕಾಲೇಜಸ್ ಇದೆ. ಆದರೆ ನಮ್ಮಲ್ಲಿ ಇದರ ಅವೇರ್ನೆಸ್ ಇನ್ನೂ ಬರಲಿಲ್ಲ. ಏವಿಯೇಷನ್ ಫೀಲ್ಡಲ್ಲೂ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು, ಒಳ್ಳೆಯ ಜಾಬನ್ನು ಪಡಿಬೋದು, ಒಳ್ಳೆಯ ಒಂದು ಫ್ಯೂಚರನ್ನು ಬಿಲ್ಡ್ ಮಾಡ್ಬೋದು ಅಂಥೇಳಿ ಎಲ್ರಿಗೂ ಇನ್ನೂ ಅವೇರ್ನೆಸ್ ಬಂದಿಲ್ಲ. ಈ ನಿಟ್ಟಲ್ಲಿ ವಿದ್ಯಾರ್ಥಿಗಳಿಗೆ, ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತುಂಬ ವೆಚ್ಚವನ್ನು, ಅತಿ ಕಡಿಮೆ ವೆಚ್ಚದಲ್ಲಿ, ಬೆಂಗಳೂರಿಗೆ ಇಲ್ಲಿಗೂ ಕಂಪೇರ್ ಮಾಡಿ ತುಂಬ ಡಿಫ್ರೆನ್ಸ್ ಬರುತ್ತೆ. ಆ ಒಂದು ಕಡಿಮೆ ವೆಚ್ಚದಲ್ಲಿ ಕೈಗೆಟುಕುವ ಒಂದು ಫೀ ಸ್ಟ್ರಕ್ಚರಲ್ಲಿ ಅವರಿಗೆ ಒಂದು ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡುವಂಥ ಜವಾಬ್ದಾರಿಯನ್ನು
ಈ ಪ್ರಗತಿ ವಿಸ್ತಾರ ನಾವು ವಹಿಸಿಕೊಂಡಿದ್ದೇವೆ. ನಮ್ಮನ್ನು ನಂಬಿ ನೀವು ಬನ್ನಿ, ನಮ್ಮ ಹತ್ರ ಮಾತಾಡಿದ ನಂತರ ನಮ್ಮ ಎಲ್ಲ ಒಂದು ಸಿಲೆಬಸ್ಸನ್ನು ನೋಡಿ, ನಮ್ಮ ಫ್ಯಾಕಲ್ಟೀಸನ್ನು ನೋಡಿ, ಅದರ ನಂತರ ನೀವು ಡಿಸೈಡ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ ಬಿಬಿನ್, ಹಾಗೆಯೇ ನೀವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಯುವ ಜನರಿಗೆ ಏನು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೊನೆಯದಾಗಿ? So it means the new generation who all are from Puttur. If they Exactly. So it means if you are opting Pragati Study Center for Aviation Studies, I will see you bright future in you, because in like what Sir said, as per the UDAN scheme, so many new airports are coming. If you are taking in Karnataka, like listed 6 to 7 airports only, but remaining unlisted airports are there. Kalburgi, some examples only. So within like a few years, that kinds of the airport actually government of India is planning to expand. And you know, I worked in one airline called Indigo. Everyone know Indigo, that airline, right? So only from Bangalore airport, that only one flight is operating per day, 350 plus departure, 350 plus operations is there. So it means 350 plus operation means only that airline is giving 800 plus like job openings in Correct. Bangalore airport. Same like in future, like Hassan airport is coming. So new airlines will come. So number of the employees are more. They require more employees. So if you are opting the like aviation industry as the future of career, definitely the growth will be there. Okay, so that I can tell to the youth, Youngsters. youngsters. ಓಕೆ ಕೆಂಪರಾಜ್ ಸರ್, ನೀವು ಹೇಳೋದು ಅಂತ ಇದ್ರೆ, ನೀವು ಹಿರಿಯರು, ಹಾಗಾಗಿ ಇವಾಗಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು ಬೇಕು, ಹಾಗೇನೆ ಸಕ್ಸಸ್ನ ಸೂತ್ರ ಹೇಳಬೇಕು ನೀವು, ಅದರ ಜೊತೆಗೇನೆ ಕಿವಿ ಮಾತು ಹೇಳೋದಾದ್ರೆ ಸರ್ ಇವಾಗಿನ ಯೂತ್ಸ್ಗೆ? ಇವಾಗಿನ ಯುವಕರು ಹೇಗೆ ಅಂದರೆ, ಮುಂಚೆ ಮಾತಾಡ್ದಂಗೆ ನೀವು ಕೇಳ್ದಂಗೆ ಎಲ್ಲಿ ಕೆಲಸ ಸಿಗುತ್ತೆ, ಎಷ್ಟು ಸಂಬಳ ಬರುತ್ತೆ, ಅದ್ರ ಮೇಲೆ ಇರ್ತಾರೆ. ಸೊ ನಾವು ಕೆಲಸ ಏನಂತ ಕಲ್ತ್ಕೊಂಡು ಕೆಲಸ ಮಾಡ್ತಾ ನನಗೆ ಸಂಬಳ ಎಷ್ಟು ಬರುತ್ತೆ ಅಂತಂದರೆ ಚೆನ್ನಾಗಿರುತ್ತೆ. ಸೊ ನನ್ನ ಕೆಲಸನೇ ಕಲಿತೆ ಎಷ್ಟು ಸಂಬಳ ಬರುತ್ತೆ, ಎಷ್ಟು ಯಾವ ಥರ ಕೆಲಸ ಸಿಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಾನು ಕಲಿತು ನಾನು ಪ್ರೂವ್ ಮಾಡಬೇಕು, ನಾನೇನು ಅನ್ನೋದು ಪ್ರೂವ್ ಮಾಡಬೇಕು. ನಾ ಹಿಂದೆ ಮಾತಿನಲ್ಲಿ ಹೇಳಿದಾಗ, ಡಿಗ್ರಿ ಮಾಡಿದವರು ಕೂಡ ಅದೇ ಸಂಬಳ ತೊಗೊತಾರೆ, ಡಿಗ್ರಿ ಮಾಡ್ದಿಲ್ದವರು ಕೂಡ ಅದೇ ಸಂಬಳ ತೊಗೊತಾರೆ. ಅದೊಂದೇ ಅಲ್ಲ, ನಾಲೆಡ್ಜ್ ಈಸ್ ಪವರ್, ಎಲ್ಲರಿಗೂ ಬೇಕಾಗತ್ತೆ. ಸೊ ನಾಲೆಡ್ಜ್ ಕಲಿಬೇಕು. ಇದಲ್ಲದೆ ಇದ್ರೂ ಬೇರೆ ಕಡೆನೂ ಕೂಡ ಯೂಸ್ ಆಗುತ್ತೆ. ಕಲ್ತ್ಬಿಟ್ಟು ನನಗೆ ಕೆಲಸ ಸಿಗಿಲ್ಲ ಅಂತ ಯಾರಿಗೆ ಒಂದು ಆತಂಕ ಇರುತ್ತೆ, ಆತಂಕದಿಂದ ಯಾರೂ ಏನು ಕೆಲಸ ಮಾಡಬಾರ್ದು. ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ, ಛಲ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಯು ಹ್ಯಾವ್ ಟು ಲವ್. ಯಾಕೆಂದರೆ ಈಗ ನಾವು ತಂದೆ ತಾಯಿನ ಮನೇಲಿ ಹೇಗೆ ಪ್ರೀತಿ ಮಾಡ್ತೀವೋ ಹಾಗೆ ನಾನು ಇಷ್ಟಪಟ್ಟು ಕೆಲಸ ಮಾಡಬೇಕೇ ಹೊರತು ಕಷ್ಟಪಟ್ಟು ಕೆಲಸ ಮಾಡಬಾರ್ದು. ಇಷ್ಟಪಟ್ಟು ಕೆಲಸ ಮಾಡಿದಾಗ ಕಲ್ಲು ಕೂಡ, ಬಂಡೆನೂ ಕೂಡ ಚೂರಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಅಷ್ಟೇ, ಯಾರೇ ಆಗಲಿ ಹೇಳೋದು ವಿದ್ಯಾರ್ಥಿಗಳಿಗೆ ಇಷ್ಟಪಟ್ಟು ಮಾಡಿ ಅಂತಂದ್ಬಿಟ್ಟು ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಹಾಗೆಯೇ ನೀವು ಪ್ರಗತಿ ವಿಸ್ತಾರಕ್ಕೆ ಇವಾಗ ಸ್ಟ್ರಾಂಗ್ ಆಗಿರುವಂತಹ ಒಂದು ಧೈರ್ಯ ಅಂತ ಹೇಳಿದರೆ ಅದು ಸ್ಕೈಬರ್ಡ್ ಏವಿಯೇಷನ್. ಹಾಗಾಗಿ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜ್ಗೆ ಏನು ಹೇಳ್ತೀರಾ, ಹಾಗೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಅಂತ? First of all, I am very happy to be here in Puttur, and Skybird Aviation extended the wings to Puttur today. It's just because of the thought and mission and vision from Gokulnath sir. I'm very thankful, sir. Today we are extended our wings to Puttur, means it's just because of you. Thank you. And always Skybird Aviation will give the women encouragement. Women encourage. It is the trust actually formed by the Hemavati madam, and she is also woman, and wherever our franchises are there, all are women. Mumbai also and everywhere. Hemavati madam and Hemalata madam, I'm very thankful for you that today we are into Puttur, miss. It's just because of you. And Sudarshan sir also, I can, and heartily congratulations also sir. And the wings, actually Skybird Aviation tagline is the students giving wings to fly your dreams. It means whatever now Gokulnath sir said, and Bibin and Kemparaju sir, that whatever it is there, that giving wings to fly your dreams. Whatever dream you are having, we will be fulfilling. It is here in Puttur. There is a Sri Pragati Study Center, the Pragati Vistara Aviation College for Aviation and Management, and we are ready to help you. Whatever here,
You can come and join. Sky is not our limit, and let your dreams fly. ಓಕೆ, ಥ್ಯಾಂಕ್ ಯು. 4 ಜನರಿಗೂ ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗೋ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. 4 ಜನರಿಗೂ ಧನ್ಯವಾದಗಳು. ಹಾಗೆಯೇ ಸರ್, ನಿಮಗೆ ಹೇಳೋದು ಅಂತ ಇದ್ರೆ, ಪ್ರಗತಿ ಇನ್ನಷ್ಟು ಪ್ರಗತಿಯನ್ನ ಕಾಣಲಿ, ಅದರ ಜೊತೆಗೆ ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜ್ ಕೂಡ ಪ್ರಗತಿಯನ್ನ ಕಾಣಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟು ಹೊತ್ತು ತುಂಬಾನೇ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಏವಿಯೇಷನ್ ಕಾಲೇಜ್ ಬಗೆಗಿನ ಹಲವಾರು ಡೌಟ್ಸ್ಗಳು ತುಂಬಾ ಜನರಿಗೆ ಇದ್ದಿರ್ಬೋದು. ಇವೆಲ್ಲದಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಉತ್ತರ ಸಿಕ್ಕಿರುತ್ತೆ. ಹಾಗೇನೆ ನಾವು ಇದಕ್ಕಿಂತ ಮುಂಚೆ ಗೋಕುಲ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, 18 ಜನ ಇಲ್ಲಿವರೆಗೆ ಅಡ್ಮಿಷನ್ ಆಗಿದೆ ಅನ್ನೋವಂಥದ್ದು. ಇನ್ನೂ ಕೂಡ ಅಡ್ಮಿಷನ್ ಯಾರೆಲ್ಲ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ಕೊಳ್ತಾ ಇದ್ದೀರೋ ಅವರು ಖಂಡಿತವಾಗ್ಲೂ ಅಡ್ಮಿಷನ್ ಮಾಡ್ಕೊಳ್ಬೋದಾಗಿದೆ. ಪುತ್ತೂರಿನಲ್ಲಿ ಒಂದು ಹೊಸ ಹೆಜ್ಜೆ ಅಂತ ಹೇಳ್ಬೋದು. ಹಾಗಾಗಿ ತುಂಬಾ ಜನರಿಗೆ ತುಂಬಾ ಪ್ರಶ್ನೆಗಳು ಇದ್ದಿರ್ಬೋದು, ಹೊಸ ಹೆಜ್ಜೆ ಏನಾಗುತ್ತೋ, ಯಾವ ರೀತಿ ಇರುತ್ತೋ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರಿಯಾದ ರೀತಿಯಂತ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ಯಾರಿಗೆಲ್ಲ ಆಕಾಶದಲ್ಲಿ ಹಾರಬೇಕು ಅನ್ನುವಂಥ ಕನಸಿದೆಯೋ ಅವರು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಜಾಯಿನ್ ಆಗಿ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.